ಶಾಂತಯೇ ವಿಘ್ನೋಪ ಶಾಂತಯೇ ಶ್ರವಣಂ ಕೀರ್ತನಂ ವೈಷ್ಣೋಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮೋತ್ಮನಿವೇದನಂ ಸಖ್ಯಮೋತ್ಮನಿವೇದನಂ ಸರ್ವವಿಘ್ನಪ್ರಶಮನಂ ಸರ್ವನಿಧೀಕರಂಬರಂ ಸರ್ವಜೀವಪ್ರಾಣೇತರಂ ವಂದೇ ವಂದೇ ವಿಜಯದಂ ಹರೇ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ವಂದಿಪೆ ನಿನಗೆ ಗಣನಾಥ ಲೊಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಲೊಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಲೊಂದಿಪೆ ನಿನಗೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ಲೊಂದಿಪೆ ನಿನಗೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ಲೊಂದಿಪೆ ನಿನಗೆ ಗಣನಾಥ ಆದಿಯೋಳು ನಿನ್ನ ಪದ ಪೂಜಿಸಿದ ಧರ್ಮರಾಯ ಆದಿಯೋಳು ನಿನ್ನ ಪದ ಪೂಜಿಸಿದ ರಾಯ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ್ಯವ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಕಂದನು ರಣದಲ್ಲಿ ಗಣನಾಥ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೂರುತಿ ಗುರು ರಂಗವಿಠಲನ ಪದ ಮಂಗಳ ಮೂರುತಿ ಗುರು ರಂಗವಿಠಲನ ಪಾದ ಮಂಗಳ ಮೂರುತಿ ಗುರು ರಂಗವಿಠಲನ ಪದ ಗಂಗನೆ ಪಾಲಿಸ ಗಣನಾಥ ಗಂಗನೆ ಪಾಲಿಸ ಗಣನಾಥ ಗಂಗನೆ ಪಾಲಿಸ ಗಣನಾಥ
ಲೊಂದಿಪೆ ನಿನಗೆ ಗಣನಾಥ ಲೊಂದಿಪೆ ನಿನಗೆ ಗಣನಾಥ ಮೋದ ಲೊಂದಿಪೆ ನಿನಗೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ಮೋದ ಲೊಂದಿಪೆ ನಿನಗೆ ಗಣನಾಥ ಏಕೆ ಮಲಗಿಯೇ ಹರಿಯೇ ಏನು ಆಯಾಸ ಜೋಕೆ ಮಾಡುವ ಬಿರುದು ಸಾಕಾಯಿತೇನೋ ಜೋಕೆ ಮಾಡುವ ಬಿರುದು ಸಾಕಾಯಿತೇನೋ ತಮ್ಮನೊಡನೆ ಹೋರಾಡಿ ತಪ್ಪಿಸಿ ಮೈ ಬೆವರಿತ ಹೋರಾಡಿ ತಪ್ಪಿಸಿ ಮೈ ಬೆವರಿತ ಅಮೃತ ಮತನಾದಿ ಗಿರಿಯು ಅತಿ ಭಾರವಾಯ್ತ ಮತನಾದಿ ಗಿರಿಯು ಅತಿ ಭಾರವಾಯ್ತ ರಮಣೀಯನು ತರುವಾಗ ರಣರಂಗ ಬಹಳಾಯ್ತ ರಣರಂಗ ಬಹಳವಾಯ್ತು ಅಮರಾರಿಪುವನು ಸೀಳಿ ಆಯಾಸವಾಯ್ತು ಅಮರಾರಿಪುವನು ಸೀಳಿ ಆಯಾಸವಾಯ್ತು ಏಕೆ ಮಲಗಿಯೇ ಹರಿಯೇ ಏನೋ ಆಯಾಸ ಜೋಕೆ ಮಾಡುವ ಬಿರುದು ಸಾಕಾಯಿತೇನೋ ಆಕಾಶ ಭೇದಿಸಲು ಅಕಾಲು ಉಳುಕಿತೋ ಆಕಾಶ ಭೇದಿಸಲು ಅಕಾಲು ಉಳುಕಿತೋ ಕಾಕೂಂದ್ರ ಪರನು ತರಿದು ಕರಸೋತಿತೋ ಕಾಕೂಂದ್ರ ಪರನು ತರಿದು ಕರಸೋತಿತೋ ಭೂದೇವಿಯ ನರಸಿ ಬಳಲಿಕೆಯು ಸಾಕಾಯ್ತು ಭೂದೇವಿಯ ನರಸಿ ಬಳಲಿಕೆಯು ಸಾಕಾಯ್ತು ಲೋಕ ಭಾರವ ಇಳುಹಿ ಸಾಕು ಸಾಕಾಯ್ತು ಲೋಕ ಭಾರವ ಇಳುಹಿ ಸಾಕು ಸಾಕಾಯ್ತು ಏಕೆ ಮಲಗಿಯೇ ಹರಿಯೇ ಏನು ಆಯಾಸ ಜೋಕೆ ಮಾಡುವ ಬಿರುದು ಸಾಕಾಯಿತೇನೋ ಚಪಲೆಯರ ಮೋಹಿಸಲು ಉಪಟಳವು ಬಹಳಾಯ್ತು ಚಪಲೆಯರ ಮೋಹಿಸಲು ಉಪಟಳವು ಬಹಳಾಯ್ತು ಅಪವಿತ್ರ ನಡುಗಿಸಲು ಅಧಿಕ ಶ್ರಮವಾಯ್ತು ಅಪವಿತ್ರ ನಡುಗಿಸಲು ಅಧಿಕ ಶ್ರಮವಾಯ್ತು ಕೃಪೆ ಮಾಡಿ ನೋಡಯ್ಯ ಕಂಟಿರದು ಎನ್ನ ಕಡೆ ಕೃಪೆ ಮಾಡಿ ನೋಡಯ್ಯ ಕಂಟಿರ
ಕಪಟ ನಾಟಕ ಶ್ರೀ ಗೋಪಾಲ ವಿಠಾಲ ಕಪಟ ನಾಟಕ ಶ್ರೀ ಗೋಪಾಲ ವಿಠಾಲ ಏಕೆ ಮಲಗಿಹೆ ಹರಿಯ ಏನೋ ಆಯಾಸ ಮಲಗಿದೆ ಹರಿಯೇ ಏನೋ ಆಯಾಸ ಜೋಕೆ ಮಾಡುವ ಬೆರೆದು ಸಾಕಾಯಿತೇನೋ ಜೈ ನಮಸ್ತೆ ಪುಂಡಲೀಕ ವರದ ಪಾಂಡುರಂಗ ಹರೇ ವಿಠ್ಠಲ್ ಮರೆತೆಯೇತಕ್ಕೆನ್ನ ಬಡವನೆಂದು ನನ್ನ ನೀನು ಮರೆತು ಬಿಡುವುದೇ ಕೊಡಲು ನನ್ನೋಳಿಲ್ಲವೆಂದು ತೊರೆದು ಬಿಡುವುದೇ ಬಡವನೆಂದು ನನ್ನ ನೀನು ಮರೆತು ಬಿಡುವುದೇ ಕೊಡಲು ನನ್ನೋಳಿಲ್ಲವೆಂದು ತೊರೆದು ಬಿಡುವುದೇ ಹಣವು ಹರಕೆ ಕೊಟ್ಟ ಮಾತ್ರ ಅವನು ಭಕ್ತನೇ ಮಣಿದು ಭಜಿಸುತ್ತಿರುವ ಬಡವ ನಾನು ಶಕ್ತನೇ ಹಣವು ಹರಕೆ ಕೊಟ್ಟ ಮಾತ್ರ ಅವನು ಭಕ್ತನೇ ಮಣಿದು ಭಜಿಸುತ್ತಿರುವ ಬಡವ ನಾನು ಶಕ್ತನೇ ಮರತೆಯೇತಕ್ಕೆನ್ನ ಮಹಾದೇವ ಶಂಕರ ಕೊರತೆಯನ್ನೋಳೇನ ಕಂಡೆ ಕೃಪಾಸಾಗರ ನಡೆದು ಬಂದ ಬಡವನೆಂದು ಕಡೆಗಣಿಸಿದೆಯಾ ಸಡಗರದಿ ಬಂದ ಜನರ ಬಿಡದೆ ಪೊರೆವೆಯಾ ನಡೆದು ಬಂದ ಬಡವನೆಂದು ಕಡೆಗಣಿಸಿದೆಯಾ ಸಡಗರದಿ ಬಂದ ಜನರ ಬಿಡದೆ ಪೊರೆವೆಯಾ ಭಕ್ತಿಯಿಂದ ಬಂದ ದಿನ ನಾನು ಬಲ್ಲೆಯ ಮುಕ್ತಿದಾತ ಮಂಜುನಾಥ ದಯವ ತೋರೆಯ ಭಕ್ತಿಯಿಂದ ಬಂದ ದಿನ ನಾನು ಬಲ್ಲೆಯ ಮುಕ್ತಿದಾತ ಮಂಜುನಾಥ ದಯವ ತೋರೆಯ ಮರತೆಯೇತಕ್ಕೆನ್ನ ಮಹಾದೇವ ಶಂಕರ ಕೊರತೆಯನ್ನೋಳೇನ ಕಂಡೆ ಕೃಪಾಸಾಗರ ಬಡವನೆಂದು ನನ್ನ ನೀನು ಮರೆತು ಬಿಡುವುದೇ ಕೊಡಲು ನನ್ನೋಳಿಲ್ಲವೆಂದು ತೊರೆದು ಬಿಡುವುದೇ ಮರತೆಯೇತಕ್ಕೆನ್ನ ಮಹಾದೇವ ಶಂಕರ ಕೊರತೆಯನ್ನೋಳೇನ ಕಂಡೆ ಕೃಪಾಸಾಗರ ಕೊರತೆಯನ್ನೋಳೇನ ಕಂಡೆ ಕೃಪಾಸಾಗರ ಹಿಗಲೇರಿ ಬಂದವಗೆ ನೋಡಕ್ಕ ಮನಸೋದೆ ನಾನವಗೆ
ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕ ನೋಡುತ್ತಾ ಕಾದಿದ. ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕ ನೋಳುತ್ತಾ ಕಾದಿದ. ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕ ನೋಡುತ್ತಾ ಕಾದಿದ. ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕ ನೋಳುತ್ತಾ ಕಾದಿದ. ಮತ್ತೆ ಕೆಡಹಿದ ಅವನಂಗವ, ಮತ್ತೆ ಕೆಡಹಿದ ಅವನಂಗವ. ಸತಿಗಿತ್ತನು ತಾ ಆಲಿಂಗನವ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. 16,000 ನಾರಿಯರ ಸೆರೆ ಮೊದದಿಂದ ಬಿಡಿಸಿ ಮನೋಹರ. 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 ಅದಿತಿಯ ಕುಂಡಲ ಗಳಿಸಿದ, ಅದಿತಿಯ ಕುಂಡಲ ಗಳಿಸಿದ. ವರ ವಿಧಿಸೂರ ದ್ರಪರನು ಸಲಹಿದ ದೇರ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ನರಕ ಚತುರ್ದಶಿ ಪರ್ವದ ದಿನ ಹರುಷಾದಿ ಪ್ರಕಟಾದನು ದೇವಾ. 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 ಶರಣಾಗತ ಜನ ವತ್ಸಲ, ಶರಣಾಗತ ಜನ ವತ್ಸಲ. ರಂಗ ಪರಮ ಭಾಗವತರ ಪರಿಪಾಲ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನಗರದ ಅರಸನ ಕೀರ್ತಿಯ. ಹೊಗಳೆ ಕೃಷ್ಣಯ್ಯನ ಮಹಿಮೆಯ ಮುತ್ತೆ ನಗರದ ಅರಸನ ಕೀರ್ತಿಯ. ಜಗದೀಶ ಪ್ರಸನ್ನ ವೆಂಕಟೇಶನು,
ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋದೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಸತ್ರಾಜಿತನ ಮಗಳೆತ್ತಿದ ಮತ್ತ ನರಕ ನೋಡುತ್ತಾ ಕಾದಿದ. ಭದ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕ ನೋಡುತ್ತಾ ಕಾದಿದ. ಮತ್ತೆ ಕೆಡಹಿದ ಅವನಿಂದ್ರವ ಮತ್ತೆ ಕೆಡಹಿದ ಅವನಂಗವ ತನು ತಾನ ಲಿಂಗನವ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋದೆ ನಾನವಗೆ. ಮಲಗಿ ಪರಮಾಧರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿಮಗೆಂಬ. ಸುಲಭನೋ ಹರಿ ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ. ರಮಾಧವನ ಒಲಿಸಲರಿಯದೆ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ರಂಗ ಆವ ಕುಲವೋ ರಂಗ ಹರಿಯಲಾಗದು. ಆವ ಕುಲವೋ ರಂಗ ಹರಿಯಲಾಗದು. ಆವ ಕುಲವೋ ರಂಗ ಆವ ಕುಲವೋ ರಂಗ ಹರಿಯಲಾಗದು. ಆವ ಕುಲವೋ ರಂಗ ಹರಿಯಲಾಗದು. ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ. ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ. ದೇವಲೋಕದ ಪಾರಿಜಾತವು ಹೂವ ಸತಿಗೆ ತಂದನಂತೆ. ಆವ ಕುಲವೋ ಆವ ಕುಲವೋ ರಂಗ ಹರಿಯಲಾಗದು. ಆವ ಕುಲವೋ ಓ ರಂಗ ಹರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ. ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ. ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ. ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ. ತರಳತನದಿ ವರಳ ನಿಗಹಿ ಮರವ ಮುರಿದು ಮತ್ತೆ ಹಾರಿ. ಸರಳತನದಿ ವರಳ ನಿಗಹಿ ಮರವ ಮುರಿದು ಮತ್ತೆ ಹಾರಿ. ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ. ಆವ ಕುಲವೋ ಆವ ಕುಲವೋ ರಂಗ ಹರಿಯಲಾಗದು. ಆವ ಕುಲವೋ ರಂಗ ಹರಿಯಲಾಗದು. ಆವ ಕುಲವೋ ರಂಗ ಹರಿಯಲಾಗದು. ಆವ ಕುಲವೋ ರಂಗ ಹರಿಯಲಾಗದು. ಗೊಲ್ಲತೆಯರ ಮನೆಯ ಪೊಕ್ಕು
ಪೊಕ್ಕು ಕಳ್ಳತನವ ಮಾಡಿದನಂತೆ ಕೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ ಒಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ಒಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ 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 ಮುಕ್ಕಟ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲ್ವನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ 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 ಧರಣಿಯನ್ನು ಬೆಡಿದನಂತೆ ಹಿರೇಳು ಲೋಕದ ಒಡೆಯನಂತೆ ಧರಣಿಯನ್ನು ಬೆಡಿದನಂತೆ ಹಿರೇಳು ಲೋಕದ ಒಡೆಯನಂತೆ ಹಡಗಿನಿಂದಲೇ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ ಹಡಗಿನಿಂದಲೇ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ ಒಡನೆ ಮಾಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂವ ಸತಿಗೆ ತಂದನಂತೆ ಆವ ಕುಲವೋ ರಂಗ ಅರಿಯಲಾಗದು ಹರಿಯ ಕುಲವೋ ರಂಗ ಅರಿಯಲಾಗದು 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 ದಾಸನೆ ನೀಸೋ ನಿನ್ನ ಶ್ರೀನಿವಾಸ ಶಮಿಸೋ ಎನ್ನ ದಾಸನೆ ನೀಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ದಾಸನೆ ನೀಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಆಶಾಪಾಶಗಳಲ್ಲಿ ಪಾಶಿ ಬಿದ್ದೆನೋ ರಂಗ ಆಶಾಪಾಶಗಳಲ್ಲಿ ಪಾಸಿ ವಿದ್ಯೆನೋ ರಂಗ ಆಶಾಪಾಶಗಳಲ್ಲಿ ಪಾಶಿ ಬಿದ್ದೆನೋ ರಂಗ ಆಶಾಪಾಶಗಳಲ್ಲಿ ಪಾಸಿ ವಿದ್ಯೆನೋ ರಂಗ ದೋಷರಹಿತ ಪರಮೇಶ ರಕ್ಷಿಸೋ ಎನ್ನ ದೋಷಾರಹಿತ ಪರಮೇಶ ರಕ್ಷಿಸೋ ಎನ್ನ ದೋಷರಹಿತ
ಪರಮೇಶ ರಕ್ಷಿಸೋ ಎನ್ನ ದೋಷಾರಹಿತ ಪರಮೇಶ ರಕ್ಷಿಸೋ ಎನ್ನ ದಾಸನೆ ನೀಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ದಾಸನೆ ನೀಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಸರಳ ಪ್ರಹ್ಲಾದನ ಸರಳ ಭಕ್ತಿಗೆ ಮೆಚ್ಚೆ ಸರಳ ಪ್ರಹ್ಲಾದನ ಸರಳ ಭಕ್ತಿಗೆ ಮೆಚ್ಚೆ ಸರಳ ಪ್ರಹ್ಲಾದನ ಸರಳ ಭಕ್ತಿಗೆ ಮೆಚ್ಚೆ ಸರಳ ಪ್ರಹ್ಲಾದನ ಸರಳ ಭಕ್ತಿಗೆ ಬೆಚ್ಚೆ ಸುರುಳ ದೈತ್ಯನ ಪಿಡಿದು ಕರುಳ ಬಗೆದ ಹರಿ ದುರುಳ ದೈತ್ಯನ ಪಿಡಿದು ಕರುಳ ಬಗೆದ ಹರಿ ಸುರುಳ ದೈತ್ಯನ ಪಿಡಿದು ಕರುಳ ಬಗೆದ ಹರಿ ದುರುಳ ದೈತ್ಯನ ಪಿಡಿದು ಕರುಳ ಬಗೆದ ಹರಿ ದಾಸನೆ ನೀಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ದಾಸನೆ ನೀಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಎಲ್ಲ ಭಕ್ತರ ಮನ ಸಲ್ಲಿಸಿ ಸಲಹುವ 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 ಮಲ್ಲಿನಾಥಾಪುರದ ಚೆಲುವ ಶ್ರೀಕೃಷ್ಣನೇ ಮಲ್ಲಿನಾಥಾಪುರದ ಚೆಲುವ ಶ್ರೀಕೃಷ್ಣನೇ ಮಲ್ಲಿನಾಥಾಪುರದ ಚೆಲುವ ಶ್ರೀಕೃಷ್ಣನೇ ಮಲ್ಲಿನಾಥಾಪುರದ ಚೆಲುವ ಶ್ರೀಕೃಷ್ಣನೇ ದಾಸನೆ ನೀಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ದಾಸನೆ ನೀಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಆಶಾ ಪಾಶಗಳಲ್ಲಿ ಪಾಶಿ ಬಿದ್ದೆನೋ ರಂಗ ಆಶಾ ಪಾಶಗಳಲ್ಲಿ ಪಾಸಿ ಬಿದ್ದೆನೋ ರಂಗ ಆಶಾ ಪಾಶಗಳಲ್ಲಿ ಪಾಶಿ ಬಿದ್ದೆನೋ ರಂಗ ಆಶಾ ಪಾಶಗಳಲ್ಲಿ ಪಾಸಿ ಬಿದ್ದೆನೋ ರಂಗ ದೋಷರಹಿತ ಪರಮೇಶ ರಕ್ಷಿಸೋ ಎನ್ನ ದೋಷಾರಹಿತ ಪರಮೇಶ ರಕ್ಷಿಸೋ ಎನ್ನ ದಾಸನೆ ನೀಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ದಾಸನೆ ನೀಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಮಾತಾಡೋ ಮಾತಾಡೋ ಮಂಜುನಾಥ ನೀ ಮಾತಾಡಬೇಕಯ್ಯ ಮಂಜುನಾಥ ಮಾತಾಡೋ ಮಾತಾಡೋ ಮಂಜುನಾಥ ನೀ ಮಾತಾಡಬೇಕಯ್ಯ ಮಂಜುನಾಥ ಮಾತಾಡದಿದ್ದರೆ ನಾ ತಾಳಲಾರೆನೋ ಮಾತಾಡೋ ಧರ್ಮಸ್ಥಳ ಮಂಜುನಾಥ ಮಾತಾಡು ಧರ್ಮಸ್ಥಳ ಮಂಜುನಾಥ ಮಾತಾಡದಿದ್ದರೆ ನಾ ತಾಳಲಾರೆನೋ ಮಾತಾಡೋ ಧರ್ಮಸ್ಥಳ ಮಂಜುನಾಥ ಮಾತಾಡು ಧರ್ಮಸ್ಥಳ ಮಂಜುನಾಥ ಮಾತಾಡೋ ಮಾತಾಡೋ ಮಂಜುನಾಥ ಮಾತಾಡು ಮಾತಾಡು ಮಂಜುನಾಥ ಮಾತಾಡಬೇಕಯ್ಯ ಮಂಜುನಾಥ ಮಾತಾಡಬೇಕಯ್ಯ ಮಂಜುನಾಥ ಎಡಗೈಯಲ್ಲಿ
ಶಿವಗಂಟೆ ಮಂಜುನಾಥ ಎಡಗೈಯಲ್ಲಿ ಶಿವಗಂಟೆ ಮಂಜುನಾಥ ಬಲಗೈಯಲ್ಲಿ ಶಿವ ಪೂಜೆ ಮಂಜುನಾಥ ಬಲಗೈಯಲ್ಲಿ ಶಿವ ಪೂಜೆ ಮಂಜುನಾಥ ಎಡಗೈಯಲ್ಲಿ ಶಿವಗಂಟೆ ಮಂಜುನಾಥ ಎಡಗೈಯಲ್ಲಿ ಶಿವ ಪೂಜೆ ಬಲಗೈಯಲ್ಲಿ ಶಿವ ಪೂಜೆ ಮಂಜುನಾಥ ಬಲಗೈಯಲ್ಲಿ ಶಿವ ಪೂಜೆ ಮಂಜುನಾಥ 6 3 9 ಪುಷ್ಪಗಳ ನಾ ತಂದು 6 3 9 ಪುಷ್ಪಗಳ ನಾ ತಂದು ಭಕ್ತಿಯಲ್ಲಿ ಪೂಜಿಪೆನೋ ಮಂಜುನಾಥ ಭಕ್ತಿಯಲ್ಲಿ ಪೂಜಿಪೆನೋ ಮಂಜುನಾಡು ಮಾತಾಡು ಮಂಜುನಾಥ ಮಾತಾಡಬೇಕಯ್ಯ ಮಂಜುನಾಥ ಮಾತಾಡಬೇಕಯ್ಯ ಮಂಜು ಧರ್ಮಸ್ಥಳ ಮಂಜುನಾಥ ಅಣ್ಣ ಅವತಾರಕ್ಕಿಲ್ಲ ಮಂಜುನಾಥ ನಮ್ಮ ಹತ್ತಿರ ಕಿಲ ಮಂಜುನಾಥ ಅಣ್ಣ ಅವತಾರಕ್ಕಿಲ್ಲ ಮಂಜುನಾಥ ಅವತಾನಕ್ಕಿಲ್ಲ ಮಂಜುನಾಥ ತಮ್ಮ ಹತ್ತಿರಕ್ಕಿಲ್ಲ ಮಂಜುನಾಥ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ಆತ್ಮೀಯ ವೈಕುಂಠಕ್ಕೆ ದಾರಿ ಬಿಲ್ಲವ ಸಮಾಜ ಬಾಂಧವರಲ್ಲಿ ವಿನಂತಿ. ದಾರಿಯಾವುದಯ್ಯ ಶಾರದಾ ಸ್ಪರ್ಧೆಗೆ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಬಂದಿರುವ ಮಕ್ಕಳಲ್ಲಿ ವಿನಂತಿಸ್ತೇವೆ ತಮ್ಮ ಹೆಸರನ್ನು ಕೊಡಲಿಕ್ಕೆ. ಮತ್ತು ಶಾರದಾ ಸ್ಪರ್ಧೆಗೆ ಇಲ್ಲಿ ಭಾಗವಹಿಸುವವರು ತಮ್ಮ ಹೆಸರನ್ನ ಇಲ್ಲಿ ಸೇವಾ ಕೌಂಟರ್ನಲ್ಲಿ ಬೆರೆಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುದ್ದು ಶಾರದೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಮುದ್ದು ಮಕ್ಕಳು ಮೇಲೆ ನಿನ್ನ ದಾಸನಾದೆನು ಇನ್ನು ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನು ಪನ್ನಾಗ ಶಯನ ಶ್ರೀ ಪುರಂದರ ವಿಠಲ 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 ಇನ್ನೂ ಪುಟ್ಟಿಸದಿರು ಎನ್ನ ನಾರಾಯಣ ಇನ್ನು ಪುಟ್ಟಿಸದಿರು ಎನ್ನ ನಾರಾಯಣ ಇನ್ನೂ ಪುಟ್ಟಿಸದಿರು ಎನ್ನ ನಾರಾಯಣ ಇನ್ನು ಪುಟ್ಟಿಸದಿರು ಎನ್ನ ನಾರಾಯಣ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಳ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ಅದರ ಮೂರುತಿ ನಿನ್ನ ಸೇರುವುದಕ್ಕೆ ಆಧಾರ ಮೂರುತಿ ನಿನ್ನ ಸೇರುವುದಕ್ಕೆ ಅದರ ಮೂರುತಿ ನಿನ್ನ ಸೇರುವುದಕ್ಕೆ ಆಧಾರ ಮೂರುತಿ ನಿನ್ನ ಸೇರುವುದಕ್ಕೆ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ
ಭಾಗವತರು ತನ್ನ ಎತ್ತಿಕೊಂಡೊಯ್ವಾರೋ ಭಾಗವತರು ತಂಡ ಎತ್ತಿಕೊಂಡೊಯ್ವಾರೋ ವರಮುನಿಗಳು ತಮ್ಮ ರಜನೊಂದರದಲ್ಲೇ ನಿರುತ ನಿನ್ನನ್ನು ಕಾಣಾದರಸುವಾರೋ ರಂಗ ಬಾಗಿಲಿಂದಾಚೆಗೆ ಭಾಗವತರು ತಂಡ ಎತ್ತಿಕೊಂಡೊಯ್ವಾರೋ ಗೋಪಿಕೆ ನಿನ್ನ ಮಗ ಚಾರ ಇವ ಚೋರ ಸುಕುಮಾರ ಗೋಪಿಕೆ ನಿನ್ನ ಮಗ ಚಾರ ಇವ ಚೋರ ಸುಕುಮಾರ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಮುದದಿ ಮುಕುಂದ ಸದನಾಕ ಬಂದ ಮುದದಿ ಮುಕುಂದ ಸದನಾಕ ಬಂದ ಮುದದಿ ಮುಕುಂದ ಸದನಾಕ ಬಂದ ಮುದದಿ ಮುಕುಂದ ಸದನಾಕ ಬಂದ ದದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಕೆ ನಿನ್ನ ಮಗ ಚಾರ ಇವ ಚೋರ ಸುಕುಮಾರ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಹಿಡಿಯ ಹೋದರೆ ಕೈಗೆ ಸಿಕ್ಕ ಬಾರಿ ಟಕ್ಕ ಬಾರಿ ಟಕ್ಕ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಹರೆ ಮನೆಗಳಲ್ಲೇ ನಮ್ಮ ರಂಗನ ಕಂಡಿರೇನೆ ನಮ್ಮ ರಂಗನ ಕಂಡಿರೇನೆ ಅಮ್ಮ ನಿಮ್ಮ ಮನೆಗಳಲ್ಲೇ ನಮ್ಮ ರಂಗನ ಕಂಡಿರೇನೆ ನಮ್ಮ ರಂಗನ ಕಂಡಿರೇನೆ ಅಮ್ಮ ನಿಮ್ಮ ಮನೆಗಳಲ್ಲೇ ನಮ್ಮ ರಂಗನ ಕಂಡಿರೇನೆ ನಮ್ಮ ರಂಗನ ಕಂಡಿರೇನೆ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ ಮೈಯೊಳಗಮ್ಮ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ ಮೈಯೊಳಗಮ್ಮ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ ಮೈಯೊಳಗಮ್ಮ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ
ನಮ್ಮ ರಂಗನ ಕಂಡಿರೇನೆ ನಮ್ಮ ರಂಗನ ಕಂಡಿರೇನೆ ಅಮ್ಮ ನಿಮ್ಮ ಮನೆಗಳಲ್ಲೇ ನಮ್ಮ ರಂಗನ ಕಂಡಿರೇನೆ ನಮ್ಮ ರಂಗನ ಕಂಡಿರೇನೆ ಭಜನ ಮಂಗಳಾರತಿ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಮಾಜ ಬಾಂಧವರು ದೇವರ ಮುಂದೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಭಜನೆಯ ಮಂಗಳಾರತಿ ಆಗ್ತಾ ಇದೆ, ಎಲ್ಲರೂ ಕೂಡ ಮುಂದೆ ಬರಬೇಕು. ಜಯ ಜಯ ಆರತ ರಾಮ ತುಮಾರೆ ಗಣನಾಥ ರಘುನಾಥ ಮುರಾರೆ ಮುರಾರೆ
ಜಲದಲ್ಲಿ ಚಲಿಸುವ ಮಾಸ್ಟನಿಗೆ ಜಯ. ಜಲದಲ್ಲಿ ಚಲಿಸುವ ಮಾಸ್ತನಿಗೆ ಜಯ. ಜಲದಲ್ಲಿ ಚಲಿಸುವ ಮಾಸ್ಟನಿಗೆ ಜಯ. ಜಲದಲ್ಲಿ ಚಲಿಸುವ ಮಾಸ್ತನಿಗೆ ಜಯ. ಗಿರಿಯ ಬೆನ್ನಲ್ಲಿ ಹೊತ್ತ ಕೋರ್ಮನಿಗೆ ವರಹವತಾರಗೆ. ಗರೆಯನ್ನು ಧರಿಸಿದ ವರಹವತಾರಗೆ. ವರಹವತಾರಗೆ. ಕರಳನ ಕಾಯ್ದ ಶ್ರೀ ನರಸಿಂಹಗೆ ಜಯ. ಕರಳನ ಕಾಯ್ದ ಶ್ರೀ ನರಸಿಂಹಗೆ. ಕರಳನ ಭೂಮಿಯ ದಾನವ ಬೇಡಿದಗೆ ಜಯ. ಭೂಮಿಯ ದಾನವ ಬೇಡಿದಗೆ ಜಯ. ಭೂಮಿಯ ದಾನವ ಬೇಡಿದಗೆ ಜಯ. ಆ ಮಹಾಕ್ಷತ್ರಿಯರ ಗೆಲಿದವಗೆ ಜಯ. ಆ ಮಹಾಕ್ಷತ್ರಿಯ ಗೆಲಿದವಗೆ ಜಯ. ಆ ಮಹಾಕ್ಷತ್ರಿಯರ ಗೆಲಿದವಗೆ ಜಯ. ಆಮಿರನೆಂಬ ದಶರಥ ಸುತನಿಗೆ. ರಾಮಚಂದ್ರನೆಂಬ ದಶರಥ ಸುತನಿಗೆ. ರಾಮಚಂದ್ರನೆಂಬ ದಶರಥ ಸುತನಿಗೆ. ರಾಮಚಂದ್ರನೆಂಬ ದಶರಥ ಸುತನಿಗೆ. ಸತ್ಯಭಾಮೆಯ ರಸ ಗೋಪಾಲ ಕೃಷ್ಣಗೆ. ಬೆತ್ತಲೆ ನೇಹ ಬೋಧನಿಗೆ ಜಯ. ಭಕ್ತಲೆ ನೇಹ ಬೋಧನಿಗೆ ಜಯ. ಗೌತಮ ಹಯವೇದ ಕಲ್ಕನಿಗೆ. ಗೌತಮ ಹಯವೇದ ಕಲ್ಕನಿಗೆ. ಗೌತಮ ಹಯವೇದ ಕಲ್ಕನಿಗೆ. ಗೌತಮ ಹಯವೇದ ಭಕ್ತಾವತಾರದಿ ಭಕ್ತರ ಸಲಹೋ. ಭಕ್ತಾವತಾರದಿ ಭಕ್ತರ ಸಲಹೋ. ಭಕ್ತಾವತಾರದಿ ಭಕ್ತರ ಸಲಹೋ. ಕರ್ತೋಸೆ ಪುರಂದರ ವಿಠಲನಿಗೆ ಜಯ. ಕರ್ತೋಸೆ ಪುರಂದರ ವಿಠಲನಿಗೆ ಜಯ. ಮಂಗಳೋ ಜಯ ಮಂಗಳೋ. ಮಂಗಳ ಜಯ ಮಂಗಳ. ಮಂಗಳ ಜಯ ಮಂಗಳ. ಮಂಗಳ ಜಯ ಮಂಗಳ. ಜಯ ಮಂಗಳೋ ನಿತ್ಯ ಶುಭ ಮಂಗಳೋ. ಜಯ ಮಂಗಳ ನಿತ್ಯ ಶುಭ ಮಂಗಳ. ಜಯ ಮಂಗಳೋ ನಿತ್ಯ ಶುಭ ಮಂಗಳೋ. ಜಯ ಮಂಗಳ ನಿತ್ಯ ಶುಭ ಮಂಗಳ. ಜಯ 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 ಮಂಗಳೋ. ಜಯ 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 ಮಂಗಳ. ಜಯ 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 ಮಂಗಳೋ. ಜಯ 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 ಮಂಗಳ. ಶುಭ 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 ಮಂಗಳೋ. ಶುಭ 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 ಮಂಗಳ. ಶುಭ 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 ಮಂಗಳೋ. ಶುಭ 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 ಮಂಗಳ. ಜಯ ಮಂಗಳೋ ನಿತ್ಯ ಶುಭ ಮಂಗಳೋ. ಜಯ ಮಂಗಳ ನಿತ್ಯ ಶುಭ ಮಂಗಳ. ಮಂಗಳೋ ನಿತ್ಯ ನಿತ್ಯ ಮಂಗಳೋ. ಶುಭ ಮಂಗಳ ನಿತ್ಯ ನಿತ್ಯ ಮಂಗಳ. ಮಂಗಳೋ ನಿತ್ಯ ನಿತ್ಯ ಮಂಗಳೋ. ಶುಭ ಮಂಗಳ ನಿತ್ಯ ನಿತ್ಯ ಮಂಗಳ. ಹರ ನಮಸ್ತೆ ಪುಂಡಲೀಕ ವರದ ಪಾಂಡುರಂಗ. ಹರಿವಿಟ್ಟ. ಕಾಂತ ಸ್ಮರಣ ಜಯ ಜಯ. ಪಾರ್ವತಿ ಪತೆ ಹರ ಹರ. ಗೋಪಾಲ ಸತ್ಯ ಗದ ಪದ್ಮಾಪಿತಾಂಬರಧಾರಿ. ಶ್ರೀಹರೇ ಶಾಸ್ತ್ರಮರ್ದಿನಿ ಜಗದಂಬ ರಮಣ ಗೋವಿಂದ ಗೋವಿಂದ ರಮಣ ಗೋವಿಂದ ಗೋವಿಂದ ಸಹಸ್ರನಾಮಂಕಿತಕ್ಕೆ ಗೋವಿಂದ ಗೋವಿಂದ. ಗೋವಿಂದ ಓ
ಇವ್ರಿಗೆ ಕೊಡಿ ಅಕ್ಷತೆ ಎಂತ ಹೆಸರು ಹೇಳಿ ನಿಮ್ಮದು ಹೆಸರು ಎಂತ? ಸ್ವಾಮಿ ನಾರಾಯಣ ಗುರುಗಳನ್ನ ಪ್ರಶಾಂತತೆಯನ್ನು ಮಾಡುವಂಥ ಏನಾದರೂ ಸಹಕಾರ ಕೊಟ್ಟು ಆ ಜಾಗದಲ್ಲಿ ನಮ್ಮದೇ ಆದಂಥ ಒಂದು ಜಾಗವನ್ನು ನಿರ್ಣಯಿಸಿಕೊಂಡು ಬಂದಾಗ ಹಾಗೆ ಅದನ್ನು ಬರುವ ಪೂರ್ವದಲ್ಲಿ ನಮಗೆ ಆ ಜಾಗಕ್ಕೆ ಒಂದು ಕಟ್ಟಡದ ಒಂದು ವ್ಯವಸ್ಥೆ ಭಗವಂತ ನಮಗೆ ಕಾಣಿಸಿಕೊಂಡಿದ್ದರಿಂದ 100 ವರ್ಷಗಳು ಕಾಣಬರಬೇಕು. ಅಕ್ಷಾತಿ ಹಾಕಿ ನಾವು ಪ್ರಾರ್ಥನೆ ಇಟ್ಟು ಮಾಡುವಂಥ ಸೇವೆಗಳಲ್ಲಿ ಏನಾದರೂ ಒಬ್ಬರಿದ್ದಾರೆ ರಮಚಂದ ಮಂತ್ರಿಪಡಿ ಮಾಯಾಲೋಕರ ಸಹಕಾರ ಕೊಟ್ಟು ಆ ಸ್ಥಳಜಾಗದಲ್ಲಿ ನಮಗೆ ಉತ್ತೋತ್ತರವಾಗಿ ನಡೆಸಿಕೊಟ್ಟು ಸ್ಥಳಜಾಗಕ್ಕೆ ಒಂದು ಕಟ್ಟಡದ ವ್ಯವಸ್ಥೆಯನ್ನು ಮಾಡಿಸಿಕೊಡಿ ಅಂತ ಸನ್ನಿಧಿಯಲ್ಲಿ ಪ್ರಾರ್ಥನೆ ಇಟ್ಟು 10 ಬೆಳೆ ದೃಢವಾಗಿ ಹೂವಾಗಿ ನಮ್ಮಲ್ಲಿ ಪ್ರಾರ್ಥನೆ ತೆಗೆದು ಸ್ವಾಮಿ ಭಗವಂತ ಬರುವ ಕಾಲದಲ್ಲಿ ಕಟ್ಟಡದ ವ್ಯವಸ್ಥೆ ಮಾಡಿಸಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಸ್ವಾಮಿ ಅದರ ಪ್ರಕಾರ ಆಮಂತ್ರಣ ಪತ್ರಿಕೆಯಲ್ಲಿ ಕೂಡ ಮುದ್ರಿಸಿದ್ದೇವೆ. ಆದರೆ ಸ್ಪರ್ಧಾಳುಗಳು ತುಂಬ ಕಡಿಮೆ ಇದೆ. ಒಬ್ಬರು ಮಾತ್ರ ಸ್ಪರ್ಧೆಯಲ್ಲಿದ್ದಾರೆ. ಹಾಗಾಗಿ ಸ್ಪರ್ಧೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಸ್ಟೇಜ್ ಮುಂದೆ ಈಗ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಬಿಲ್ಲವಬಾಂಧವ ವಿನಂತಿ. ಗುರುಪೂಜೆ ಕಾರ್ಯಕ್ರಮ ಈಗಾಗಲೇ ನೆರವೇರಿದ್ದು ತೀರ್ಥ ಪ್ರಸಾದವನ್ನು ಪಡೆಯಲಿಕ್ಕೆ ಬಾಕಿ ಇದ್ದವರು ಸ್ವಾಮಿಯ ಸನ್ನಿಧಿಯಲ್ಲಿ ತೀರ್ಥ ಪ್ರಸಾದವನ್ನು ಪಡೆಯಬಹುದು. ಖಾಲಿ ಒಂಜಿ ಬರಲಿಲ್ಲ.
ಒಂದು ಶಾರದೆಯ ಸ್ಪರ್ಧಾ ಈ ಸಾಲಿನಲ್ಲಿ ಮುಂಚೂಣಿಯಲ್ಲಿ ಕಂಡುಬರುವಂತಹ ವ್ಯಕ್ತಿತ್ವ ನಮ್ಮ ನಾರಾಯಣ ಗುರುಗಳದ್ದು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇರಳದಲ್ಲಿ ಜನಿಸಿ ಆ ಕಾಲದಲ್ಲಿ ಮೈಲಿಗೆ ವಿರುದ್ಧ ಕ್ರಾಂತಿಯನ್ನು ಹರಡಿದವರು. ಸಮಾಜದಲ್ಲಿದ್ದಂಥ ಅನಿಷ್ಟ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವವರೇ ಎಲ್ಲರ ಒಪ್ಪಿಗೆಯನ್ನು ಕೇಳಿಕೊಳ್ಳುತ್ತಾ ಇವತ್ತಿನ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸುವಂತೆ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಷ್ ಅಲ್ಬಾಡಿ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರಾಜೀವ ಪೂಜಾರಿ ಇವರಲ್ಲಿ ಅತ್ಯಂತ ಪ್ರೀತಿಯಿಂದ ವಿನಂತಿಸಿಕೊಳ್ಳುತ್ತಾ ಹಾಗೆ ಇವತ್ತಿನ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮೊಂದಿಗಿದ್ದು ಸಭೆಯ ಮೆರುಗನ್ನು ಹೆಚ್ಚಿಸಲಿರುವವರು ಶ್ರೀ ಮಂಜುನಾಥ ಪೂಜಾರಿ ಮುದ್ರಾಡಿ, ರಾಜ್ಯಾಧ್ಯಕ್ಷರು ನಾರಾಯಣಗುರು ಅಭಿವೃದ್ಧಿ ನಿಗಮ ಮಂಡಳಿ ಕರ್ನಾಟಕ ಸರ್ಕಾರ. ಹಾಗೆ ಶ್ರೀ ಅಶೋಕ್ ಪೂಜಾರಿ ಬೀಜಾಡಿ, ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸಮಾಜ ಸೇವಾ ಸಂಘ ಕುಂದಾಪುರ. ಉದಯ್ ಕುಮಾರ್ ಪೂಜಾರಿ, ಉದ್ಯಮಿಗಳು ಬೆಳವೆ. ಶ್ರೀ ಪ್ರೇಮ್ ಕುಮಾರ್, ಗೌರವಾಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಷ್ ಬೆಳವೆ. ಶ್ರೀ ಉದಯ ಪೂಜಾರಿ ಶಾಂದ್ರಬೆಟ್ಟು, ಪ್ರಧಾನ ಕಾರ್ಯದರ್ಶಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಅಲ್ಬಾಡಿ. ಶ್ರೀ ಭಾಸ್ಕರ್ ಪೂಜಾರಿ ಮೆಣಸಾಡಿ, ಉಪಾಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಅಲ್ಬಾಡಿ. ಬಾಬು ಪೂಜಾರಿ ಕೆರ್ಜಾಡಿ, ಉಪಾಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಅಲ್ಬಾಡಿ. ಶ್ರೀ ಸುಧಾಕರ್ ಪೂಜಾರಿ, ಕೋಶಾಧಿಕಾರಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಅಲ್ಬಾಡಿ. ಎಲ್ಲ ಅತಿಥಿ ಮಹೋದಯರನ್ನು ನಮ್ಮ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರಾಜೀವ್ ಪೂಜಾರಿಯವರು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಬೆಳವೆ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಶೆಟ್ಟಿ ಇವರನ್ನು ಈ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡಿದ್ದೇವೆ. ಹಾಗೆ ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ಶ್ರೀಯುತ ಸತೀಶ್ ಕುಮಾರ್ ಶೆಟ್ಟಿ ಕೆರ್ಜಾಡಿ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಇದೀಗ ಸಭೆಯ ಪ್ರಾರಂಭದಲ್ಲಿ ಪ್ರಾರ್ಥನೆಗಾಗಿ ಬರಮಾಡಿಕೊಳ್ತಾ ಇದ್ದೇವೆ ಶ್ರೀಮತಿ ಪಲ್ಲವಿ ಇವರು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಹೇ ಗಜಾನನ ಹೇ ಗಜಾನನ ಹೇ ಗಜಾನನ ಪಾಹಿ ಮಾ. ಹೇ ಗಜಾನನ ಹೇ ಗಜಾನನ ಹೇ ಗಜಾನನ ಪಾಹಿ ಮಾ. ಹೇ ಗಜಾನನ ವಿಘ್ನಹರಣ ಸಕಲ ಪಾಪ ವಿಮೋಚನ. ಹೇ ಗಜಾನನ ಹೇ ಗಜಾನನ ಹೇ ಗಜಾನನ ಪಾಹಿ ಮಾ. ಸರ್ವಕಾರ್ಯ ಸುಮಂಗಲ ಕಾರ್ಯಭುವನ ಸುನಿರ್ಮಲ. ಸರ್ವಕಾರ್ಯ ಸುಮಂಗಲ ಕಾರ್ಯಭುವನ ಸುನಿರ್ಮಲ. ನಿತ್ಯ ಕಾರ್ಯವು ಪ್ರಜ್ವಲ ಜರುಗಲಿ ಸದಾ ಉಜ್ವಲ. ನಿತ್ಯ ಕಾರ್ಯವು ಪ್ರಜ್ವಲ
ಜರುಗಲಿ ಸದಾ ಉಜ್ವಲ. ಹೇ ಗಜಾನನ ಹೇ ಗಜಾನನ ಹೇ ಗಜಾನನ ಪಾಹಿ ಮಾ. ಹೇ ಗಜಾನನ ವಿಘ್ನಹರಣ ಸಕಲ ಪಾಪ ವಿಮೋಚನ. ಹೇ ಗಜಾನನ ಹೇ ಗಜಾನನ ಹೇ ಗಜಾನನ ಪಾಹಿ ಮಾ. ಗಾಗಿ ಪ್ರಾರ್ಥನೆಯನ್ನು ಗೈದಿರುವಂಥ ಶ್ರೀಮತಿ ಪಲ್ಲವಿ ಇವರಿಗೆ ಧನ್ಯವಾದಗಳು. ನಮ್ಮ ನಾಡು ಅತಿಥಿ ಸತ್ಕಾರಕ್ಕೆ ಅನಾದಿ ಕಾಲದಿಂದಲೂ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅತಿಥಿ ದೇವೋಭವ ಎನ್ನುವಂತೆ ಅತಿಥಿ ಮಹೋದಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡುವಂತೆ ನಮ್ಮ ಬಿಲ್ಲವ ಸಂಘದ ಕೋಶಾಧಿಕಾರಿಯಾಗಿರುವಂಥ ಶ್ರೀಯುತ ಸುಧಾಕರ್ ಪೂಜಾರಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಾರಾಯಣ ಗುರುಗಳು ಒಂದು ಕಾಲದ ಸತ್ಯ, ಒಂದು ಕಾಲದ ವ್ಯಕ್ತಿತ್ವ, ಒಂದು ಕಾಲದ ಸಂದೇಶ, ಈ ಕಾಲಕ್ಕೂ ಪ್ರಸ್ತುತ ಎಂದೆನಿಸಬೇಕಿದ್ದರೆ ಅವರ ಜೀವನ ಧೋರಣೆ ಮತ್ತು ಲೋಕಕ್ಕೆ ಸಾರಿರುವಂಥ ಭವ್ಯವಾದ ದಿವ್ಯವಾದ ಆದರ್ಶಗಳೇನುಂಟು ಅದೆಲ್ಲದರ ಈ ಕಾಲಕ್ಕೂ ಪ್ರಸ್ತುತವಾಗಿರುವ ಹಾಗೆ, ಈ ಕಾಲಕ್ಕೂ ಪ್ರಸ್ತುತವಾಗುವ ಹಾಗೆ ಕಾಲಾತೀತವಾದ ಬೆಳವಣಿಗೆಗೆ ಎಂಬುದನ್ನು ಸ್ಪಷ್ಟಪಡಿಸಬೇಕಾಗುತ್ತದೆ. ಅವರ ಬೇರೆ ಬೇರೆ ಪರಿಕಲ್ಪನೆಗಳನ್ನು ಗಮನಿಸುವಾಗ ಅದರಲ್ಲಿ ಶೈಕ್ಷಣಿಕವಾಗಿ ಅವರು ಕೊಟ್ಟಂಥ ವಿನೂತನ ಪರಿಕಲ್ಪನೆಗಳು ಕೂಡ ಒಂದು. ಅವರು ಪಳ್ಳಿಪುರಂ ಎಂಬ ಸ್ಥಳದಲ್ಲಿ ಹೇಳಿದಂಥ ವಾಕ್ಯ ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ ಅಂತ. ಆದರೆ ನಾರಾಯಣ ಗುರುಗಳ ಸಂದೇಶಗಳ ಆಳ ವಿಸ್ತಾರಗಳನ್ನು ಗಮನಿಸಿದರೆ ಅಲ್ಲಿ ಬಹುಶಃ ಅವರು ಸ್ಪರ್ಶ ಮಾಡದಂಥ ಸಾಮಾಜಿಕವಾದಂತಹ, ರಾಜಕೀಯವಾದಂತಹ, ಧಾರ್ಮಿಕವಾದಂಥ ವಿಚಾರಗಳೇ ಇಲ್ಲವೆನ್ನುವಷ್ಟು ಸಮೃದ್ಧವಾಗಿದೆ. ನಮ್ಮವರು ಅಥವಾ ನಮ್ಮಂತೆ ಇರುವವರು, ನಮ್ಮವರು ಮತ್ತು ನಮ್ಮಂತೆ ಇರುವವರು ಒಂದು ಉನ್ನತವಾಗಿರುವಂಥ ವರ್ಗದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸಾಮಾಜಿಕವಾದ, ರಾಜಕೀಯವಾದ ಅಧಿಕಾರಗಳಿಂದ ವಂಚಿತರಾದವರಿಗೆ ಶಿಕ್ಷಣ ಪಡೆಯುವ ಔಚಿತ್ಯ, ಪ್ರಸ್ತುತತೆ, ಅವಕಾಶ, ಅನುಕೂಲಗಳು ಪ್ರಾಪ್ತವಾಗಬೇಕು ಎನ್ನುವ ಉದ್ದೇಶದಿಂದ ಅವರು SNDP ಎನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಮಾಡಿರುವಂಥ ಶೈಕ್ಷಣಿಕ ಪ್ರಸರಣದ ಕೊಡುಗೆಯನ್ನು ಅದು ನಿಜಕ್ಕೂ ಬೆರಗು ಹುಟ್ಟಿಸುವಂಥದ್ದು. ಈ ಸಂಘಟನೆಯಲ್ಲಿ ಸುಮಾರು 50,000 ಸದಸ್ಯರಿದ್ದರು. ಅಲ್ಲಿ ಮತ್ತು ಸರಿಸುಮಾರು 234 ಶಾಖೆಗಳನ್ನು ಹೊಂದಿತ್ತು. ಈಗಲೂ ಈ ಸಂಘಟನೆ ಕೇರಳದಲ್ಲಿ ಬಲಿಷ್ಠವಾಗಿದೆ. ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ತೊಡಗಿ ಪ್ರೌಢ ಶಿಕ್ಷಣದ ಹಾಗೂ ಕೈಗಾರಿಕೆಗಳಿಗೆ ಪೂರಕವಾದ ITI ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಜನರು ಉದ್ಯಮಿಗಳನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸಿರುತ್ತದೆ. ಈಗ ಇದರಡಿಯಲ್ಲಿ ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ. SNDPಯ ಮೂಲಕ ಹೇಗೆ ಕೆಲಸ ಆಯಿತು ಅದೇ ರೀತಿ ನಾರಾಯಣ ಧರ್ಮಪಾಲನಾ ಸಂಘವನ್ನು ಸ್ಥಾಪಿಸಿ ತಳ ಸಮುದಾಯದವರಿಗೆ ಧಾರ್ಮಿಕ ಶಿಕ್ಷಣವನ್ನು ನೀಡಿ ನಂತರ ಅವರಿಗೆ ಅರ್ಹರಾದವರಿಗೆ ಸನ್ಯಾಸ ದೀಕ್ಷೆಯನ್ನು ಸಹ ನೀಡಿದರು. ನಾರಾಯಣ ಗುರುಗಳ ಇಂಥ ಆದರ್ಶಗಳಿಂದ ಪ್ರಭಾವಿತರಾಗಿ ನಾವು 2012ರಲ್ಲಿ ಈ ಸುತ್ತಮುತ್ತ 6 ಗ್ರಾಮಗಳನ್ನು ಸೇರಿಸಿಕೊಂಡು ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಒಂದು ಸಂಘಟನೆ ರಚಿಸಿಕೊಂಡು ನಾರಾಯಣ ಗುರು ಸೇವಾ ಸಂಘ ಅಲ್ಬಾಡಿ ಬೆಳವೆ ವಲಯ ಎಂಬುದಾಗಿ, ಇದರ ಮೂಲಕ ನಾವು ಪ್ರತಿ ವರ್ಷ 2012ರಿಂದ 2025ರವರೆಗೆ ಕೊರೋನಾ ಕಾಲಘಟ್ಟದ ಕೆಲವು ವರ್ಷಗಳನ್ನು ಬಿಟ್ಟು ಪ್ರತಿ ವರ್ಷ ನಾರಾಯಣ ಗುರುರ ವಿಚಾರಧಾರೆಯನ್ನು ಪ್ರಸ್ತುತಪಡಿಸಲು ಒಬ್ಬೊಬ್ಬ ಗಣ್ಯರನ್ನು ಒಂದೊಂದು ವರ್ಷ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಾರಾಯಣಗುಳುವ ತತ್ವ ಸಂದೇಶವನ್ನು ಈ ಭಾಗದಲ್ಲಿ ಪ್ರಸಾರ ಮಾಡಿರುತ್ತೇವೆ. ಹಾಗೂ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರಗಳಿಗೆ ಅವಕಾಶವನ್ನು ಕಲ್ಪಿಸಿರುತ್ತೇವೆ. ಇಂದು ನಾರಾಯಣ ಗುರು ಜಾತಿ ತಾರತಮ್ಯದ ವಿರುದ್ಧ ಸಿಡಿದೆದ್ದು ದೀನದಲಿತರಿಗೆ ಊರುಗೋಲಾಗಿ ವಿದ್ಯೆ ಹಾಗೂ ಸಂಘಟನೆಯ ಮಹತ್ವವನ್ನು ಲೋಕಕ್ಕೆ ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜಯಂತಿಯನ್ನು ನಾವು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಅಲ್ಬಾಡಿ ಬೆಳವೆ ವಲಯ ಇದರ ಅಂಗವಾಗಿ ಇದರ ವತಿಯಿಂದ ಈ ದಿನ ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ರಾಜೀವ್ ಪೂಜಾರಿ ಇವರಿಗೆ ಸಂಘದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ.
ಶ್ರೀಯುತ ರಾಜೀವ ಪೂಜಾರಿ ಅಧ್ಯಕ್ಷರು ಇವರಿಗೆ ದಿನೇಶ್ ಪೂಜಾರಿ ಬೋರುಜಡ್ ಇವರು ಪುಷ್ಪಗುಚ್ಛವನ್ನು ನೀಡಿ ಶಾಲನ್ನು ಹೊದಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶಗಳನ್ನು ನೀಡಲು ನಮ್ಮ ಸಮಾರಂಭಕ್ಕೆ ಆಗಮಿಸಿರುವ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಇದರ ಅಧ್ಯಕ್ಷರಾಗಿರುವ ಮಂಜುನಾಥ್ ಪೂಜಾರಿ ಮುದ್ರಾಡಿ ಇವರನ್ನೂ ಸಹ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ. ಶ್ರೀಯುತ ಮಂಜುನಾಥ ಪೂಜಾರಿ ಇವರಿಗೆ ಶ್ರೀ ನಿತೀಶ್ ಪೂಜಾರಿ ಬೆಳವೆ ಇವರು ಪುಷ್ಪಗುಚ್ಛವನ್ನು ನೀಡಿ ಶಾಲನ್ನು ಹೊದಿಸಿ ಗೌರವಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರಾಜಕೀಯ ಮುಖಂಡರು, ಸಮಾಜ ಸೇವಕರು, ಸಹಕಾರಿಗಳು ಹಾಗೂ ಈ ಸಾಲಿನ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕುಂದಾಪುರ ಬಿಲ್ಲವ ಸಮಾಜ ಸೇವಾ ಸಂಘ ಇದರ ಅಧ್ಯಕ್ಷರಾದ ಶ್ರೀ ಅಶೋಕ್ ಪೂಜಾರಿ ಬೀಜಾಡಿ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಗೌರವಾನ್ವಿತ ಶ್ರೀ ಅಶೋಕ್ ಪೂಜಾರಿ ಬೀಜಾಡಿ ಇವರಿಗೆ ವಸಂತ ಪೂಜಾರಿ ಗೋಳಿಗೆದ್ದೆ ಇವರು ಪುಷ್ಪಗುಚ್ಛವನ್ನು ನೀಡಿ ಶಾಲನ್ನು ಹೊದಿಸಿ ಗೌರವಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಪ್ರೇಮ್ ಕುಮಾರ್ ಅವರನ್ನು ಪ್ರೀತಿಯಿಂದ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತ ಪ್ರೇಮ್ ಕುಮಾರ್ ಅವರಿಗೆ ಶ್ರೀ ಸಂತೋಷ್ ಪೂಜಾರಿ ಬೋರುಜಡ್ ಇವರು ಪುಷ್ಪಗುಚ್ಛವನ್ನು ನೀಡಿ ಶಾಲನ್ನು ಹೊದಿಸಿ ಗೌರವಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಉದಯ್ ಪೂಜಾರಿ ಶಾಂದ್ರಬೆಟ್ಟು ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ಉದಯ್ ಪೂಜಾರಿ ಇವರಿಗೆ ಶ್ರೀ ಹೇಮಂತ ಪೂಜಾರಿ ಬೆಳವೆ ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಉಪಾಧ್ಯಕ್ಷರಾದ ಬಾಬು ಪೂಜಾರಿ ಕೆರ್ಜಾಡಿ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ಬಾಬು ಪೂಜಾರಿ ಇವರಿಗೆ ಶ್ರೀ ನಿಶೀತ್ ಕುಮಾರ್ ಪಾಟ್ಲಮಕ್ಕಿ ಇವರು ಪುಷ್ಪಗುಚ್ಛವನ್ನು ನೀಡಿ ಶಾಲನ್ನು ಹೊದಿಸಿ ಗೌರವಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನೋರ್ವ ಉಪಾಧ್ಯಕ್ಷರಾದ ಭಾಸ್ಕರ್ ಪೂಜಾರಿ ಮೆಣಸಾಡಿಯನ್ನು ಸಹ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ಭಾಸ್ಕರ ಪೂಜಾರಿ ಇವರಿಗೆ ಶ್ರೀ ವಸಂತ ಪೂಜಾರಿ ಪ್ರಧಾನ ಅರ್ಚಕರು ಬ್ರಹ್ಮಬೈದರ್ಕಳ ಗರಡಿ ಅಲ್ಬಾಡಿ ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಸಭೆಗೆ ಆಗಮಿಸಿದ ಸಮಾಜದ ಗಣ್ಯರಿಗೂ, ಸಮಾಜ ಬಾಂಧವರಿಗೂ ಹಾಗೂ ಪತ್ರಕರ್ತ ಮಿತ್ರರಿಗೂ ಎಲ್ಲರಿಗೂ ಸಂಘದ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡಿರುವ ಶ್ರೀ ಸುಧಾಕರ ಪೂಜಾರಿ ಕೋಶಾಧಿಕಾರಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಅಲ್ಬಾಡಿ ವಲಯ ಇವರನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಶ್ರೀಯುತ ಬಾಬು ಪೂಜಾರಿ ಬೋರುಜಡ್ ಇವರು ಪುಷ್ಪಗುಚ್ಛವನ್ನು ನೀಡಿ ಶಾಲನ್ನು ಹೊದಿಸಿ ಗೌರವಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸುಧಾಕರ್ ಪೂಜಾರಿಯವರೇ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಪ್ರೋತ್ಸಾಹಧನ ವಿತರಣೆ ನಡೆಸಿಕೊಡುವಂತೆ ಶ್ರೀ ಗಣೇಶ್ ಪೂಜಾರಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ನಡೆಯುತ್ತಿರುವ ಶ್ರೀ ಗುರುಪೂಜಾ ಕಾರ್ಯಕ್ರಮದ ವತಿಯಿಂದ ಇವತ್ತಿನ ಕಾರ್ಯಕ್ರಮದ ಅಂಗವಾಗಿ ನೆರವೇರಿಸಿರುವ SSLC ಮತ್ತು PUC ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡ್ತಾ ಇದ್ದೇವೆ. ಅವರ ಪಟ್ಟಿಯನ್ನು ವಾಚಿಸಲಿಕ್ಕಿದ್ದೇನೆ. ಅವರ ಹೆಸರನ್ನು ಓದಿದ ತಕ್ಷಣ ಅವರು ಆದಷ್ಟು ಬೇಗನೆ ಬಂದು ಅತಿಥಿಗಳಿಂದ ಗೌರವವನ್ನು ಸ್ವೀಕರಿಸುವರೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲಿಗೆ SSLC ವಿಭಾಗ ಶ್ರೀರಕ್ಷಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಗೋಳಿಯಂಗಡಿ ಸುಮಾರು 90.24% ಮೂಲಕ SSLCಯಲ್ಲಿ ತಮ್ಮ ವ್ಯಾಸಂಗವನ್ನು ಮುಗಿಸಿ PUCಗೆ ಹೋಗ್ತಾ ಇದ್ದಾರೆ. ಅವರಿಗೆ ಅವರನ್ನು ಗೌರವವನ್ನು ಸ್ವೀಕರಿಸುವಂತೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶ್ರವಂತ 92.8 ಅಂಕ ಚಾರ್ಮಕ್ಕಿ ನಾರಾಯಣ ಶೆಟ್ಟಿ ಹಿರಿಯ ಪ್ರೌಢಶಾಲೆ RD ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರುವಂತೆ ಕೇಳಿಕೊಳ್ತಾ ಇದ್ದೇನೆ. ಆಕಾಶ್ SG 91.68% ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಬ್ರಿ. ಹಾಗೆ ಕಾರ್ತಿಕ್ ಸರ್ಕಾರಿ ಪ್ರೌಢಶಾಲೆ ಹೈಕಾಡಿ 92.48 ಅಂಕ. ಹಾಗೆ PUC ವಿಭಾಗದಲ್ಲಿ ಸ್ಫೂರ್ತಿ 95%. ಗೌರ್ಮೆಂಟ್ HR ಶೆಟ್ಟಿ PU ಕಾಲೇಜು ಹಾಲಾಡಿ. ಹಾಗೆ ಪ್ರೀತಮ್ ಆಳ್ವಾಸ್ PU ಕಾಲೇಜ್ ಮೂಡುಬಿದ್ರೆ 91.83% ಅಂಕದೊಂದಿಗೆ ತಮ್ಮ ವ್ಯಾಸಂಗವನ್ನು ಮುಂದುವರಿಸಿಕೊಂಡಿರ್ತಾರೆ. ಅವರೆಲ್ಲರೂ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಅವರಿಗೆ ಗೌರವ ಸಮರ್ಪಣೆಯನ್ನು ಎಲ್ಲ ಅತಿಥಿಗಳು ಸೇರಿಕೊಂಡು ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. PUCಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಪ್ರೀತಮ್ ಆಳ್ವಾಸ್ PU ಕಾಲೇಜು ಮೂಡುಬಿದ್ರೆ ಇವರು ಸದ್ಯ ಈ ಕಾರ್ಯಕ್ರಮದಲ್ಲಿ ಅನಾರೋಗ್ಯದ ನಿಮಿತ್ತ ಅನುಪಸ್ಥಿತಿಯನ್ನು ಹೊಂದಿರ್ತಾರೆ. ಅವರ ಪರವಾಗಿ ಅವರ ತಂದೆ ಈ ಒಂದು ಗೌರವವನ್ನು ಸ್ವೀಕರಿಸ್ತಾರೆ. ನಿಮ್ಮೆಲ್ಲರ ಚಪ್ಪಾಳೆ ಮಕ್ಕಳಿಗೆ ಸ್ಫೂರ್ತಿಯಾಗಿರ್ತದೆ. ಮಕ್ಕಳನ್ನು ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಕರ್ತವ್ಯ. ಮುಂದಿನ ಮಕ್ಕಳಿಗೆ ಈ ಮಕ್ಕಳ ಗೌರವದಿಂದ ಪ್ರೇರಣೆ ಸಿಗ್ತದೆ. ತಮ್ಮೆಲ್ಲರ ಕರತಾಡನ ಹಾಗೂ ಹಾರೈಕೆ ನಮ್ಮ ಮಕ್ಕಳ ಮೇಲಿರಲಿ ಅಂತ ಹಾರೈಸಿಕೊಳ್ತಾ ಇದ್ದೇನೆ. ಪ್ರೀತಮ್ ಅವರ ತಂದೆ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರುವಂತೆ ಕೇಳಿಕೊಳ್ತಾ ಇದ್ದೇನೆ. ಸರ್ ಒಂದು ಒಂದವರು ರಾಜಣ್ಣ ಕಡಿತ ಕಂಪನಿ. ಅಂಗವಾಗಿ ಗೌರವ ಅರ್ಪಣೆ. ಒಂದು ಉತ್ತಮವಾದ ಸಮಾಜ ನಿರ್ಮಾಣವಾಗಬೇಕಾದ್ರೆ ಗುರುವಿನ ಪಾತ್ರ ಮಹತ್ವವಾಗಿರುವಂಥದ್ದು. ನಮ್ಮ ಸಮಾಜದವರಾದಂಥ ಶ್ರೀಮತಿ ಸರಸ್ವತಿ ಟೀಚರ್ ಈ ವರ್ಷದ ಉತ್ತಮ ಶಿಕ್ಷಕಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ. ಅವರ ಒಂದು ಈ ಸಾಧನೆಯನ್ನು ಗುರುತಿಸಿ ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಇದರ ವತಿಯಿಂದ ಅವರನ್ನು ಗೌರವಿಸಲಿಕ್ಕಿದ್ದೇವೆ. ದಯಮಾಡಿ ಸರಸ್ವತಿ ಟೀಚರ್ ಇವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೋರ್ವ ಸಾಧಕ ಮಹಿಳೆ ಅಲ್ಬಾಡಿಯಲ್ಲಿ ಜನಿಸಿರ್ತಕ್ಕಂಥ ಶ್ರೀಯುತ ಸರಸ್ವತಿ ಮೇಡಮ್ ಅವರು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಅವರನ್ನು ನಮ್ಮ ಸಮಾಜದ ವತಿಯಿಂದ ಗೌರವ ಅರ್ಪಣೆಯನ್ನು ನೀಡ್ತಾ ಇದ್ದೇವೆ. ಅವರ ಕುರಿತು ಅವರ ವರದಿಯನ್ನು ವಾಚನವನ್ನು ಮಾಡಲಿಕ್ಕಿದ್ದಾರೆ ಶ್ರೀಮತಿ ಅನಿತಾ ಅವರು. ಉಡುಪಿ ಜಿಲ್ಲಾ
ಉತ್ತಮ ಶಿಕ್ಷಕಿ ಪ್ರಶಸ್ತಿ 2025-26 ಶ್ರೀಮತಿ ಸರಸ್ವತಿ ಇವರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಬಾಡಿ ಹಾಗೂ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗೋಳೆಂಡಿ ಇದರಲ್ಲಿ ಮಾಡಿರುತ್ತಾರೆ. ತಾವು ಪ್ರಾಥಮಿಕ ಶಿಕ್ಷಣವನ್ನು ಮಾಡಿದ ಶಾಲೆಯಲ್ಲಿ 4/8/1908 ಕರ್ತವ್ಯಕ್ಕೆ ಹಾಜರಾಗಿ 28 ವರ್ಷದ ಸೇವೆಯನ್ನು ಒಂದೇ ಶಾಲೆಯಲ್ಲಿ ಸಲ್ಲಿಸಿರುತ್ತಾರೆ. ಬೆಳವೆ ಸಮೀಪದ ಹೆಂಗೊಳ್ಳಿ ಗ್ರಾಮದ ಮರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದು 2025-26ನೇ ಸಾಲಿನ ಉಡುಪಿ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಗೊಂಡಿದ್ದು, ಇವರು ಅಲ್ಬಾಡಿಯ ದಿವಂಗತ ಸುಧಾಕರ ನೇತ್ರಾವತಿ ದಂಪತಿಯ ಪುತ್ರಿ. ಪತಿ ಪ್ರಭಾಕರ್ ಹಾಗೂ ಪ್ರತೀಶ್ ಕುಮಾರ್ ಎಂಬ ಮಗ ಇರುತ್ತಾರೆ. ತಾನು ಕಲಿತ ಶಾಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾದ ಅಲ್ಬಾಡಿ ಮೂರ್ಕೆಯಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಿಸುವ ಸಲುವಾಗಿ ಶಾಲೆಗೆ ಸೇರ್ಪಡೆಯಾಗುವ ಮಕ್ಕಳಿಗೆ ರು 1,000 ನೀಡುವುದಕ್ಕೆ 10,000ದಂತೆ ಪ್ರತಿ ವರ್ಷವೂ ನೀಡಿ ದತ್ತಿ ನಿಧಿಯನ್ನು ಪ್ರಾರಂಭಿಸಿರುತ್ತಾರೆ. ಹಾಗೆ ಆ ದತ್ತಿ ನಿಧಿ ಹಳೆ ವಿದ್ಯಾರ್ಥಿಗಳ ನೆರವಿನಿಂದ ಪ್ರಾರಂಭಿಸಿ ದೂರದಿಂದ ಬರುವ ಮಕ್ಕಳ ವಾಹನದ ವ್ಯವಸ್ಥೆಗೆ ಸಹಾಯ ನೀಡಿರುತ್ತಾರೆ. ಇದಲ್ಲದೆ ಗ್ರಾಮೀಣ ಪ್ರದೇಶದ ಮಕ್ಕಳಾದ ತಮ್ಮ ಶಾಲಾ ಪೋಷಕರಿಗೆ ಹೊರೆಯಾಗದಂತೆ ಮಕ್ಕಳಿಗೆ ಬೇಕಾಗುವ ಪುಸ್ತಕ, ಟ್ರ್ಯಾಕ್ ಸೂಟ್, ಕೊಡೆ, ಪ್ಲೇಟು, ಲೋಟ, ಬ್ಯಾಗ್ ಇತರೆ ಲೇಖಾಗ್ರಿ ಸಾಮಗ್ರಿಗಳನ್ನು ಪ್ರತಿ ವರ್ಷವೂ ದಾನಿಗಳಿಂದ ಮತ್ತು ಹಳೆ ವಿದ್ಯಾರ್ಥಿಗಳ ನೆರವಿನಿಂದ ನೀಡುವುದರ ಮೂಲಕ ಸಹಕರಿಸುತ್ತಿದ್ದಾರೆ. ಇವರ ಈ ಸಾಧನೆಯನ್ನು ಗುರುತಿಸಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಅಲ್ಬಾಡಿ ವತಿಯಿಂದ ಗುರುತಿಸಿ ಗೌರವಿಸಲು ಸಂತೋಷಿಸುತ್ತೇವೆ. ನಿಮ್ಮ ಈ ವೃತ್ತಿ ಜೀವನವು ಮುಂದಿನ ದಿನಗಳಲ್ಲಿ ಸುಖಕರವಾಗಿರಲಿ ಎಂದು ಆಶಿಸುತ್ತೇವೆ. ಇವರನ್ನು ಎಲ್ಲ ಅತಿಥಿಗಳು ಸೇರಿಕೊಂಡು ಗೌರವಾರ್ಪಣೆಯನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಟೀಚರ್ ಇವರನ್ನು ಗೌರವಿಸಿಕೊಂಡಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಶ್ರೀಮತಿ ಸರಸ್ವತಿ ಇವರ ಕಿರು ಪರಿಚಯವನ್ನು ನೀಡಿರುವಂಥ ಶ್ರೀಮತಿ ಅನಿತಾ ಅವರನ್ನು ಕೂಡ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಇದೀಗ ಸನ್ಮಾನಗೊಂಡಂಥ ಸರಸ್ವತಿ ಟೀಚರ್ ಅವರು ನಮ್ಮೊಂದಿಗೆ ಒಂದೆರಡು ಮಾತಿಗಾಗಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಶ್ರೀನಾರಾಯಣ ಗುರು ಭಕ್ತಾಭಿಮಾನಿಗಳೇ, ಹಾಗೂ ಇಂದು ನನ್ನನ್ನು ಸನ್ಮಾನಿಸಿ ಗೌರವಿಸಿ ಆಶೀರ್ವದಿಸಿದಂತಹ ನಾರಾಯಣ ಗುರು ಸಮಿತಿಯ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ಎಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಚನಕಾರ ಬಸವಣ್ಣನವರು ಹೇಳುವ ಹಾಗೆ ಕಾಯಕವೇ ಕೈಲಾಸ ಎಂಬಂತೆ ಕರ್ತವ್ಯವನ್ನು ನಿರ್ವಹಿಸುತ್ತಾ ಬಂದವಳು ನಾನು ಅಂತ ಹೇಳಿದರೆ, ನಮ್ಮ ಶಾಲೆ ಇರುವುದು ಗ್ರಾಮೀಣ ಪ್ರದೇಶವಾಗಿರುವುದರಿಂದ ನಾವು ಸರ್ಕಾರದ ಅನುದಾನವನ್ನೇ ಬಯಸುತ್ತಾ ಬಂದಲ್ಲಿ ಅದು ಯಾವುದೂ ಸಾಧ್ಯ ಆಗುವುದಿಲ್ಲ. ಅಂತಹ ಸಂದರ್ಭವನ್ನು ಅರಿತವಳು ನಾನು. ಆದುದರಿಂದ ಕೇವಲ ಸರ್ಕಾರದ ಸವಲತ್ತುಗಳನ್ನು ಅವಲಂಬಿಸದೆ ನನ್ನ ಹಳೆ ವಿದ್ಯಾರ್ಥಿ ಮಕ್ಕಳು, ದಾನಿಗಳು ಹಾಗೂ ಊರಿನವರ ಸಹಕಾರದೊಂದಿಗೆ ಶಾಲಾ ಮಕ್ಕಳ ಅಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿಗಾಗಿ
ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದ ಸಂದರ್ಭದಲ್ಲಿ ಹಲವಾರು ದಾನಿಗಳನ್ನು ಹಿಡಿದು ಎಲ್ಲ ವ್ಯವಸ್ಥೆಯನ್ನು ನನ್ನ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಮಾಡಿರುತ್ತೇನೆ. ಹಾಗೂ ಪ್ರತಿಯೊಬ್ಬರು ಹೇಳುವ ಹಾಗೆ ಪ್ರತಿಯೊಬ್ಬರ ಶಿಕ್ಷಕರ ಹಿಂದೆಯೂ ಸಹ ಒಂದು ಶ್ರಮವಿರುತ್ತದೆ. ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲವು ಒಂದಲ್ಲ ಒಂದು ದಿನ ಸಿಗುತ್ತದೆ ಎನ್ನುವುದು ನನ್ನ ಭಾವನೆಯಾಗಿತ್ತು. ಅದಕ್ಕೆ ತಕ್ಕಂತೆ ನನಗೆ ಈಗ ಸಿಕ್ಕಿರುತ್ತದೆ ಎಂದು ನಾನು ಭಾವಿಸುತ್ತೇನೆ. ಹಾಗೆ ವಿದ್ಯಾರ್ಥಿಗಳ ಶ್ರೇಯಸ್ಸು ಪ್ರತಿಯೊಬ್ಬ ಶಿಕ್ಷಕಿಯ ಆಸ್ತಿ ಎಂದು ನಾನು ಅರಿತಿರುತ್ತೇನೆ. ನನ್ನ ಮಕ್ಕಳು ಈಗ ಹಳೆ ವಿದ್ಯಾರ್ಥಿಗಳಾಗಿರುವ ಈಗ ಮಕ್ಕಳು ಅನೇಕ ಕ್ಷೇತ್ರದಲ್ಲಿ ಹುದ್ದೆಯನ್ನು ಮಾಡುತ್ತಾ ಬಂದಿದ್ದಾರೆ. ಅದರಲ್ಲಿ ರೈತರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ವೈದ್ಯರಾಗಿರ್ಬೋದು, ಸೈನಿಕನಾಗಿರ್ಬೋದು, ಎಲ್ಲ ರೀತಿಯ ಕೆಲಸದಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಅದು ನನಗೆ ತುಂಬ ಹೆಮ್ಮೆಯನ್ನು ಕೊಡ್ತಾ ಇದೆ. ಅಲ್ಲದೆ ಗೌರವಯುತವಾದಂತಹ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಅದು ನನಗೆ ಸಂತೋಷವನ್ನು ತರ್ತಾ ಇದೆ. ಈಗ ಒಂದು ಹೂವು ಕೇವಲ ಒಂದು ಸ್ತ್ರೀಯ ಮುಡಿಯನ್ನು ಏರಿದಾಗ ಅದಕ್ಕೆ ಇರುವ ಬೆಲೆಗಿಂತ ದೇವರ ಮುಡಿಯನ್ನು ಏರಿ ಪ್ರಸಾದವಾದಾಗ ಇರುವ ಬೆಲೆ ನಾವು ಕಟ್ಟಲಿಕ್ಕೆ ಸಾಧ್ಯ. ಅಂಥ ಸಂದರ್ಭದಲ್ಲಿ ನನಗೆ ಈ ಜಿಲ್ಲಾ ಪ್ರಶಸ್ತಿಯು ಒದಗಿ ಬಂದಿದೆ. ಅದು ಕೇವಲವಾಗಿರದೆ ದಕ್ಷತೆ, ಪ್ರಾಮಾಣಿಕತೆ, ಸತ್ಯತೆಯ ಪ್ರತೀಕವಾಗಿದೆ ಎಂದು ನಾನು ಭಾವಿಸಿರುತ್ತೇನೆ. ಅದೆಲ್ಲದಕ್ಕೂ ಕಾರಣ ನನ್ನ ಹಳೆ ವಿದ್ಯಾರ್ಥಿಗಳು, ದಾನಿಗಳು ಹಾಗೂ ನನ್ನ ಮೇಲೆ ನಂಬಿಕೆಯನ್ನು ಇಟ್ಟಿರುವಂಥ ವಿದ್ಯಾಭಿಮಾನಿಗಳು ಎಂದು ನಾನು ಭಾವಿಸಿರುತ್ತೇನೆ. ಒಬ್ಬ ಸ್ತ್ರೀಯಾಗಿರಬಹುದು ಅಥವಾ ಗಂಡಸಾಗಿರಬಹುದು, ಅವರ ಹಿಂದುಗಡೆ ಪ್ರಬಲವಾದ ಶಕ್ತಿ ಹೊಂದಿದ್ದರೆ ಯಾವುದಕ್ಕೂ ಸಹ ಮುಂದೆ ಹೋಗಲಿಕ್ಕೆ ಹಿಂದೆ ಜರಿಯುವುದಿಲ್ಲ ಅಥವಾ ಹಿಂದೆ ಇಟ್ಟು ಹಾಕುವುದಿಲ್ಲ ಎಂಬುದು ನಾನೇ ಸಾಕ್ಷಿಯಾಗಿದ್ದೇನೆ. ಎಲ್ಲ ರೀತಿಯಲ್ಲಿಯೂ ನನಗೆ ಸಹಾಯವನ್ನು ಮಾಡಿದ ಹಳೆ ವಿದ್ಯಾರ್ಥಿಗಳು, ವಿದ್ಯಾಭಿಮಾನಿಗಳನ್ನು ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ಳುತ್ತಾ, APJ ಅಬ್ದುಲ್ ಕಲಾಮರವರು ಹೇಳುವ ಹಾಗೆ ಮಕ್ಕಳಿಗೆ ಕನಸನ್ನು ಕಾಣಿರಿ ಎಂಬ ಸಂದೇಶವನ್ನು ನೀಡುತ್ತಾ, ಕನಸನ್ನು ಕಾಣುವ ಮಕ್ಕಳ ನನಸನ್ನು ಮಾಡಲಿಕ್ಕೆ ನಾವೆಲ್ಲರೂ ಸಹ ಸಹಾಯ ನೀಡೋಣ ಎಂದು ಹೇಳುತ್ತಾ, ಹಿಂದೆ ಗುರು ಮುಂದೆ ಗುರಿಯನ್ನು ಇಟ್ಟುಕೊಂಡಿರುವಂತಹ ಮಕ್ಕಳಿಗೆ ನೀವೆಲ್ಲರೂ ಸಹಾಯವನ್ನು ನೀಡೋಣ ಎಂದು ಹೇಳುತ್ತಾ, ಶ್ರೀನಾರಾಯಣ ಗುರುವರ ಸಂದೇಶವನ್ನು ನಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಳ್ಳೋಣವೆಂದು ಹೇಳುತ್ತಾ, ಹಾಗೆಯೇ ನನ್ನನ್ನು ಇವತ್ತು ಗುರುತಿಸಿ ಸನ್ಮಾನಿಸಿದಂತಹ ಸರ್ವರಲ್ಲಿಯೂ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಎಲ್ಲರನ್ನೂ ವಂದಿಸಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾಜ ನಿರ್ಮಾಣವಾಗುವಲ್ಲಿ ಒಬ್ಬ ಶಿಕ್ಷಕಿಯ ಪಾತ್ರ ಮಹತ್ವವಾದದ್ದು. ನಿಮ್ಮಿಂದ ಮುಂದೆಯೂ ಕೂಡ ಮಹತ್ ಕಾರ್ಯಗಳು ಆಗಲಿ ಅಂತೇಳಿ ಆಶಿಸುತ್ತಾ ನಿಮ್ಮ ಅನಿಸಿಕೆಗಾಗಿ ಧನ್ಯವಾದನ ಹೇಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಗುರುತತ್ವ ಸಂದೇಶ ಶ್ರೀ ಮಂಜುನಾಥ ಪೂಜಾರಿ ಮುದ್ರಾಡಿ, ರಾಜ್ಯಾಧ್ಯಕ್ಷರು ನಾರಾಯಣ ಗುರು ಅಭಿವೃದ್ಧಿ ನಿಗಮ ಮಂಡಳಿ, ಕರ್ನಾಟಕ ಸರ್ಕಾರ, ಇವರನ್ನು ಮಾತಿಮ ಮಂಟಪಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಅಲ್ಬಾಡಿ ಬೆಳ್ವೆ ವಲಯ, ಇದರ ಅಧ್ಯಕ್ಷರಾದಂತಹ ಆತ್ಮೀಯರಾದಂಥ ರಾಜೀವ್ ಪೂಜಾರಿಯವರೇ, ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳಾಗಿರುವಂಥ ನನ್ನ ಆತ್ಮೀಯರು, ಮಿತ್ರರು, ಬಿಲ್ಲವ ಸಮಾಜ ಸೇವಾ ಸಂಘ ಕುಂದಾಪುರ ತಾಲೂಕಿನ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಪೂಜಾರಿ ಬೀಜಾಡಿಯವರೇ, ಅದೇ ರೀತಿ ಶ್ರೀ ಉದಯ್ ಕುಮಾರ್ ಪೂಜಾರಿಯವರೇ, ಪ್ರೇಮ್ ಕುಮಾರ್ ಅವರೇ ಗೌರವಾಧ್ಯಕ್ಷರು, ಶ್ರೀ ಉದಯ್ ಪೂಜಾರಿ ಶಾಂದ್ರಬೆಟ್ಟು ಪ್ರಧಾನ ಕಾರ್ಯದರ್ಶಿಗಳೇ, ಶ್ರೀ ಭಾಸ್ಕರ್ ಪೂಜಾರಿ ಮಣಸಾಡಿ ಉಪಾಧ್ಯಕ್ಷರು, ಬಾಬು ಪೂಜಾರಿ ಕೆಜ್ಜಾಡಿ ಉಪಾಧ್ಯಕ್ಷರು, ಶ್ರೀ ಸುಧಾಕರ್ ಪೂಜಾರಿ ಕೋಶಾಧಿಕಾರಿ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ತಾಲೂಕು ಪಂಚಾಯತಿನ ಮಾಜಿ ಉಪಾಧ್ಯಕ್ಷರಿದ್ದಾರೆ, ಎಲ್ಲ ಗೌರವಾನ್ವಿತ ಬಂಧುಗಳು, ಹಾಗೆ ನಾರಾಯಣ ಗುರುಗಳ
ಭಕ್ತಾಭಿಮಾನಿಗಳು ತಾವೆಲ್ಲರೂ ಇದ್ದೀರಿ. ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ಮೊದಲಾಗಿ ವಂದಿಸುತ್ತಾ, ಇವತ್ತು ತಾವು ವಿಶೇಷವಾಗಿ ನಾರಾಯಣಗುರುಗಳ 71ನೇ ಜನ್ಮದಿನಾಚರಣೆ ಅಂಗವಾಗಿ ಗುರುಪೂಜೆ ಮತ್ತು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕಿಯಾಗಿ ಪ್ರಶಸ್ತಿಯನ್ನು ಪಡೆದಂಥ ಸರಸ್ವತಿ ಅವರನ್ನು ಸನ್ಮಾನಿಸಿದ್ದೀರಿ. ಹಾಗೆ ತಾವು ಇನ್ನಷ್ಟು ಕಾರ್ಯಕ್ರಮಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಅದೇ ರೀತಿ ಮುದ್ದು ಶಾರದೆ ಬಹಳ ಸುಂದರವಾಗಿ ಈ ವೇದಿಕೆಯಲ್ಲಿ ನನಗೆ ತುಂಬ ಖುಷಿ ಕೊಟ್ಟಂಥ ಮುದ್ದು ಶಾರದೆಯ ಒಂದು ಸ್ಪರ್ಧೆ, ಇನ್ನಷ್ಟು ಶಾರದೆಗಳು ನಮ್ಮ ಸಮಾಜದಲ್ಲಿ ಬರಲಿ ಎನ್ನತಕ್ಕಂಥ ಒಂದು ಶುಭ ಹಾರೈಕೆ ಹಾರೈಸಿ, ಅದೇ ರೀತಿ ಇವತ್ತು ನನ್ನನ್ನು ತಾವು ನಾರಾಯಣಗುರುಗಳ ಸಂದೇಶದ ಬಗ್ಗೆ 2 ಮಾತನ್ನು ಆಡಬೇಕು ಎನ್ನತಕ್ಕಂಥ ಮಾತನ್ನು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಇವತ್ತು ನಮ್ಮ ಸಮಾಜ ಒಂದು ಕಾಲದಲ್ಲಿ ಅಸ್ಪೃಶ್ಯ ಸಮಾಜವಾಗಿತ್ತು, ಅತ್ಯಂತ ಹಿಂದುಳಿದ ಸಮಾಜವಾಗಿತ್ತು. ಮೂಢನಂಬಿಕೆ, ಕಂದಾಚಾರ, ಮೇಲು ಕೀಳೆಂಬ ಭಾವನೆ, ಈ ರೀತಿ ಕೀಳರಿಮೆಯಿಂದ ಬದುಕುವಂಥ ಒಂದು ಕಾಲಘಟ್ಟದಲ್ಲಿ ನಮ್ಮ ಸಮಾಜ ಇತ್ತು. ಅದೇ ರೀತಿ ಕೇರಳದಲ್ಲಿಯೂ ಇತ್ತು. ಮೇಲ್ವರ್ಗದವರ ಬಾವಿ ಮುಟ್ಟಿದಾಗ ಆ ಮುಟ್ಟಿದವರನ್ನು, ಬಾವಿ ನೀರು ತರಲು ಹೋದವರನ್ನು ಹೊರಗಟ್ಟುತ್ತಿದ್ದಂತಹ, ಸಮಾಜದಿಂದ ದೂರ ಮಾಡುತ್ತಿದ್ದಂತಹ ಕಾಲಘಟ್ಟದಲ್ಲಿ ಕೇರಳ ರಾಜ್ಯದಲ್ಲಿ ನಾರಾಯಣಗುರುಗಳು ಬಹಳ ಬದಲಾವಣೆಯನ್ನು ತಂದರು. ಸರಳವಾಗಿ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ತನ್ನ ವಿಶ್ವಖ್ಯಾತಿಯ ಸಂದೇಶಗಳನ್ನು ಕೊಟ್ಟರು. ಈ ಭಾಗದಲ್ಲಿ ಮಂಗಳೂರಿನಲ್ಲಿ ಕುದ್ರೋಳಿ ದೇವಸ್ಥಾನದ ಒಂದು ಶಿವಾಲಯವನ್ನು ಸ್ಥಾಪಿಸುವ ಮೂಲಕ ಕರ್ನಾಟಕದಲ್ಲಿಯೂ, ಅದೇ ರೀತಿ ಬೇರೆ ಬೇರೆ ದೇಶದಲ್ಲಿಯೂ, ಹಾಗೆ ಹೊರ ಶ್ರೀಲಂಕಾದಲ್ಲಿಯೂ ಸಹ ಅವರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು. ಯಾವ ಉದ್ದೇಶದಿಂದ ಅವರು ಮಾಡಿದ್ದಾರೆ ಅಂತೇಳಿದರೆ, ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಮೂಢನಂಬಿಕೆಗಳು ಹೋಗಬೇಕು, ಕಂದಾಚಾರಗಳು ದೂರ ಆಗಬೇಕು, ಅಸ್ಪೃಶ್ಯತೆ ಹೋಗಬೇಕು, ಎಲ್ಲ ಸಮಾಜದವರು ಸಮಾನವಾಗಿ ಇರುವಂಥ ಬದುಕು ಎಲ್ಲರದ್ದಾಗಬೇಕು. ನಾವು ಇವತ್ತಿನ ಕಾಲಘಟ್ಟಕ್ಕೆ ನಮ್ಮ ಸಮಾಜ ಹೊಂದಿಕೊಳ್ಳಬೇಕು. ಇವತ್ತು ಬೇರೆ ಬೇರೆ ಸಮಾಜಗಳು ಸಂಘಟನೆಯನ್ನು ಮಾಡುವಾಗ ನಮ್ಮ ವಿರೋಧಿಗಳಂತೆ ನಾವು ಕಾಣಬಾರ್ದು. ಅವರ ಸಹಜವಾಗಿ ಅವರೊಂದಿಗೆ ನಾವು ಸಮಾಜದ ಹೆಜ್ಜೆಯ ಜೊತೆಗೆ ಹೆಜ್ಜೆ ಹಾಕಬೇಕು. ಮೇಲ್ವರ್ಗದವರ ಏನು ಉತ್ತಮ ಗುಣಗಳಿದೆ ಅದನ್ನು ನಾವು ಮೈಗೂಡಿಸಿಕೊಳ್ಳಬೇಕು ಮತ್ತು ಎಲ್ಲ ಸಂದರ್ಭಗಳಲ್ಲಿಯೂ ನಾವು ಅದನ್ನು ಬದಲಾವಣೆ ಮೂಲಕ, ಇವತ್ತಿನ ಕಾಲಘಟ್ಟದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿ ಇವತ್ತು ಸರ್ಕಾರ ಮಟ್ಟದಲ್ಲಿ ದೊರೆಯುತ್ತಿದೆ, ಅಲ್ಲದೆ ಪ್ರೈವೇಟ್ ಹಂತದಲ್ಲಿಯೂ ಇವತ್ತು ಪೋಷಕರು ವಿದ್ಯೆಯನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಆದರೆ ನಾವು ವಿದ್ಯೆಯ ಬಗ್ಗೆ, ಉದ್ಯೋಗದ ಬಗ್ಗೆ ಮತ್ತು ಕುಟುಂಬ ಸಾಮರಸ್ಯದ ಬಗ್ಗೆ ಇದನ್ನೆಲ್ಲ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಜೀವನದಲ್ಲಿ ಇದೆಲ್ಲವೂ ಬಹಳ ಮುಖ್ಯ. ಈಗ ಇಷ್ಟೆಲ್ಲ ನಾವು ಮಾತನಾಡುವಾಗ ನಾವು ನಾರಾಯಣಗುರುಗಳ ಸಂದೇಶವನ್ನು ನಾವೇನು ಸ್ಟಡಿ ಮಾಡಿದ್ದೇವೆ, ನಮಗೇನು ತಿಳಿದುಕೊಂಡಿದ್ದೇವೆ, ನಾವು ವರ್ಷ ಒಂದು ದಿನದ ಕಾರ್ಯಕ್ರಮ ಮಾಡಿ ಅಲ್ಲಿಗೆ ಮುಗಿಸಿಬಿಡ್ತೇವೆ, ನಾರಾಯಣಗುರು ಪೂಜೆಯನ್ನು ಮಾಡಿ ಮುಗಿಸಿಬಿಡ್ತೇವೆ. ಆದರೆ ನಾವು ಅವರ ಜೀವನ ಕಥೆಯನ್ನು ಓದಿದ್ದೇವ, ಕೇಳಿದ್ದೇವೆ. ಎಲ್ಲ ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ. ಒಂದೇ ಜಾತಿ ಅಂತೇಳಿದರೆ ಮಾನವ ಸಮಾಜ ಎಲ್ಲವೂ ಒಂದೇ. ಕುಡಿಯುವ ನೀರು, ನೋಡುವ ಬೆಳಕು, ಮೈಯಲ್ಲಿರುವಂಥ ರಕ್ತ, ಉಸಿರಾಡುವ ಗಾಳಿ, ಎಲ್ಲ ಮಾನವ ಸಮಾಜಕ್ಕೆ ಅದು ಒಂದೇ. ಆದ್ದರಿಂದ ನಮ್ಮ ಎಲ್ಲರ ಜಾತಿ ಒಂದೇ ಅಂತೇಳಿ ಸಾರಿದರು. ಅದು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ ಇರ್ಬೋದು. ಅದೇ ರೀತಿ ಧರ್ಮ ಸಹ ಹಾಗೆ ಹೇಳಿದರು. ಎಲ್ಲ ಧರ್ಮಗಳು ಬೇರೆ ಬೇರೆ ದೇವರನ್ನು ಪೂಜೆ ಮಾಡಿದರು. ಈಗ ಕ್ರಿಶ್ಚಿಯನ್ ಇವಾಗ ಯೇಸು ಕ್ರಿಸ್ತನನ್ನು
ಮುಸ್ಲಿಮರು ಪೈಗಂಬರನನ್ನು, ನಾವು ಹಲವಾರು ದೇವರನ್ನು ಪೂಜೆ ಮಾಡ್ತೇವೆ. ಆದರೆ ಸಮಾಜದಲ್ಲಿ ರೂಪ ಹಲವು ಇರ್ಬೋದು, ಆದರೆ ದೇವರು ಒಬ್ಬನೇ ಅಂತೇಳಿ ಸಾರಿದ್ರು. ಅದೇ ರೀತಿ ವಿದ್ಯೆಯಿಂದ ಸ್ವತಂತ್ರರಾಗಿ ಎನ್ನತಕ್ಕಂಥ ಮಾತನ್ನು ಹೇಳಿದರು. ವಿದ್ಯೆ ಅಂತೇಳಿದರೆ ಜ್ಞಾನ, ವಿದ್ಯೆ ಅಂತೇಳಿದರೆ ಜ್ಞಾನದ ಸಂಪತ್ತು ನಮಗೆ ನಾವು ತಿಳಿದುಕೊಂಡಾಗ, ನಮಗೆ ಪ್ರಶ್ನಿಸುವ ಒಂದು ಸಾಮರ್ಥ್ಯ ಬಂದಾಗ, ನಾನೇನು ಮಾಡುತ್ತಿದ್ದೇನೆ, ಇತರ ಸುತ್ತಮುತ್ತ ಸಮಾಜ ಹೇಗೆ ಇದೆ, ನಮ್ಮ ಮಕ್ಕಳು ಏನು ಮಾಡ್ತಾರೆ, ನಮ್ಮ ಕುಟುಂಬ ಹೇಗೆ ಇದೆ ಎನ್ನುವಂಥ ಒಂದು ಜ್ಞಾನ ಸಂಪಾದನೆಯ ಒಟ್ಟಿಗೆ ನಾವು ಹೇಗೆ ಸಮಾಜದಲ್ಲಿ ಇರಬೇಕು, ಸುತ್ತಮುತ್ತಲಿನ ಸಮಾಜದಲ್ಲಿ ಹೇಗೆ ಯಾವ ರೀತಿಯಲ್ಲಿ ಬದುಕಬೇಕು ಎನ್ನತಕ್ಕಂಥ ಒಂದು ವಾತಾವರಣದಲ್ಲಿ ನಾವು ಬದುಕಿದಾಗ ಆವಾಗ ಸುಂದರ ಸಮಾಜ ನಿರ್ಮಾಣ ಆಗ್ತದೆ. ಅದೇ ರೀತಿ ನಮ್ಮ ಸಮಾಜದ ಮಕ್ಕಳು ಮುಂದೆ ಬರಬೇಕಾದ್ರೆ ಅವರು ಎಲ್ಲ ರೀತಿಯ ಸರ್ವಾಂಗೀಣವಾಗಿ ಅವರು ಪ್ರಯೋಜನ ನಮ್ಮ ಸಮಾಜದ ಮೂಲಕ ಪಡಬೇಕು. ಇವತ್ತು ನಮ್ಮ ಸಂಘಟನೆಗಳು ಬಹಳ ಗಟ್ಟಿಯಾಗಿ, ನಮ್ಮಲ್ಲಿ 300ಕ್ಕಿಂತಲೂ ಹೆಚ್ಚು ಸಂಘಟನೆಗಳು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿವೆ. ಅದೇ ರೀತಿ ಬೈದರ್ಕೆಳ ಗರಡಿಗಳು ಇವೆ, ಕೋಟಿ ಜನರನ್ನು ಆರಾಧಿಸುವ ನಮ್ಮ ಸಮಾಜ. ಈ ಎಲ್ಲ ಸಂಘಟನೆಗಳು ಇದ್ದರೂ ಸಹ ನಾವೇಕೆ ಹಿಂದಿದ್ದೇವೆ? ಬೇರೆ ಸಮಾಜಕ್ಕೆ ಹೋಲಿಸಿ ಸಣ್ಣ ಸಣ್ಣ ಸಮಾಜಗಳನ್ನು ನಾವು ನೋಡಿದಾಗ ಅವರು ಬಹಳವಾಗಿ ಆರ್ಥಿಕವಾಗಿ ಬಲಿಷ್ಠರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ. ಆದರೂ ಸಹ ನಾವು ಇವತ್ತು ಶಿಕ್ಷಣದಲ್ಲಿಯೂ ಸಹ ಮುಂದೆ ಬರ್ತಾ ಇದ್ದೇವೆ ನಮ್ಮ ಸಮಾಜದ ಮಕ್ಕಳು. ಆದ್ದರಿಂದ ನಾವೇಕೆ ಹಿಂದೆ ಇದ್ದೇವೆ? ಅದಕ್ಕೆ ನಾವು ನಾರಾಯಣ ಗುರುಗಳ ಮಹಾತ್ಮ ಗಾಂಧೀಜಿಯವರ ಆದರ್ಶವನ್ನು ಪಾಲಿಸಬೇಕು. ನಾರಾಯಣ ಗುರುಗಳು ಹೇಳಿದರು, ಒಂದು ಕಡೆ ಸರಳವಾಗಿ ಮದುವೆ ಮಾಡಿ, ಸರಳ ಬದುಕನ್ನು ಮಾಡಿ, ದುಂದುವೆಚ್ಚ ಮಾಡದೆ ಬದುಕನ್ನು ಸರಳವಾಗಿ ಮಾಡಿ, ಜೀವನವನ್ನು ಮಾಡಿ, ಉದ್ಯೋಗವನ್ನು ಮಾಡಿ, ಸಾಮರಸ್ಯದಿಂದ ಬದುಕಿ, ಬೇರೆ ಬೇರೆ ಸಮಾಜದೊಂದಿಗೆ ಉತ್ತಮ ಸಂಪರ್ಕವನ್ನು ಇಟ್ಟುಕೊಳ್ಳಿ. ಮೇಲ್ವರ್ಗ ಅಥವಾ ಕೆಳವರ್ಗ ಎನ್ನದೆ ಸಂಕುಚಿತ ಮನೋಭಾವವನ್ನು ಬಿಟ್ಟು ನಾವೆಲ್ಲರೂ ಸಮಾನರು ಎನ್ನತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸಿಕೊಳ್ಳಿ. ಆಗ ಖಂಡಿತವಾಗಿಯೂ ನಿಮ್ಮ ಕುಟುಂಬವನ್ನು ನೀವು ಪ್ರೀತಿಸಿ, ನಿಮ್ಮ ಮಕ್ಕಳನ್ನು ಪ್ರೀತಿಸಿ, ನಿಮ್ಮ ಹೆತ್ತವರನ್ನು ಪ್ರೀತಿಸಿ, ತಾಯಿಯನ್ನು ಪ್ರೀತಿಸಿ. ಇದು ನಾರಾಯಣ ಗುರುಗಳ ಸಂದೇಶ. ತಾಯಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆ, ಯಾರು ತಮ್ಮ ಮಕ್ಕಳನ್ನು ಪ್ರೀತಿಸ್ತಾರೆ, ಆ ಕುಟುಂಬ ಖಂಡಿತವಾಗಿ ಯಶಸ್ವಿ ಆಗ್ತದೆ. ಅದೇ ರೀತಿ ನಮ್ಮ ಸಮಾಜವು ಯಶಸ್ವಿ ಆಗ್ತದೆ. ನಮ್ಮ ಸುತ್ತಲಿನ ನಾವು ಎಲ್ಲ ಕ್ಷೇತ್ರಗಳಲ್ಲಿ ನಾವು ಮುಂದೆ ಬರಬೇಕಾದ್ರೆ ನಾವು ಇವತ್ತು ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ಅದು ಈ ಸಂಘಟನೆಗಳು ಏನೇನು ಹಿಂದುಳಿದ ವರ್ಗಗಳಿಗೆ ಏನೇನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಸರ್ಕಾರ, ಅದನ್ನು ಈ ಸಂಘಟನೆಗಳು ನಮ್ಮ ಸಮಾಜದ ಜನರಿಗೆ ತಲುಪಿಸುವಂಥ, ಅವರಿಗೆ ಮಾಹಿತಿಯನ್ನು ಕೊಡುವಂಥ. ಈಗ ಶಿಕ್ಷಣ ಕ್ಷೇತ್ರಕ್ಕೆ ಹಿಂದುಳಿದ ವರ್ಗದ ವಿಶೇಷವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಅನೇಕ ಮಕ್ಕಳಿಗೆ ಸೌಲಭ್ಯಗಳು ಕೊಡ್ತಾ ಇದೆ. ಅದನ್ನು ನಮ್ಮ ಮಕ್ಕಳು ಪಡೆಯುತ್ತಾರಾ? ಅಥವಾ ಇನ್ನಷ್ಟು ಸರ್ಕಾರದ ಕಾರ್ಯಕ್ರಮಗಳು ಜನತೆಗೆ ತಲುಪಿದೆಯಾ? ಇವತ್ತು ರಾಜಕಾರಣಿಗಳು, ಜನಪ್ರತಿನಿಧಿಗಳು ತಮ್ಮಾದ ಕೈಯಲ್ಲಿ ಸೇವೆ ಮಾಡ್ತಾರೆ. ಆದರೂ ಈ ಸಂಘಟನೆಗಳು ಬರೇ ಕಟ್ಟಡ ಮಾಡುವುದರಿಂದ, ಗುರುಪೂಜೆ ಮಾಡುವುದರಿಂದ ಅದು ಸಾರ್ಥಕ್ಯ ಕಾಣುವುದಿಲ್ಲ. ನಮ್ಮ ಸಮಾಜದ ಕಟ್ಟಕಡೆಯ ಜನರಿಗೆ ನಾವು ಸೇವೆಯನ್ನು ಕೊಟ್ಟಾಗ ಮಾತ್ರ ಅದು ನಾರಾಯಣ ಗುರುಗಳ ಸಂದೇಶ ಫಲಿಸ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದನ್ನು ಸನ್ಮಾನ್ಯ ಅಶೋಕ್ ಬಿಜಾಡಿಯವರು ಈಗಾಗಲೇ ಕುಂದಾಪುರ ತಾಲೂಕಿನ ಭಾಳಷ್ಟು ಕಡೆ ಎಷ್ಟು ಕುಟುಂಬಗಳಿದೆ, ನಮ್ಮ ಸಮಾಜದ ಒಂದೊಂದು ಗ್ರಾಮದಲ್ಲಿ ಎಷ್ಟೆಷ್ಟು ಕುಟುಂಬಗಳಿವೆ ಮತ್ತು ಅವರ ಆರ್ಥಿಕ ಸ್ಥಿತಿಗತಿ ಏನು ಎನ್ನುವುದನ್ನು ಈಗಾಗಲೇ ಅವರ ಕುಟುಂಬ ಸಮೀಕ್ಷೆಯನ್ನು ಎಲ್ಲ ಮಾಡಿದ್ದಾರೆ. ಈಗಾಗಲೇ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಸಮೀಕ್ಷೆಯನ್ನು ಎಲ್ಲ ಸಮಾಜದವರನ್ನು ಗುರುತಿಸುವಂಥ ಕೆಲಸ ಹಿಂದುಳಿದ ವರ್ಗದಿಂದ ಆಗಿದೆ. ಆದ್ದರಿಂದ ಏನು ಸರ್ಕಾರದ ಉದ್ದೇಶ ಇದೆ, ಕಟ್ಟಕಡೆಯ ಹಿಂದುಳಿದ ವರ್ಗಗಳಿಗೆ ಸೌಲಭ್ಯವನ್ನು ಒದಗಿಸುವುದು ಮತ್ತು ಮೇಲ್ಮಟ್ಟಕ್ಕೆ ಏರಿಸುವುದು. ಇವತ್ತು ನಾವು ಕೇರಳ ಸರ್ಕಾರದ ಘೋಷಣೆಯನ್ನು ನಿನ್ನೆ ತಾವು ನೋಡಿರ್ಬೋದು. ಇಡೀ ದೇಶದಲ್ಲಿ ಬಡತನ
ರಹಿತವಾದಂಥ ಒಂದು ರಾಜ್ಯ ಇದ್ದರೆ ಅದು ಕೇರಳ ಅಂತೇಳಿ ಘೋಷಿಸಲ್ಪಟ್ಟಿದೆ. ಯಾಕೆಂತೇಳಿದರೆ ಅಲ್ಲಿ ನಾರಾಯಣ ಗುರುಗಳ ಏನು ಸಂದೇಶ ಇದೆ ಅದನ್ನು ಸಂಪೂರ್ಣವಾಗಿ ಪಾಲಿಸುವಂಥ ಒಂದು ರಾಜ್ಯ ಇದ್ದರೆ ಅದು ಕೇರಳ ಸರ್ಕಾರ, ಕೇರಳ ರಾಜ್ಯ. ಆದ್ದರಿಂದ ನಾವು ಇವತ್ತು ದಕ್ಷಿಣ ಕನ್ನಡ ಉಡುಪಿಯ ಜನ ಯಾವುದೇ ನಮ್ಮ ಧರ್ಮ ಹಿಂದೂ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ನಾರಾಯಣ ಗುರುಗಳೂ ಸಹ ಹಿಂದೂ ಧರ್ಮವನ್ನೇ ಅವರು ಬೆಂಬಲಿಸಿದ್ದು, ಪಾಲಿಸಿದ್ದು. ಆದರೆ ನಮ್ಮ ಧರ್ಮದ, ನಮ್ಮ ಸಮಾಜದ ಜನ ಯಾವ ರೀತಿಯಲ್ಲಿ ಬರೇ ಒಂದು ಕೋಮು ಭಾವನೆಯಿಂದ ಇನ್ನೊಬ್ಬರನ್ನು ದ್ವೇಷಿಸುವಂಥ ಮನೋಭಾವನೆಯನ್ನು ಬಿಡಬೇಕು. ನಮ್ಮ ಸಮಾಜದ ಒಂದು ಉದ್ಧಾರಕ್ಕೆ, ತಮ್ಮ ಕುಟುಂಬಗಳ ಉದ್ಧಾರಕ್ಕೆ ತಾವು ಹೋರಾಟ ಮಾಡಬೇಕು. ಇವತ್ತು ಏನು ವಿವೇಕಾನಂದ ಇರ್ಬೋದು, ನಾರಾಯಣ ಗುರುಗಳು ಇರ್ಬೋದು, ಅಥವಾ ಶಂಕರಾಚಾರ್ಯ ಇರ್ಬೋದು, ಅವರು ಯುವಕರಾಗಿಯೇ ಅನೇಕ ಸಾಧನೆಗಳನ್ನು ಮಾಡಿರುವಂಥದ್ದು ನಾವು ಕಂಡಿದ್ದೇವೆ. ಆದ್ದರಿಂದ ಯುವ ಸಮುದಾಯ ಇವತ್ತು ಮಕ್ಕಳು ಇವತ್ತು ಅವರಿಗೆ ಭಾಷಣ ಬೇಡ, ಸ್ಪೀಚ್ ಬೇಡ, ಇವತ್ತು ಮೊಬೈಲ್ನಲ್ಲಿ ಗೇಮ್ ಆಡುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮಕ್ಕಳೇ. ಇವತ್ತು ಯಾಕೆಂತೇಳಿದರೆ ಮೊಬೈಲ್ ಅಗತ್ಯ, ಎಲ್ಲ ಜೀವನಾವಶ್ಯಕತೆಗಳಲ್ಲಿ ಮೊಬೈಲ್ ಸಹ ಅಗತ್ಯ. ಆದರೆ ಅದು ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಕ್ಕಳು ಅದು ತಂದೆ ತಾಯಿಯವರ ನಿಜವಾದ ಕರ್ತವ್ಯ. ನಾನು ಯಾಕೆಂತೇಳಿದರೆ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಒಮ್ಮೆ ಬರೇ 10 ವರ್ಷದ ಹುಡುಗಿ ಸುಸೈಡ್ ಫೋನು ತಾಯಿ ತಂದೆ ಕೊಡಲಿಲ್ಲ ಅಂಥೇಳಿ ಸುಸೈಡ್ ಮಾಡಿಕೊಂಡದ್ದನ್ನು ನಾವು ಪತ್ರಿಕೆಯಲ್ಲಿ ಓದಿದ್ದೇವೆ, ಟಿ ವಿಯಲ್ಲಿ ಬಂದಿದೆ. ಭಾಳಷ್ಟು ಇಂಥ ಪ್ರಕರಣಗಳು ಆಗಿದೆ. ಯಾಕೆಂದೇಳಿ ಒಮ್ಮೆ ಮಕ್ಕಳು ಫೋನ್ ಕೊಡಬಾರ್ದು ಅಂತೇಳಿ ಅಲ್ಲ, ಫೋನ್ ಕೊಡಿ, ನಿಮ್ಮ ಪ್ರೀತಿಯನ್ನು ಅವರು ಓದುವುದಕ್ಕೆ, ಅವರ ಸಮಯ ಪಾಲನೆಗೆ, ಅವರ ಕೆಲಸಕ್ಕೆ ಮೀಸಲಿಡಿ. ಅದಕ್ಕೆ ನೀವು ವಿಶೇಷವಾಗಿ ಮಕ್ಕಳಿಗೆ ಬೇರೆ ಬೇರೆ ಆಟೋಟಕ್ಕೆ, ಬೇರೆ ಬೇರೆ ಕೆಲಸಗಳಿಗೆ ಅವರಿಗೆ ಭಾಗವಹಿಸುವಂತೆ ಪ್ರೇರೇಪಿಸಿ. ಆದರೆ ಕೇವಲ ಮೊಬೈಲ್ ಕೊಟ್ಟು ಅವರನ್ನು ಅವರಷ್ಟಕ್ಕೆ ಬಿಟ್ಟು ನಮ್ಮ ಪಾಡಿಗೆ ನಾವಿದ್ದರೆ ಸಮಾಜ ಉದ್ಧಾರ ಆಗುವುದಿಲ್ಲ, ನಾವು ಉದ್ಧಾರ ಆಗುವುದಿಲ್ಲ. ಈ ರೀತಿಯಾಗಿ ನನಗೆ ಈ ಒಂದು ಕರ್ನಾಟಕ ಸರ್ಕಾರ ಒಂದು ಅವಕಾಶ ಕೊಟ್ಟಿದೆ. ನಮ್ಮ ಸಮಾಜದ ಎಲ್ಲರ ಹೋರಾಟದಾಗೆ ಸನ್ಮಾನ್ಯ ಬಂಗಾರಪ್ಪ ಇರ್ಬೋದು, ಜನಾರ್ದನ ಪೂಜಾರಿ ಅವರಿರ್ಬೋದು, ಅಥವಾ ಎಲ್ಲ ನಮ್ಮ ಹಿರಿಯ ನಾಯಕರ ಒಂದು ಭಾಳಷ್ಟು ದಿನಗಳ ಹೋರಾಟದ ನಂತರ ನಮ್ಮ ಸಮಾಜಕ್ಕೆ ಇವತ್ತು ಹಿಂದುಳಿದ ವರ್ಗದ ಸಮಾಜವಾದ ನಮಗೆ ಮುಂದೆ ಬರಲಿಕ್ಕೆ ನಾರಾಯಣಗುರು ನಿಗಮವನ್ನು ಸರ್ಕಾರ ಕೊಟ್ಟಿದೆ. ಇದರಲ್ಲಿ ಮಹಿಳಾ ಸಬಲೀಕರಣ, ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ಮತ್ತು ತರಬೇತಿ, IAS IPS ಯಾವುದೇ ಶಿಕ್ಷಣಕ್ಕೆ ಹೋಗಲಿಕ್ಕೆ ತರಬೇತಿ, ಅಲ್ಲದೆ ಉದ್ಯೋಗಕ್ಕೆ ಸಹಾಯ ಮಾಡುವುದು ಮತ್ತು ಎಲ್ಲ ರೀತಿಯ ಸಮಾಜದ ಬಂಧುಗಳಿಗೆ ನೆರವಾಗುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳುವುದು. ಅಲ್ಲದೆ ನಮ್ಮ ಸಮಾಜದಲ್ಲಿ ಗರಡಿಗಳಲ್ಲಿ, ಗುರು ಮಂದಿರಗಳಲ್ಲಿ ಪೂಜೆ ಮಾಡುವಂಥ ಅರ್ಚಕರಿಗೆ ಭಾಳಷ್ಟು ದಿನಗಳಿಂದ ಅವರಿಗೆ ಈಗ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂಥ ಅರ್ಚಕರಿಗೆ ಅನೇಕ ಸೌಲಭ್ಯಗಳು ಸಿಗ್ತವೆ. ಆದರೆ ನಮ್ಮ ಸಮಾಜ ಮತ್ತು ಹಿಂದುಳಿದ ವರ್ಗದ ಸಮಾಜಗಳಲ್ಲಿ, ಆರಾಧನೆ ಕೇಂದ್ರಗಳಲ್ಲಿ, ದೇವಸ್ಥಾನಗಳಲ್ಲಿ ದೊರಕುವಂಥ ಪೂಜೆ ಮಾಡುವಂಥ, ಚಾಕರಿ ಮಾಡುವಂಥ ಜನರಿಗೆ ಯಾವುದೇ ಸೌಲಭ್ಯ ಇರುವುದಿಲ್ಲ. ಅವರು ದೇವರ ಹೆಸರಿನಲ್ಲಿ ಚಾಕರಿ ಮಾಡ್ತಾ ಇದ್ದಾರೆ, ಆ ಸೌಲಭ್ಯ ಸಿಗುದಿಲ್ಲ. ಅವರಿಗೂ ಸಹ ಅವರ ಮಕ್ಕಳಿಗೂ ಸಹ ಭವಿಷ್ಯವನ್ನು ರೂಪಿಸುವಂಥ, ಅವರಿಗೂ ಸಹ ಒಂದು ಸಹಾಯಧನವನ್ನು ಕೊಡುವಂಥ ಒಂದು ಕಾರ್ಯಯೋಜನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಈ ನಿಗಮದ ಮೂಲಕ ಮಾಡ್ತಾ ಇದ್ದೇವೆ. ಬಹುಶಃ ಸಿದ್ದರಾಮಯ್ಯನವರ ಸರ್ಕಾರ ಹಾಗೆ ನಮ್ಮ ಎಲ್ಲ ಜಿಲ್ಲೆಯ 2 ಜಿಲ್ಲೆಯ ನಾಯಕರು, ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು, ಮಧು ಬಂಗಾರಪ್ಪನವರು, ಅದೇ ರೀತಿ ಎಲ್ಲ ಜಿಲ್ಲೆಯ ನಾಯಕರು, ಈ ಭಾಗದ ಪ್ರತಾಪ್ ಚಂದ್ರ ಶೆಟ್ಟಿಯವರು ಇರ್ಬೋದು, ಅಥವಾ ನಮ್ಮ ಸೊರಕೆಯವರಿರ್ಬೋದು, ಎಲ್ಲರ ಒಮ್ಮತದ ಒಂದು ನನ್ನನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರ ಮೂಲಕ ನಾರಾಯಣಗುರು ನಿಗಮಕ್ಕೆ ಆಯ್ಕೆ ಮಾಡಿದ್ದಾರೆ. ಯಾಕೆಂತೇಳಿದರೆ ಸನ್ಮಾನ್ಯ ಅಶೋಕ್ ಪೂಜಾರಿ ಅವರೇ, ಈಡಿಗ ನಮ್ಮಲ್ಲಿ 26 ಪಂಗಡಗಳಿವೆ. ಅದರಲ್ಲಿ ಕೋಟಿಗಟ್ಟಲೆ ಡಿಮಾಂಡ್ ಇಡುವಂಥ ಸಮಾಜದ ಈಡಿಗ
ನಾಮಧಾರಿ ತಿಯಾರು ಹಾಗೆ ಭಾಳಷ್ಟು ಮಂದಿ ಇದ್ದಾರೆ. ಆದರೆ ನಾನು ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ, ಒಬ್ಬ ಕಟ್ಟಕಡೆಯ ವ್ಯಕ್ತಿಯಾಗಿ ನಾನು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೇನೆ. ನಾನು ಜನಸೇವೆ ಅಂತೇಳಿದರೆ ತಾಲೂಕ್ ಪಂಚಾಯತ್ ಸದಸ್ಯನಾಗಿ, ತಾಲೂಕ್ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಪಂಚಾಯತ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೇನೆ, ಜನಪ್ರತಿನಿಧಿಯಾಗಿ. ಹಾಗೆ ಪಕ್ಷದಲ್ಲಿಯೂ ಸಹ ಈಗ ಹಂತ ಹಂತವಾಗಿ ಬೆಳೆದು ಬ್ಲಾಕ್ ಮಟ್ಟದಲ್ಲಿ ಬ್ಲಾಕ್ ಅಧ್ಯಕ್ಷರಾಗಿ, ಈಗ ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದು ಯಾಕೆ ಹೇಳ್ತೇನೆ ಅಂತೇಳಿ, ಗುರು ಮಂದಿರದಲ್ಲಿಯೂ ಸಹ ನಾನು 2000ರಲ್ಲಿ ಅಧ್ಯಕ್ಷನಾಗಿ, ಸುಮಾರು 20 ವರ್ಷಗಳ ಕಾಲ ಗೌರವ ಅಧ್ಯಕ್ಷನಾಗಿ, ಅದೇ ರೀತಿ ಈಗಲೂ ಸಹ ಗೌರವ ಹೆಬ್ರಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಗೌರವಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ. ಎಲ್ಲ ಸಮಾಜದವರು ನನ್ನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಆ ಸಮಾಜ ಈ ಸಮಾಜ ಇಲ್ಲ, ಎಲ್ಲ ಸಮಾಜದವರ ಬೆಂಬಲದಿಂದ ನಾನು ಇಷ್ಟು ಎತ್ತರಕ್ಕೆ ಏರಲಿಕ್ಕೆ ಆಗಿದೆ. ನಮ್ಮ ಸಮಾಜದ ಒಂದು ಋಣ ತೀರಿಸಲಿಕ್ಕೆ ಈ ಅವಕಾಶ ಇದೆ. ನನಗೆ ಎಲ್ಲ ಸಮಾಜದವರೊಟ್ಟಿಗೆ ತಮ್ಮ ಪೂರ್ಣ ಸಹಕಾರ ಬೇಕು, ಸಲಹೆ ಸೂಚನೆಗಳು ಬೇಕು. ಇವತ್ತು ತಾವು ತಮ್ಮನ್ನು ಕರೆದಿದ್ದೀರಿ. ನಿಮ್ಮ ಸಂಘಟನೆಯ ಬೆಳವಣಿಗೆಯ ಜೊತೆಗೆ ನಾನು ನಿಮ್ಮೊಂದಿಗೆ ಪೂರ್ಣ ಸಹಕಾರವನ್ನು ಕೊಡ್ತೇನೆ ಎನ್ನತಕ್ಕಂಥ ಮಾತನ್ನು ಹೇಳಿ, ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಮಕ್ಕಳಿಗೆ ಭರವಸೆಯ ಈ ಸಂಘಟನೆ, ಈ ನಿಗಮ ಆಗಲಿ ಎನ್ನತಕ್ಕಂಥ ಮಾತನ್ನು ಹೇಳಿ, ಅದಕ್ಕೆ ಮತ್ತೊಮ್ಮೆ ತಾವು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ತಮ್ಮ ಈ ಭಾಗದಲ್ಲಿ 6 ಗ್ರಾಮಗಳನ್ನು ಹೊಂದಿರುವಂಥ ಈ ಸಂಘಕ್ಕೆ ಒಂದು ಕಟ್ಟಡದ ಅವಶ್ಯಕತೆ ಇದೆ. ನಮ್ಮ ಮಟ್ಟದಲ್ಲಿ ಸರ್ಕಾರದಿಂದ, ಮಂತ್ರಿಗಳಿಂದ ಒಂದು ಒತ್ತಡ ಹಾಕಿಸಿ ಈ ಸಂಘಟನೆಗೆ ಕಟ್ಟಡಕ್ಕೆ ಹಾಗೂ ಜಾಗದ ಖರೀದಿಗೆ ಸಹಕರಿಸಲಿಕ್ಕೆ ನನ್ನ ರೀತಿಯಲ್ಲಿ ನಾನು ಪ್ರಯತ್ನ ಪಡ್ತೇನೆ ಎನ್ನತಕ್ಕಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭವಾಗಲಿ. ಆ ನಾರಾಯಣ ಗುರುಗಳ ಸಂದೇಶವನ್ನು ನಾವೆಲ್ಲರೂ ಜೀವನದಲ್ಲಿ ಪಾಲಿಸೋಣ, ಸರಳತೆಯನ್ನು ಮೈಗೂಡಿಸಿಕೊಳ್ಳೋಣ ಎನ್ನತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೆ ನನ್ನ ಸಹೋದರ ಬಿಲ್ಲವ ಸಮಾಜದ ಸೂರತ್ ಉದ್ಯಮಿ ಅವರು ಇದ್ದಾರೆ, ಹಾಗೆ ಬೋಜು ಪೂಜಾರಿ ಇದ್ದಾರೆ, ಅಭಿವೃದ್ಧಿ ಅಧಿಕಾರಿ ಹೆಬ್ರಿ ಅವರು, ಹಾಗೆ ಎಲ್ಲ ನಮ್ಮ ಸಮಾಜದ ಮುಖಂಡರಿದ್ದಾರೆ. ಅವರು ಭಾಳ ಒಳ್ಳೆಯ ರೀತಿಯಲ್ಲಿ ಭಜನೆಯನ್ನು ಆಯೋಜಿಸಿದ ಒಬ್ಬರು ಹಿರಿಯರನ್ನು ನಾನು ನೋಡಿದೆ. ಭಾರಿ ಖುಷಿಯಾಯಿತು. ಇನ್ನಷ್ಟು ನಮ್ಮ ಸಮಾಜ ಮುಂದೆ ಬರಲಿ ಎನ್ನತಕ್ಕಂಥ ಮಾತನ್ನು ಹೇಳಿ, ನಾವು ಎಲ್ಲ ಸಮಾಜದವರೊಟ್ಟಿಗೆ ಸಾಮರಸ್ಯದಿಂದ ಬದುಕೋಣ ಎನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಅದಕ್ಕಾಗಿ ನಮ್ಮ ಸಂಘದ ವತಿಯಿಂದ ತಮಗೆ ಗೌರವಾರ್ಪಣೆಯನ್ನು ನೀಡ್ತಾ ಇದ್ದೇವೆ. ಎಲ್ಲ ಅತಿಥಿಗಳು ಸೇರಿಕೊಂಡು ಅವರನ್ನು ಗೌರವಿಸುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಭಿವೃದ್ಧಿ ಆಗಲಿ ಎಂದು ಆಶಿಸಿಕೊಳ್ಳುತ್ತಾ ತಮ್ಮೆಲ್ಲರ ಕರತಾಡನವನ್ನು ನೀಡುವುದರ ಮೂಲಕ ಅವರನ್ನು ಅಭಿನಂದಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಷ್ಟು ಒಳ್ಳೆಯ ಕಾರ್ಯಗಳು ಮೂಡಿ ಬರಲಿ ಅಂತೇಳಿ ಹೇಳಿ ಹಾರೈಸುತ್ತಾ ಅಭಿನಂದಿಸ್ತಾ ಇದ್ದೇವೆ ಸರ್. ಬಿಲ್ಲವ ಸಮಾಜ ಬಾಂಧವರ ಏಳಿಗೆಗಾಗಿ ಸದಾ ಶ್ರಮಿಸುತ್ತಾ ಸಮಾಜದ ಕಡೆಯ ವ್ಯಕ್ತಿಗಳ ಕರೆಗೆ ಓಗೊಡುತ್ತಾ ಇರುವವರು. ಅಲ್ಲದೆ ಶ್ರೀಯುತರ ಅಧ್ಯಕ್ಷಾವಧಿಯಲ್ಲಿ
ಕುಂದಾಪುರ ಮಾತೃ ಸಂಘಕ್ಕೆ ಈ ಬಾರಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವುದು ತುಂಬ ಸಂತೋಷದ ವಿಚಾರ. ಸದಾ ಉತ್ಸಾಹದ ಚಿಲುಮೆಯಂತೆ ನಮ್ಮ ಮುಂದೆ ಓಡಾಡಿಕೊಂಡು ಸಮಾಜದ ಕಟ್ಟಕಡೆಯ ಕಷ್ಟದಲ್ಲಿರುವವರಿಗೂ ಕೂಡ ಸ್ಫೂರ್ತಿಯನ್ನು ತುಂಬುತ್ತಾ ಬಂದವರು ಮಾತೃ ಸಂಘದ ಅಧ್ಯಕ್ಷರು ಆದಂಥ ಶ್ರೀಯುತ ಅಶೋಕ್ ಪೂಜಾರಿ ಇವರು. ಇದೀಗ ಇವರನ್ನು ಅತ್ಯಂತ ಗೌರವಯುತವಾಗಿ ಮಾತಿನ ಮನೆಗಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರೆಂದು ಜಗತ್ತಿಗೆ ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದಾರವಂದ್ಯಕ್ಕೆ ವಂದಿಸಿಕೊಳ್ಳುತ್ತಾ, ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಆಲ್ಬಾಡಿ ಇವರ ನಾರಾಯಣ ಗುರು ಸ್ವಾಮಿಯವರ 171ನೇ ಜನ್ಮದಿನಾಚರಣೆ ಅಂಗವಾಗಿ ಗುರುಪೂಜೆ ಹಾಗೂ ವಿದ್ಯಾರ್ಥಿ ವೇತನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನನ್ನ ಆತ್ಮೀಯ ಸ್ನೇಹಿತರು, ಸರಳ ಸಜ್ಜನರು ಆದ ರಾಜು ಪೂಜಾರಿಯವರೇ, ಇತ್ತೀಚೆಗೆ ಸರ್ಕಾರದಿಂದ ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ ನೇಮಕಗೊಂಡಂತಹ ನನ್ನ ಆತ್ಮೀಯರು, ಸರಳ ಸಜ್ಜನರು, ಹಿರಿಯರು ಆದ ಮಂಜುನಾಥ್ ಪೂಜಾರಿ ಮುದ್ರಾಡಿಯವರೇ, ವೇದಿಕೆಯಲ್ಲಿರ್ತಕ್ಕಂತಹ ಸಮಾಜದ ಎಲ್ಲ ಗೌರವಾನ್ವಿತರೇ, ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಬಂದ ಎಲ್ಲ ಬೇರೆ ಸಮುದಾಯದ ಆತ್ಮೀಯರೇ, ಸಮಾಜದ ಬಂಧುಗಳೇ, ಸಹಾಯಧನವನ್ನು ಪಡೆದ ವಿದ್ಯಾರ್ಥಿಗಳೇ, ಮುಖ್ಯ ಶಿಕ್ಷಕರಾಗಿ ಪ್ರಶಸ್ತಿಯನ್ನು ಪಡೆದ ಸರಸ್ವತಿ ಮೇಡಮ್ ಅವರೇ, ಎಲ್ಲ ಗೌರವಾನ್ವಿತರೇ, ನಾರಾಯಣ ಗುರುಗಳ ಸಮಾಜಕ್ಕೆ ಏನು ಸಂದೇಶ ಕೊಟ್ಟಿದ್ದಾರೆ ನೂರಾರು ವರ್ಷಗಳ ಹಿಂದೆ, ಆಗಿನ ಕಾಲಘಟ್ಟ ಹೇಗಿತ್ತು, ರಾಜ ಮಹಾರಾಜರ ಕಾಲದಿಂದಲೂ ಬಂದಿರತಕ್ಕಂಥ ಅಸ್ಪೃಶ್ಯತೆ, ಮೂಢನಂಬಿಕೆ ನಾರಾಯಣ ಗುರುಗಳ ಕಾಲದಲ್ಲಿಯೂ ಹಾಗೆ ಮುಂದುವರೆದಿತ್ತು. ಸಮಾಜ ಒಂದು ದಾರಿಗೆ ಬರಬೇಕಾದ್ರೆ ಏನೆಲ್ಲ ಮಾಡಬೇಕಂತ ನಾರಾಯಣ ಗುರುಗಳು ಚಿಂತನೆ ಮಾಡ್ತಿದ್ರು. ನಮ್ಮ ಹಿರಿಯರು ಹೇಳಿದ ಹಾಗೆ ಗುರುದೇವೋಭವ, ಮಾತೃದೇವೋಭವ, ಪಿತೃದೇವೋಭವ ಅಂತ ಹೇಳಿದ್ದಾರೆ. ಗುರುವಿಗೆ ದೇವರ ಸ್ಥಾನವನ್ನು ನೀಡಿದವರು ನಾವು ಭಾರತೀಯರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತೇಳಿ ಪುರಂದರದಾಸರು ಸಹ ಅದನ್ನೇ ಹೇಳಿದರು. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ನೀವು ಎಷ್ಟೇ ಶಾಸ್ತ್ರವನ್ನು ಓದಿದ್ರು, ಎಷ್ಟೇ ತೀರ್ಥಸ್ಥಾನ ಮಾಡಿದರೂ ಗುರುವಿನ ಆಶೀರ್ವಾದ ಇಲ್ಲದಿದ್ದರೆ ಜೀವನದಲ್ಲಿ ಮುಂದುವರಿಲಿಕ್ಕಾಗುವುದಿಲ್ಲ ಅಂಥೇಳಿ. ನಾವೇನೋ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಗುರು ಬೇಕು. ಗುರುವಿನ ಆಶೀರ್ವಾದ ಇಲ್ಲದಿದ್ದರೆ ಏನನ್ನೂ ಸಾಧನೆ ಮಾಡಲಿಕ್ಕಾಗಲ್ಲ. ಅದೇ ರೀತಿಯಲ್ಲಿ ನಾರಾಯಣ ಗುರುಗಳು ತನ್ನ ಸುತ್ತಲೂ ನಡೀತಿರ್ತಕ್ಕಂತಹ ಕಂದಾಚಾರಗಳನ್ನು ನೋಡಿ ಎಲ್ಲ ಸಂಸಾರ ವೈಭೋಗವೆಲ್ಲವನ್ನು ಬಿಟ್ಟು ಸಮಾಜಕ್ಕಾಗಿ ದುಡಿತಾರೆ. ಸಮಾಜ ಉದ್ಧಾರ ಆಗಬೇಕಾದ್ರೆ ವಿದ್ಯೆಯಿಂದ ಮಾತ್ರ ಅಂತ ಸಾರ್ತಾರೆ. ಇವತ್ತು ಕೇರಳ ರಾಜ್ಯ 100ಕ್ಕೆ 100 ವಿದ್ಯೆಯನ್ನು ಪಡೆದಿದೆ ಅಂತ ಹೇಳಿದರೆ ಅದಕ್ಕೆ ನಾರಾಯಣ ಗುರುಗಳ ಪ್ರೇರಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೌರವಾನ್ವಿತರೇ, ನಾನು ಕುಂದಾಪುರ ತಾಲೂಕು ಬಿಲ್ಲವ ಸಮಾಜದ ಅಧ್ಯಕ್ಷನಾಗಿ 4 ವರ್ಷ ಆಯಿತು. ನಮ್ಮ ಬೆಳುವೆ ಭಾಗದ ಆತ್ಮೀಯರು ಉದಯಣ್ಣ, ರಾಜವಣ್ಣ, ಉದಯಕುಮಾರ್ ಅವರೆಲ್ಲ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೂ ಪ್ರೀತಿಯಿಂದ ಆಹ್ವಾನವನ್ನು ಮಾಡ್ತಾ ಇದ್ದಾರೆ. ನನಗೆ ಈ ಭಾಗ ಅಂತ ಹೇಳಿದರೆ ತುಂಬ ಇಷ್ಟ. ಯಾಕಂದರೆ ರಾಜವಣ್ಣ ಮತ್ತು ಉದಯಣ್ಣ ದಿನಕ್ಕೆ 1 ಬಾರಿ ಅವರು ನನಗೆ ಫೋನ್ ಮಾಡಿ, ಅಶೋಕಣ್ಣ ಇವತ್ತು ಎಲ್ಲಿ ಕಾರ್ಯಕ್ರಮ ಇದೆ, ಏನು ಇವತ್ತಿನ ನಿಮ್ಮದು ಪ್ರೋಗ್ರಾಮ್ ಇಷ್ಟು ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಅವರ ಕುಂದಾಪುರ ತಾಲೂಕು ಅಧ್ಯಕ್ಷರ ಮೇಲೆ ಗೌರವವನ್ನು ಇಟ್ಟುಕೊಳ್ಳೋದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಗೌರವಾನ್ವಿತರೇ, ನಾನು ಉದಯಣ್ಣ ಹತ್ರ ಎಲ್ಲ ಕೇಳಿದೆ, ನಿಮ್ಮ ಬೆಳವೆ ವಲಯಕ್ಕೆ ಎಷ್ಟು ಗ್ರಾಮಗಳು ಬರ್ತಾ ಇದೆ ಅಂಥೇಳಿ.
ಅವ್ರು ಹೇಳಿದರು ಸುಮಾರು 6 ಗ್ರಾಮಗಳು, ಹೆಚ್ಚು ಕಡಿಮೆ 1253 ಮನೆಗಳು ಇದ್ದಾವಂತ ಮಾಹಿತಿ ಇದೆ. ಸಂಘಟನೆಯನ್ನು ಸುಲಭ ಅಲ್ಲ. ಎಷ್ಟು ಮನೆ ಇದೆ, ಅವರ ಜನಸಂಖ್ಯೆ, ಮನೆಯಲ್ಲಿ ಜನಸಂಖ್ಯೆ ಎಷ್ಟಿದ್ದಾರೆ, ಅವರಿಗೆ ಆರ್ಥಿಕ ಸ್ಥಿತಿಗತಿ ಏನಿದೆ ಅಂತ ಹೇಳ್ತಕ್ಕಂಥ ಹಕ್ಕು ಸಮಾಜದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರ ಟೀಮ್ ಇದಾಗಿರುತ್ತೆ. ಅಷ್ಟೊಂದು ಮನೆ ಇರತಕ್ಕಂಥ ಈ 6 ಗ್ರಾಮಗಳಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಜನ ಓಕೆ, ಆದರೆ ಮನೆಯಿಂದ ಒಬ್ಬರು ಬಂದರೂ ಸಮೇತ 1253 ಜನ ಆಗಬೇಕಿತ್ತು. ಇದು ಯಾಕೆ ಹೇಳ್ತೀನಿ ಅಂತೇಳಿದರೆ, ಸಮಾಜದ ಸಂಘಟನೆ ಬೇಕಿರೋದು ಕೇವಲ ಸಂಘಟನೆ ಮಾಡ್ತಾರಲ್ಲ ಅವರಿಗೆ ಮಾತ್ರ ಅಲ್ಲ. ಸಂಘಟನೆ ಬೇಕಾಗಿದ್ದು ನಮ್ಮ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಮೇತ ಸಮಾಜದ ಸಂಘಟನೆ ಬೇಕು. ನಾವು ಸಂಘಟನೆ ಬೇಕಾಗುವುದು ಯಾರ ಹತ್ರ ಜಗಳ ಮಾಡಲಿಕ್ಕಲ್ಲ, ಸರ್ಕಾರದಿಂದ ಬರತಕ್ಕಂಥ ಸವಲತ್ತನ್ನು ಪಡೀಲಿಕ್ಕೆ ನಮಗೆ ಹಕ್ಕಿದೆ. ಆ ಹಕ್ಕನ್ನು ಕೇಳಲಿಕ್ಕೆ ನಮಗೆ ಸಂಘಟನೆ ಬೇಕು. ನಾನು ಪ್ರತಿ ಸಾರಿ ಮೀಟಿಂಗಲ್ಲಿ ಹೇಳ್ತಾ ಇದ್ದೆ, ಸಮಾಜದ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನ ಬೇಗ ಘೋಷಣೆ ಮಾಡಬೇಕು ಅಂತ. ಅದೇನೋ ಸರ್ಕಾರ ಕಣ್ಣು ತೆರೆದು ಈ ಸರ್ತಿ ಅವಕಾಶನ ಮಾಡಿಕೊಟ್ಟಿದೆ. ಕೇವಲ ಅಧ್ಯಕ್ಷರನ್ನು ಮಾಡಿ ಅವ್ರ ಹೆಸರಿಗೆ ಮಾತ್ರ ಕೂತ್ಕೊಳ್ಳೋದಲ್ಲ ಮಂಜುನಾಥ್ ಪೂಜಾರವರು, ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ಜೋರಾಗಿ ವಯಸ್ಸಲ್ಲಿ ತಗೊಂಡು ಬರಬೇಕು. ಯಾಕಂತೇಳಿದರೆ ಚುನಾವಣೆ ಬಂದಾಗ ನಿಗಮವನ್ನು ಘೋಷಣೆ ಮಾಡ್ತಾರೆ, ಆದರೆ ಅಧ್ಯಕ್ಷರನ್ನು ಘೋಷಣೆ ಮಾಡ್ತಾರೆ. ಆದರೆ ಮಂಜುನಾಥ್ ಪೂಜಾರವರು ಪಾಪ ಸಜ್ಜನರು, ಸರಳತೆ, ಅವರು ಯಾವತ್ತೂ ಏನನ್ನೂ ಕೇಳಿದಾರಲ್ಲ. ಅವ್ರು ಹೇಳಿದ್ರೆ ಅವರ ಪ್ರಾಮಾಣಿಕತೆಗೆ ಆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಅವರ ಅಧ್ಯಕ್ಷ ಸ್ಥಾನ ಬಂದಿದೆ. ಸರ್ಕಾರವೂ ಸಮೇತ ಈ 4 ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರತಕ್ಕಂಥ ನಮ್ಮ ಸಮುದಾಯ, ರಾಜಕೀಯವಾಗಿ ಬಿಡಿ ಶಕ್ತಿ ಕಮ್ಮಿ ಆಗಿದೆ, ಅದಕ್ಕೆ ಕಾರಣಗಳು ತುಂಬ ಇದೆ. ಸಂದರ್ಭ ಬಂದಾಗ ಅದನ್ನು ನಾನು ಹೇಳ್ತೀನಿ. ಇವತ್ತಿನ ರಾಜಕೀಯ ಕ್ಷೇತ್ರ ಗಟ್ಟಿಯಾಗಬೇಕಾದ್ರೆ ಸಹಕಾರಿ ಕ್ಷೇತ್ರ ಬೇಕು. ಸುಮಾರು 10-15 ವರ್ಷದಿಂದ ನಮ್ಮ ಸಮುದಾಯನ ಸರ್ಕಾರಿ ಕ್ಷೇತ್ರದಿಂದ ದೂರ ಇಡುವ ಪ್ರಯತ್ನ ನಿರಂತರವಾಗಿ ಆಗ್ತಾ ಇದೆ. ನಾವು ಮಾತಾಡ್ತಾ ಇಲ್ಲ. ಕಾರಣ ಕೇಳಿದರೆ ಅಶೋಕ್ ಪೂಜಾರಿ ಸ್ವಲ್ಪ ತಲೆ ಕೆಟ್ಟಿದೆ ಈಗ ಅಂತೇಳಿ. ಎಲ್ಲರೂ ಮಾತಾಡಬೇಕು, ಸ್ಥಳೀಯವಾಗಿ ಎಲ್ಲರೂ ಮಾತಾಡಿದಾಗ ಮಾತ್ರ ಸಹಕಾರಿ ಕ್ಷೇತ್ರದಲ್ಲಿ ನೀವು ಗಟ್ಟಿಯಾದರೆ ಈ 2-4 ಜಿಲ್ಲೆಯಲ್ಲಿ ರಾಜಕೀಯ ಅಧಿಕಾರ ನಮ್ಮ ಸಮಾಜಕ್ಕೆ ಸಿಗತ್ತೆ ಅನ್ನೋದು ಭರವಸೆಯನ್ನು ಹೇಳ್ತಾ ಇದ್ದೇನೆ. ನೀವು ನೋಡಿ, ಈ 1-2 ವರ್ಷದಲ್ಲಿ ನೋಡಿ, ಕುಂದಾಪುರ ಮತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರದ ರಾಜಕೀಯ ಚಿತ್ರಣ, ಸಹಕಾರಿ ಕ್ಷೇತ್ರದ ಚಿತ್ರಣ ಬದಲಾಗಲಿದೆ. ಎಲ್ಲೋ 1-2 ಅವಕಾಶ ಇದ್ದ ನಮ್ಮ ಸಮುದಾಯನ ತಪ್ಪಿಸಿ ಬೇರೆಯವ್ರಿಗೆ ಕೊಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ನಾವು ಮಾತಾಡೋದಿಲ್ಲ, ಮಾತಾಡ್ರೆ ಅವ್ರಿಗೆ ಬೇಜಾರಾಗ್ತೇನೋ ಇವ್ರಿಗೆ ಬೇಜಾರಾಗ್ತೇನೋ ಅನ್ನೋ ಚಿಂತನೆ ನಮ್ಮಲ್ಲಿದೆ. ಆ ಚಿಂತನೆಯನ್ನು ಹೋಗಬೇಕಾದ್ರೆ ಸಂಘಟನೆಯ ಪ್ರತಿನಿಧಿಗಳು ಜೋರಾಗಿ ಮಾತಾಡಬೇಕು. ಮಾತನಾಡಿದಾಗ ಮಾತ್ರ ನಮಗೆ ಸರಿಯಾದ ನ್ಯಾಯ ಸಿಗುತ್ತೆ. ನಾವು ಯಾಕೆ ಮಾತಾಡೋದಿಲ್ಲ? ಏನೋ ನಮಗೊಂದು ಸಣ್ಣ ಅಧಿಕಾರ ಸಿಗುತ್ತೆ ಅನ್ನೋ ಭರವಸೆ. ನಮಗೆ ಅಧಿಕಾರ ಬೇಡ, ನನಗೆ 55 ವರ್ಷ ಆಗಿದೆ, ಅಧಿಕಾರ ಯಾವುದು ಬೇಡ. ತಪ್ಪನ್ನು ತಪ್ಪು 100% ಹೇಳ್ತೀನಿ. ಯಾಕಂದರೆ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಇವತ್ತು ನಾವು ಸುಮ್ಮನಿದ್ರೆ ಇನ್ನು 10-15 ವರ್ಷ ಹೀಗೆ ಇರ್ತೀವಿ ನಾವು. ನಿಮ್ಗೊಂದು ಸಣ್ಣ ಕೆಲಸ ಬೇಕಾದ್ರೆ ಸಹಕಾರಿ ಕ್ಷೇತ್ರದಲ್ಲಿ, ಸೊಸೈಟಿಯಲ್ಲಿ ಕೆಲಸ ಬೇಕಾದರೆ ನಿಮ್ಮ ಪ್ರತಿನಿಧಿಗಳು ಆ ಕ್ಷೇತ್ರದಲ್ಲಿ ಇರಬೇಕು. ಎಷ್ಟು ಜನ ಇದ್ದೀರಿ ಸ್ವಾಮಿ? 6 ಗ್ರಾಮ ಇದೆ ನಿಮ್ಮಲ್ಲಿ, ಎಷ್ಟು ಜನ ಸಹಕಾರಿ ಕ್ಷೇತ್ರದಲ್ಲಿದ್ದೀರಿ? ಯಾಕೆ ನಾವು ಮಾತಾಡ್ತಾ ಇಲ್ಲ? ಯಾಕೆ ನಾವು ಹೋರಾಟ ಕೊಡ್ತಾ ಇಲ್ಲ? ಯಾಕೆ ನಾವು ಧ್ವನಿ ಎತ್ತಾ ಇಲ್ಲ? ಧ್ವನಿ ಎತ್ತಿದಾಗ ಮಾತ್ರ ನಿಮಗೆ ನ್ಯಾಯ ಸಿಗತ್ತೆ. ನೀವು ಅರ್ಹರಿದ್ದೀರಿ. ಎಲ್ಲ ಸಹಕಾರಿ ಸಂಘದಲ್ಲಿ ಮೆಂಬರ್ ಆಗಿ ಚುನಾವಣೆಯಲ್ಲಿ ಸೋತರೊಡ್ಡಿಲ್ಲ, ಒಂದು ಸರ್ತಿ ಚುನಾವಣೆಗೆ ಸ್ಪರ್ಧಿಸಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ. ಯಾಕಂದರೆ ನಮ್ಮ ಸಣ್ಣ ಸಮುದಾಯ ಅಲ್ಲ ಸ್ವಾಮಿ, 4 ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತದಾರರಿರ್ತಕ್ಕಂಥ ಜಿಲ್ಲೆ ಸಮಾಜ ನಮ್ಮದು. ನಾವು ಯಾಕೋ ಭಯ ಪಡ್ತೀವಿ? ಆ ಭಯವನ್ನು ಬಿಡಿ. ಬಂಗಾರಪ್ಪನವ್ರು ಅಂದೇ ಹೇಳಿದ್ದಾರೆ, ನೀವು ಸಂಘಟನೆ ಆಗದಿದ್ದರೆ ನಿಮಗೆ ಶಕ್ತಿ ಬರಲ್ಲ ಅಂಥೇಳಿ. ನಾವು ಸುಮ್ಮನೆ ಮನೆ ಕೂತ್ಕೊಂಡ್ರೆ ಯಾವ ಸ್ಥಾನಮಾನ ನಿಮ್ಗೆ ಸಿಗೋದಿಲ್ಲ. ನೀವು ಪಂಚಾಯತ್ ಚುನಾವಣೆ ಬಂತು, ಪಂಚಾಯತ್ ಚುನಾವಣೆ ನಿಲ್ಲಿ, ಸೋತ್ರ ಪರವಾಗಿಲ್ಲ, 1 ಸರಿ ಸೋತ್ರ ಪರವಾಗಿಲ್ಲ, 2 ಸರ್ತಿ 3ನೇ ಸರ್ತಿ ಖಂಡಿತ ನೀವು ಜಯ ಆಗ್ತೀರಿ. ತಾಲೂಕ್ ಪಂಚಾಯತ್ ಚುನಾವಣೆ ಸ್ಪರ್ಧಿಸಿ, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಿ. ನೀವು ಸ್ಪರ್ಧಿಸದೇ ಇದ್ದರೆ ನಿಮ್ಮನ್ನು ಯಾರು ಕೇಳ್ತಾರೆ ಸ್ವಾಮಿ? ನಿಮಗೆ ಸಮಾಜ ಒಳ್ಳೆದಾಗಬೇಕಾದ್ರೆ, ಸಮಾಜ ಉದ್ಧಾರ ಆಗಬೇಕಾದ್ರೆ ರಾಜಕೀಯ ಬೇಕೇ. ನಾನು ಯಾವುದೇ ಒಂದು ಪಕ್ಷದಲ್ಲಿರಿ ಅಂತ ನಾನು ಹೇಳೋದಿಲ್ಲ, ನಿಮ್ಮ ಚಾಯ್ಸ್, ಯಾವ ಪಕ್ಷದಲ್ಲಿ ಅವರಾಗಿದ್ರಿ. ಆದರೆ ಚುನಾವಣೆಗೆ ಸ್ಪರ್ಧಿಸತಕ್ಕಂಥ ಅವಕಾಶವನ್ನು ಬಿಡಬೇಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸಹಕಾರಿ ಕ್ಷೇತ್ರ ನೀವು ಕಳೆದೋಗ್ತಿದ್ರಿ, ಬಿಲ್ಲವ ಸಮಾಜ ಕಳೆದು ಹೋಗ್ತಾ ಇದೆ. ನೀವು ಚುನಾವಣೆಗೆ ಸ್ಪರ್ಧಿಸಿ. ಇದನ್ನು ನೀವು ಆಲೋಚನೆ ಮಾಡಿ. ಇನ್ನೊಂದು ದಿವಸ ನಾನು ಇದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಮಾಹಿತಿಯನ್ನು ಕೊಡ್ತೀನಿ. ನಮ್ಮ 2 ತಾಲೂಕಲ್ಲಿ ನಮ್ಗೆ ಅವಕಾಶನೇ ಇಲ್ಲ, ಅವಕಾಶ ಕಳೆದೋಗಿದ್ದೀವಿ. ನೀವು ಆಲೋಚನೆ ಮಾಡಿ.
ತಾಲೂಕು ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ನಮ್ಮವರು ಇದ್ದೀವಿ, 2 ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದೋಗ್ಬಿಟ್ಟಿದ್ದೀವಿ. ಆ ಪುನಃ ಗಟ್ಟಿ ಆಗಬೇಕಾದ್ರೆ ನಿಮ್ಮ ಧ್ವನಿ ಬೇಕು. ಕೇವಲ ನಾನೊಬ್ಬನಿಂದ ಆಗೋದಿಲ್ಲ, ನೀವೆಲ್ಲ ಜೊತೆ ಸೇರಿದಾಗ ಮಾತ್ರ ಸಮಾಜದ ಧ್ವನಿಯಾಗಿ ಬರುತ್ತೆ. ಬೇರೆ ಬೇಡ ಸ್ವಾಮಿ, ನಿನ್ನೆ ನಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಬಿಲ್ಲವ ಸಮಾಜಕ್ಕೆ. ಅದನ್ನು ಕರಲಿಕ್ಕೆ ಎಷ್ಟು ಹೋರಾಟ. 76 ವರ್ಷ ಆಯ್ತು ಸ್ವಾಮಿ ನಮ್ಮದು ಸಂಘಟನೆಯಾಗಿ. ಪ್ರತಿ ವರ್ಷ ಸಾವಿರಾರು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸಹಾಯಧನ ಕೊಡ್ತೀವಿ, ಪ್ರತಿಭಾವಂತರನ್ನು ಸನ್ಮಾನ ಮಾಡ್ತೀವಿ. ಸಮಾಜಕ್ಕೆ ಯಾರು ಕಷ್ಟದಾಗಿದ್ದಾರೆ, ಯಾರು ತಂದೆ ತಾಯಿ ಇಲ್ಲದ ಮಕ್ಕಳನ್ನು ದತ್ತು ತಗೊಂಡು ಅವರಿಗೆ ಓದಿಸ್ತಾ ಇದ್ದೀವಿ. ಆದರೆ ಅಂಥ ಸಂಸ್ಥೆ ಕೇಳಲಿಕ್ಕೆ 10 ಮನೆ ಬಾಗಿಲಿಗೆ ನಾನು ಹುಡುಗರನ್ನು ಕಳಿಸ್ಬೇಕಾದ ಅನಿವಾರ್ಯತೆ ಬಂದಿದೆ. ಇಂಥ ಅನಿವಾರ್ಯತೆ ಯಾಕೆ ಬಂತು? ಕರೆದು ಕೊಡ್ತಕ್ಕಂಥ ಪ್ರಶಸ್ತಿಯನ್ನು ನಾವು ಹುಡ್ಕೊಂಡು ಹೋಗಬೇಕಾದ ಅನಿವಾರ್ಯತೆ ಯಾಕೆ ಬಂದಿದೆ? ಯಾಕೆ ನಮ್ಮ ಧ್ವನಿ ಇಲ್ಲ. ಧ್ವನಿಯನ್ನು ನಾವು ಮನೆಯಲ್ಲಿ ಕೂತ್ಕೊಂಡಿದ್ದೀವಿ. ಆ ಧ್ವನಿ ಬರಬೇಕಾದ್ರೆ ನಾವು ಏನು ಮಾಡಬೇಕಾಗಿದೆ? ಧ್ವನಿಯನ್ನು ಎತ್ತಬೇಕಾಗಿದೆ. ವಿದ್ಯಾವಂತ ಯುವಕ ಮಿತ್ರರು ಹಿಂದ್ಗಡೆ ಕೂತ್ಕೊಂಡಿದ್ದೀರಿ, ನೀವು ಧ್ವನಿ ಎತ್ತಬೇಕಾಗಿದೆ. ಧ್ವನಿ ಎತ್ತಿದಾಗ ಮಾತ್ರ ನಿಮಗೆ ರಾಜಕೀಯ ಶಕ್ತಿ ಬಂದರೆ ನಿಮಗೆ ಆರ್ಥಿಕ ಶಕ್ತಿ ಬರುತ್ತೆ. ನೀವು ನಾಯಕರಾಗಿ ಬೆಳಿತೀರಿ, ನಿಮ್ಮಿಂದ ಜನ ಬರ್ತಾರೆ. ನೀವು ಏನೂ ಇಲ್ಲ ನಿಮ್ಮ ಪಾಟಿಗೆ ಕೂತ್ಕೊಂಡ್ರೆ ಯಾರೂ ನಿಮ್ಮ ಹತ್ರ ಬರಲ್ಲ ಸ್ವಾಮಿ. ಈಗ ಎಲ್ಲ ಅವರವರ ಸ್ವಾರ್ಥನೇ, ನನ್ನನ್ನು ಸೇರಿ ನಾನು ಹಿಂಗೆಲ್ಲ ಮಾತಾಡಿ ನನಗೇನಾದ್ರು ಲಾಭ ಆಗುತ್ತೆ ಅನ್ನೋ ಭಾವನೆ ನಂದಿರುತ್ತೆ. ನಾನು ನೋಡಿ, ಈಗ ನಾನು 1 ವರ್ಷ ಮುಗಿದೋಗಿದೆ. ನಾನು ಅಶೋಕ್ ಪೂಜಾರಿ ಯಾರಂತ ನಾನು ಗುರುತಿಸ್ಕೊಂಡಿದ್ದೀನಿ. ನನಗೆ ಸಮಾಜ ಪ್ರೀತಿ ಕೊಟ್ಟಿದೆ, ಸಮಾಜ ಗೌರವ ಕೊಟ್ಟಿದೆ. ಆ ಗೌರವಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ ನಮ್ಮ ಕಣ್ಣೆದುರು ಆಗ್ತಕ್ಕಂಥ ನೋವುಗಳನ್ನು ನೋಡ್ತಾ ಇದ್ದೀನಿ ನಾನು. ಅದು ಬದಲಾವಣೆ ಆಗಬೇಕು ಸ್ವಾಮಿ. ಕಳೆದ ವರ್ಷ ನಿಮ್ಗೆ ಇಲ್ಲಿದ್ದಾರೆ, ಹಿರಿಯರಿದ್ದಾರೆ, ಎಲ್ಲ ಗರಡಿಯ ಅರ್ಚಕರನ್ನು, ನಮ್ಮ ದೈವ ನರ್ತಕರನ್ನು, ಗುರಿಕಾರರನ್ನು ಗುರುತಿಸತಕ್ಕಂಥ ಕೆಲಸ ಮಾಡಿದ್ದೀನಿ. ಮಂಜುನಾಥ್ ಪೂಜಾರಿ ಆವಾಗಲೇ ಹೇಳಿದರು, ಸರ್ಕಾರಕ್ಕೆ ಮನವಿಯನ್ನು BK ಹರಿಪ್ರಸಾದರ ಮುಖ್ಯ ನಾನು ಕೊಟ್ಟಿದ್ದೀನಿ. ಎಲ್ಲ ಸಮುದಾಯದ ಅರ್ಚಕರಿಗೆ ಸಿಗತಕ್ಕಂಥ ಗೌರವಧನ ನಮ್ಮ ಸಮುದಾಯಕ್ಕೂ ಬೇಕಂತ ಒಕ್ಕೊರಲಿಂದ ಕೂಗಿದ್ದೀವಿ. ಎಲ್ಲಿದೆ ಸ್ವಾಮಿ? ನಾವು ಕಳೆದು ಹೋಗಿದ್ದೀವಿ. ಬಂಗಾರಪ್ಪನವರ ಪಿರಿಯಡ್ಗಿದ್ದ ಆ ಶಕ್ತಿ, ಹಿರಿಯರಾದ ಜನಾರ್ದನ್ ಪೂಜಾರಿ ಅವರ ಈಗ ವಯೋವೃದ್ಧರು ಅವರ ವಾಯ್ಸ್ ಎಲ್ಲವನ್ನು ಕಳೆದೋಗಿದ್ದೀವಿ. ಈಗ ನಮಗೇನು ಬೇಕು? ನಮ್ಮ ಹೆಸರಿನ ಮುಂದಿರತಕ್ಕಂಥ ಪೂಜಾರಿ ಪದದಲ್ಲಿ ಅಧಿಕಾರ ಬೇಕು. ಆ ಅಧಿಕಾರ ನಂತರ ನಮಗೆ ಯಾರೂ ಲೀಡ್ರಿಗೆ ಬೇಡ. ಅದರಲ್ಲಿ ಮಂಜುನಾಥ್ ಪೂಜಾರಿ ಒಬ್ಬನ ಬಿಟ್ಟು. ಯಾಕಂದರೆ ಅವರಿಗೆ ಸಮಾಜದ ಬಗ್ಗೆ ಪ್ರೀತಿ, ಗೌರವ ಇದೆ, ಕೆಲಸ ಮಾಡತಕ್ಕಂಥ ಹುಮ್ಮಸ್ಸಿದೆ. ನಾನು ಮಾತಾಡೋದು ಬೇಜಾರ್ದಾಗ ಅಲ್ಲ, ನನ್ನ ಸಮಾಜಕ್ಕಾಗಿ, ನನ್ನ ಸಮಾಜಕ್ಕೆ ಒಳ್ಳೆಯದಾದ್ರೆ ನನಗೆ ಒಳ್ಳೆಯದಾಗತ್ತೆ. ನೋಡಿ, ಯಾವ ಪಕ್ಷದಲ್ಲಿ ಅಶೋಕ್ ಪೂಜಾರಿ ಅವ್ರ ಪಕ್ಷಕ್ಕೆ ಲಾಭ ಆಗುತ್ತೇನೋ ಅಂತೇಳಿ ನಾನು ಯಾವತ್ತೂ ನಿಮ್ಮದು ಒಂದು ಪಕ್ಷದ ಪರವಾಗಿ ಕೇಳೋದೇ ಇಲ್ಲ. ನೀವು ಯಾವ ಪಕ್ಷದಲ್ಲೇ ಇರಿ ಮಿತ್ರರೇ, ಆದರೆ ಅಧಿಕಾರಕ್ಕಾಗಿ ಹೋರಾಟ ಕೊಡಿ. ಯಾವತ್ತಂದರೆ ಸಮಾಜ ನಾಯಕತ್ವದಿಂದ ಬಂದ ಸಮಾಜ ಇದು. ರಾಜ ಮಹಾರಾಜರ ಕಾಲದಲ್ಲಿ ಜೀವಕ್ಕೆ ಜೀವ ಕೊಟ್ಟು ಎದುರು ನಿಂತಹ ಸಮಾಜ ನಮ್ಮದು. ಇವತ್ತು ಯಾಕೋ 25-30 ವರ್ಷದ ಹಿಂದೆ ನಾವು ಹಿಂದ್ಗಡೆ ಬರ್ತಾ ಇದ್ದೀವಿ. ಸಮಾಜ ದೊಡ್ಡ ಸಂಖ್ಯೆಯಲ್ಲಿದ್ದರೂ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇಲ್ಲ. ದಯವಿಟ್ಟು ತಮಗೆಲ್ಲರಿಗೂ ಕೈ ಮುಗಿದು ಕೇಳ್ತಾ ಇದ್ದೀನಿ, ಸಂಘಟನೆಗೆ ಬನ್ನಿ, ಸಂಘಟನೆ ಮುಖೇನ ರಾಜಕೀಯ ಶಕ್ತಿಯನ್ನು ಪಡೆಯಿರಿ ಅಂತ ಹೇಳಿ ಈ ಒಂದು ಗುರು ಜಯಂತಿ ಕಾರ್ಯಕ್ರಮದಲ್ಲಿ ನನ್ನ ಪ್ರೀತಿಯಿಂದ ಕರೆದಿದ್ದೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರಾಜು ಮಾಸ್ಟು, ಉದಯಣ್ಣ ಅವರೆಲ್ಲ, ಅವರದ ಟೀಮ್ ಇದೆಯಲ್ಲ, ನನಗೆ ಬೆಳಗ್ಗೆ ಅಂದ್ರೆ ಅಷ್ಟು ಪ್ರೀತಿ ರೀ. ನಾನು ಯಾವುದೇ ಒಂದು ಕಾರ್ಯಕ್ರಮ ಕುಂದಾಪುರದ ಕರೀಲಿ, ಎಲ್ಲಕ್ಕಿಂತ ಮೊದಲು ಕೂತ್ಕೊಳ್ತಕ್ಕಂಥದ್ದು ನಮ್ಮ ಬೆಳೆಯುವ ವಲಯ ತಾವೆಲ್ಲ. ನಿಮ್ಮ ಪ್ರೀತಿ ಗೌರವ ಯಾವತ್ತೂ ನನ್ನ ಹತ್ರ ಇದೆ. ಇವ್ರು ಏನು ಹೇಳೋದು, ಜಾಗ ತಗೋಬೇಕು, ಕಟ್ಟಡ ಕಟ್ಟಬೇಕು ಅಂತ ಮಂಜುನಾಥ್ ಪೂಜಾರಿ ಅವ್ರು ಹೇಳಿದರು. ನನ್ನ ಕೈಯಿಂದ ನಾನು ಸಹ ನಿಮ್ಮ ಜೊತೆಗೆ ನಿಮ್ಮ ಮನೆಯ ಮಗನಾಗಿ ಎಲ್ಲಕ್ಕಿಂತ ಮುಂದೆ ನಿಂತು ನನ್ನ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಶ್ರೀ ನಾರಾಯಣ ಗುರುಗಳು ಒಳ್ಳೆಯದನ್ನು ಮಾಡಲಿ, ಗುರುಗಳ ಆಶೀರ್ವಾದ ತಮ್ಮ ಮೇಲೆ ಇರಲಿ ಅಂತ ಹೇಳಿ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಗುರುದೇವ್. ಮುನ್ನುಗ್ಗುವಂತೆ ಉತ್ತೇಜಿಸಿರುವಂತಹ ಶ್ರೀಯುತ ಅಶೋಕ್ ಪೂಜಾರಿ ಬೀಜಾಡಿ ಇವರಿಗೆ ಧನ್ಯವಾದಗಳು. ಮುಂದಿನ ಅಂಗವಾಗಿ ವಿಶೇಷವಾದ ಸನ್ಮಾನ. ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಳುವೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀಯುತ S. ಜಯರಾಮ್ ಶೆಟ್ಟಿ ಇವರು ಆಗಮಿಸಿದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನು ಬಯಸಿಕೊಳ್ತಾ ಅವರನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಮುಂದಿನ ಕಾರ್ಯನಿಮಿತ್ತವಾಗಿ ಶ್ರೀಯುತ ಮಂಜುನಾಥ್ ಪೂಜಾರಿ ಅವರು ನಮ್ಮ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ವಿಶೇಷವಾದ ಒಂದು ಸನ್ಮಾನ ಕಾರ್ಯಕ್ರಮ.
5.5 ವರ್ಷದ ಬಾಲಕನಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಶ್ರೀಯುತ ಆರ್ಯ ಸೂರ್ಗಿಜಡ್ಡು ವೈ ಬುಕ್ ಆಫ್ ರೆಕಾರ್ಡ್ ಇವರು ರೆಕಾರ್ಡನ್ನು ಮಾಡಿರ್ತಾರೆ. ಅದರ ಬಗ್ಗೆ ಪರಿಚಯವನ್ನು ಶ್ರೀಯುತ ಅನಿತಾ ಮೇಡಮ್ ಅವರು ಮಾಡಿಕೊಡ್ಲಿಕ್ಕಿದ್ದಾರೆ. ಹಾಗೆ ಆರ್ಯ ಮತ್ತು ಅವರ ತಂದೆ ತಾಯಿಗಳು ಕೂಡ ಇದ್ದೇನೆ. ಆರ್ಯ ಸುರ್ಗಿಜಡ್ಡು 5.5 ವರ್ಷದ ಒಬ್ಬ ಬಾಲಕನ ಸಾಧನೆ ವೈ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್. ತಮ್ಮೆಲ್ಲರ ಕರತಾಡದ ಮೂಲಕ ಅವರನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹೆಂಗವಳ್ಳಿಯ 90 ಸುರ್ಗಿಜಡ್ಡಿನ ಒಂದು ಕುಗ್ರಾಮದಲ್ಲಿ ಇದ್ದುಕೊಂಡು ಗುರುಮೂರ್ತಿ ಮತ್ತು ಶ್ಯಾಮಲ ಅವರ ದಂಪತಿಯ ಪುತ್ರನಾಗಿರ್ತಕ್ಕಂಥ ಶ್ರೀಯುತ ಆರ್ಯ ಅವರು 5.5 ವರ್ಷದಲ್ಲೇ ಈ ಸಾಧನೆಯನ್ನು ಮಾಡಿದ್ದಾರೆ. ಅವರನ್ನು ಗುರುತಿಸುವುದು ನಮ್ಮೆಲ್ಲರ ಹೆಮ್ಮೆ ಅಂತ ಅಂದುಕೊಳ್ತಾ ಇದ್ದೇವೆ. ಅವರ ಬಗ್ಗೆ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ. ಇದೀಗ ಅನಿತಾ. ಆರ್ಯ ಹೆಂಗವಳ್ಳಿಯ 90 ಗುರುಮೂರ್ತಿ ಬಿ ಶ್ಯಾಮಲ ದಂಪತಿಯ ಪುತ್ರ. ಬ್ರಹ್ಮಾವರ ತಾಲೂಕಿನ ಮುದ್ದೂರು VSS UKG ಆಂಗ್ಲ ಮಾಧ್ಯಮದ CBSE ತರಗತಿಯ ಆರ್ಯ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನ ಸಾಧನೆ ಮಾಡಿದ್ದಾರೆ. ಇವರು 5.5 ವರ್ಷದ ಪುಟಾಣಿ. ಆರ್ಯ ಅವರು 19 ರಾಷ್ಟ್ರೀಯ ಚಿಹ್ನೆಗಳು, 8 ಗ್ರಹಗಳು, ರಾಜಧಾನಿಗಳನ್ನು ಹೊಂದಿರುವ 48 ಏಷ್ಯಾದ ದೇಶಗಳು, ಕಾಮನಬಿಲ್ಲಿನ 7 ಬಣ್ಣಗಳು, 7 ಖಂಡಗಳು, 5 ಸಾಗರಗಳು, ವಿಶ್ವದ 7 ಅದ್ಭುತಗಳು, ಕರ್ನಾಟಕದ 31 ಜಿಲ್ಲೆಗಳು, ಕನ್ನಡದ 8 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಭಾರತದ 14 ಮಾಜಿ ಪ್ರಧಾನಿಗಳು ಮತ್ತು 15 ಮಾಜಿ ರಾಷ್ಟ್ರಪತಿಗಳು, 28 ಭಾರತೀಯ ರಾಜ್ಯಗಳು, 8 ಕೇಂದ್ರಾಡಳಿತದ ಪ್ರದೇಶಗಳ ರಾಜಧಾನಿಯ ಹೆಸರುಗಳನ್ನು ಹೇಳುವ ಮೂಲಕ ರೆಕಾರ್ಡ್ ಮಾಡಿದ್ದಾರೆ. ಇವರಿಗೆ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಬೆಳವೆ ಅಲ್ಬಾಡಿ ಬೆಳವೆ ವಲಯ ಇದರ ವತಿಯಿಂದ ಗುರುತಿಸಿ ಗೌರವಿಸಲು ಹೆಮ್ಮೆ ಪಡುತ್ತೇವೆ. ಆರ್ಯನ ಮುಂದಿನ ಜೀವನವು ಇನ್ನಷ್ಟು ಹೆಚ್ಚು ಸಾಧನೆಯನ್ನು ಮಾಡುವಂತಾಗಲಿ ಎಂದು ಈ ಮೂಲಕ ಹಾರೈಸುತ್ತೇವೆ. ಅತಿಥಿಗಳೆಲ್ಲರೂ ಸೇರಿಕೊಂಡು ಈ ಹುಡುಗನ ಸಾಧನೆಗೆ ಸನ್ಮಾನವನ್ನು ನೀಡುವುದರ ಮೂಲಕ ನಮ್ಮ ಗುರುತಿಸುವಿಕೆಯನ್ನು ತೋರ್ಪಡಿಸಿಕೊಳ್ಳುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ 19 ರಾಷ್ಟ್ರೀಯ ಚಿಹ್ನೆಗಳು, 8 ಗ್ರಹಗಳು, ರಾಜಧಾನಿಗಳ ಹೆಸರುಗಳನ್ನು ಹೊಂದಿರುವ ಏಷ್ಯಾ ಖಂಡದ ದೇಶಗಳು, ಕಾಮನ ಬಿಲ್ಲಿನ ಬಣ್ಣಗಳು, 7 ಖಂಡಗಳು, 5 ಸಾಗರಗಳು, ವಿಶ್ವದ 7 ಅದ್ಭುತಗಳು, ಕರ್ನಾಟಕದ 31 ಜಿಲ್ಲೆಗಳು, ಕನ್ನಡದ 8 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳನ್ನು ಹಾಗೂ ಭಾರತದ 14 ಮಾಜಿ ಪ್ರಧಾನಮಂತ್ರಿಗಳು ಮತ್ತು 15 ಮಾಜಿ ರಾಷ್ಟ್ರಪತಿಗಳು, 28 ಭಾರತೀಯ ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಹೆಸರನ್ನು ನೆನಪಿಟ್ಟುಕೊಳ್ಳುವುದರ ಮೂಲಕ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ಗುರುತಿಸಿಕೊಂಡು ಭಾರತದ ಹೆಸರನ್ನು ಅಚ್ಚಳಿಯುವಂತೆ ಮಾಡಿರ್ತಕ್ಕಂಥ ಆರ್ಯ ಅವರನ್ನು ತುಂಬು ಹೃದಯದಿಂದ ಸನ್ಮಾನಿಸಿಕೊಳ್ತಾ ಇದ್ದೇವೆ. ತಮ್ಮ ಭವಿಷ್ಯ ಮುಂದೆ ಉಜ್ವಲವಾಗಲಿ, ನಮ್ಮ ಸಾಧನೆ ಇನ್ನೂ ಕೂಡ ಹೆಚ್ಚಿನ ಉತ್ತಮಕ್ಕೇರಲಿ ಅಂತ ಹಾರೈಸಿಕೊಳ್ಳುತ್ತಾ ಸನ್ಮಾನಿಸಿದ ಎಲ್ಲ ಅತಿಥಿಗಳಿಗೂ ವಂದಿಸಿಕೊಳ್ತಾ ಇದ್ದೇವೆ. ಸಾಗರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು. ಇವಾಗ ಲೇಟ್ ಆಗಿದೆ, ನನಗಿನ್ನು ಹೋಗಲಿಕ್ಕೆ 2.5 ಗಂಟೆ ಬೇಕು. ದಯವಿಟ್ಟು ಮತ್ತೊಮ್ಮೆ ತಮ್ಮ ಹತ್ರ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಅನ್ಯ ಕಾರ್ಯಕ್ರಮದ ನಿಮಿತ್ತ ಅವರನ್ನು ಆತ್ಮೀಯವಾಗಿ ಬೀಳ್ಕೊಡ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಇಷ್ಟ ತನಕ ಇದ್ದಿರ್ತಕ್ಕಂಥ ತಮಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಅವರನ್ನು ಬೀಳ್ಕೊಡುವರೆ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಜು ಪೂಜಾರಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಮಾತಿಗಾಗಿ ಅಧ್ಯಕ್ಷೀಯ ಮಾತುಗಳು ಶ್ರೀಯುತ ರಾಜು ಪೂಜಾರಿ ಅವರು. ಹಾಗೆ ಈಗಾಗಲೇ ಒಂದು ವಿದ್ಯಾರ್ಥಿ ವೇತನದ ಒಂದು ಹೆಸರನ್ನು ಬಿಟ್ಟು ಹೋಗಿದ್ದೇವೆ. ಶ್ರೀಯುತ ಸಮರ್ಥ ಅವರು ವೇದಿಕೆಗೆ ಬಂದು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೇರಿಕೊಂಡು ಅವರಿಗೆ ಗೌರವವನ್ನು ಸೂಚಿಸುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಬ್ರಹ್ಮಶ್ರೀ ನಾರಾಯಣ ಗುರು ರಿಜಿಸ್ಟ್ರಾರ್ ಅಲ್ಬಾಡಿ ಬೆಳವೆ ವಲಯ 13 ಈ ಸಂಘ ಇವತ್ತು 13ನೇ ವರ್ಷದ ಗುರುಪೂಜೆಗೆ ಕಾಲಿಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಇದುವರೆಗೆ ನಮ್ಮೊಂದಿಗಿದ್ದು ಸಮಾಜದ ಏಳಿಗೆಗಾಗಿ ಯಾವ ರೀತಿ ನಾವು ದುಡಿಬೇಕು ಎನ್ನುವಂಥ ಮಾರ್ಗದರ್ಶನದ ಮಾತುಗಳನ್ನಾಡಿದಂತಹ ಅಶೋಕ್ ಪೂಜಾರಿ ಬೀಜಾಡಿ ಹಾಗೂ ನಾವು ಯಾವಾಗಲೂ ಬಹಳ ವರ್ಷಗಳ ಹಿಂದಿನಿಂದ ಇರುವಂಥ ಕೂಗು ನಾರಾಯಣ ಗುರು ನಿಗಮ ಮಂಡಳಿ ಬೇಕು ಅಂತ, ಅದರ ಸ್ಥಾಪನೆಯಾಗಿ ಅದರ ಅಧ್ಯಕ್ಷ ಸ್ಥಾನವನ್ನು ಸ್ಥಾನವನ್ನು ನಮ್ಮ ಹತ್ತಿರದವರು ನಮ್ಮವರೇ ಅದನ್ನು ವಹಿಸ್ಕೊಂಡಿದ್ದಾರೆ ಅನ್ನೋದು ತುಂಬ ಹೆಮ್ಮೆಯ ವಿಚಾರ. ಅವರು ಕೂಡ ಇದುವರೆಗೆ ನಮ್ಮೊಂದಿಗಿದ್ದು ಬಹಳ ಚೆನ್ನಾಗಿ ನಮ್ಮೊಂದಿಗಿದ್ದೇವೆ ಎನ್ನುವುದನ್ನು ಬಹಳ ಎದೆತಟ್ಟಿ ಹೇಳಿದ್ದನ್ನು ನಾನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಎಲ್ಲ ನಮ್ಮ ಪದಾಧಿಕಾರಿಗಳು, ಬಹುಶಃ ಈ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ ಅದರ ಹಿಂದೆ ನಮ್ಮ ಎಲ್ಲ ಪದಾಧಿಕಾರಿಗಳ ಶ್ರಮ ಇತ್ತು. ಎಲ್ಲ ಪದಾಧಿಕಾರಿಗಳು ಈ ವರ್ಷ ಈ 2 ವರ್ಷಗಳಿಂದ ಬಂದಂಥ ಪದಾಧಿಕಾರಿಗಳು ಎಲ್ಲರೂ ಕೂಡ ತೊಡಗಿಸಿಕೊಂಡಿದ್ದಾರೆ ಎನ್ನುವುದು ತುಂಬ ಸಂತೋಷ. ಯಾಕೆ ಅಂತ ಹೇಳಿದರೆ ಪ್ರತಿಯೊಂದು ನಾನು ಬಹುಶಃ ಅಧ್ಯಕ್ಷ ಅಂತ ಹೇಳೋದಕ್ಕೆ ಮಾತ್ರ ಇದ್ದೇನೆ ವಿನಃ ಮತ್ತು ಬೇರೆ ಏನು ನಾನು ಯಾವುದೇ ಇದು ಮಾಡಿಲ್ಲ. ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡವರು ನಮ್ಮ ಕಾರ್ಯದರ್ಶಿಗಳು ಹಾಗೆ ಎಲ್ಲ ಪದಾಧಿಕಾರಿಗಳು. ಪ್ರತಿಯೊಬ್ಬರ ಮನೆಗೂ ಕೂಡ ಕಾಗದ ಹೋಗಿದೆ. ಬಂದವರ ಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ಎಲ್ಲರಿಗೂ ಕಾಗದ ತಲುಪಿದೆ ಎನ್ನುವುದು ಸಂತೋಷದ ವಿಚಾರ. ಮೊದಲು ಕಾಗದವೇ ಕೂಡ ನಮಗೆ ಕೊಟ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಎಲ್ಲರಿಗೂ ಕಾಗದ ತಲುಪಿದೆ. ಹಾಗೆ ಒಂದು ಕಾರ್ಯಕ್ರಮ ಹೀಗೆ ಮಾಡಬೇಕು ಅಂತ ಮೀಟಿಂಗ್ಗಳಲ್ಲಿ 2 ವರ್ಷಗಳಿಂದ ಬಹುಶಃ ಎಲ್ಲ ಮೀಟಿಂಗ್ಗಳಿಗೂ ಪದಾಧಿಕಾರಿಗಳೆಲ್ಲರೂ ಬರ್ತಾ ಇದ್ದಾರೆ. ಆವಾಗ ಮಾತ್ರ ಒಂದು ಸಂಘ ಪದಾಧಿಕಾರಿಗಳು ಮೀಟಿಂಗ್ಗಳಿಗೆ ಯಾವಾಗ ಎಲ್ಲರೂ ಹಾಜರಾಗ್ತಾರೋ ಆವಾಗ ಯಾವುದೇ ಸಂಘಟನೆ ಅದು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ನಮ್ಮ ಸಂಘ ಹುಟ್ಟಿದ್ದೇ ಜಾತೀಯತೆಯನ್ನು ಬೆಳೆಸಲಿಕ್ಕಲ್ಲ, ಬಿಲ್ಲವ ಜಾತಿಗೆ ಮಾತ್ರ ಇದು ಅಂತ ಹೇಳಿಕೊಂಡು ನಾವು ಹುಟ್ಟು ಹಾಕಿದ್ದಲ್ಲ. ಜಾತ್ಯತೀತ ಮನೋಭಾವವನ್ನು ಇಟ್ಟುಕೊಂಡು ಜಾತ್ಯತೀತ ಧೋರಣೆಯೊಂದಿಗೆ ನಮ್ಮ ಜಾತಿಯ ಎಲ್ಲ ಮಕ್ಕಳ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಪ್ರಗತಿಯಾಗಬೇಕು ಎನ್ನುವಂಥ ಉದ್ದೇಶದಿಂದ ಹುಟ್ಟಿಕೊಂಡಿತು. ಇದು ಕೇವಲ ಬಿಲ್ಲವ ಸಮಾಜ, ಬಿಲ್ಲವರು ಮಾತ್ರ, ಬಿಲ್ಲವರಿಗಾಗಿ ಹಾಗೇನಿಲ್ಲ. ಇಲ್ಲಿ ಎಲ್ಲರೂ ಒಂದೇ, ಆದರೆ ನಾವು ಗಮನ ಹರಿಸುವುದು ಮಾತ್ರ ಬಿಲ್ಲವರನ್ನು ಮಾತ್ರ. ಇಲ್ಲಿ ಜಾತೀಯತೆಯ ಮನೋಭಾವವನ್ನು ಬಿತ್ತಲಿಕ್ಕಾಗಿ ಅಲ್ಲ. ಯಾಕೆ ಈ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕೆಲವರಿಗೆ ಕೀಳರಿಮೆ ಇದೆ. ನಾವು ಎಲ್ಲರ ಮುಂದೆ ಬದುಕ್ತಾ ಇದ್ದೇವೆ, ಶೆಟ್ಟರು ಇರ್ತಾರೆ, ಬೇರೆ ಬೇರೆ ಜಾತಿ ಜನಾಂಗದವರೊಟ್ಟಿಗೆ ನಾವು ಇರ್ತೇವೆ. ಆವಾಗ ನಾನು ಪೂಜಾರಿ ಅಂತ ಪ್ರತ್ಯೇಕವಾಗಿ ಮಾಡಿಕೊಳ್ಳೋದು ಕಷ್ಟ ಅಂತ ಒಂದು ಕೀಳರಿಮೆ ಇದೆ. ಪೂಜಾರಿ ಅಂತ ಕೊಂಡಾಗ ಅಥವಾ ಬಿಲ್ಲವ ಅಂತ ಹೇಳ್ಕೊಂಡಾಗ ಬೇರೆ ಜಾತಿಯವರಿಗೆ ತೊಂದರೆ ಮಾಡಬೇಕು, ಬೇರೆ ಜಾತಿಯವ್ರನ್ನ ಬೇರೆ ರೀತಿ ನೋಡಬೇಕು ಅಂತಲ್ಲ. ನಾವೆಲ್ಲ ಒಂದೇ ಮನೆಯ ಸದಸ್ಯರು, ಅದರೊಟ್ಟಿಗೆ ನನ್ನ ಪ್ರಗತಿಯನ್ನು ನಾನು ಯೋಚನೆ ಮಾಡಬೇಕು ಅನ್ನೋದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಹುಟ್ಟು ಹಾಕಿದಂಥ ಒಂದು ಸಂಸ್ಥೆ. ಇಲ್ಲಿ ಎಲ್ಲ ಸಂಘಗಳು ಈ ಕೆಲಸವನ್ನು ಮಾಡಬೇಕು ಅಂತ. ಯಾವುದೇ ಜಾತಿ ಸಂಘಟನೆಗಳಿರಲಿ, ಅವರೆಲ್ಲ ಬಹಳ ಉತ್ತಮವಾಗಿ ಆ ಜಾತಿಯ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಪ್ರಗತಿಯನ್ನು ಕಂಡುಕೊಂಡ್ರೆ, ದೃಷ್ಟಿಯಲ್ಲಿಟ್ಟುಕೊಂಡು ಕೆಲಸ ಮಾಡಿದರೆ ಈ ಸಮಾಜದ ಬೆಳವಣಿಗೆ ತನ್ನಿಂದ ತಾನಾಗಿ ಆಗ್ತದೆ. ಅದಕ್ಕೆ ಪ್ರತ್ಯೇಕವಾಗಿ ಈ ಸಮಾಜ ಅದರ ಉದ್ಧಾರ ಆಗಬೇಕು, ಉದ್ಧಾರಕರೇನು ಬರಬೇಕಾಗಿಲ್ಲ. ಆಯಾಯ ಜಾತಿಯ ಸಂಘಟನೆಗಳು ಅದರ ಕೆಲಸಗಳನ್ನು ಮಾಡಿದರೆ ತನ್ನಿಂದ ತಾನಾಗಿ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಸಂಘಟನೆಯು ಕೂಡ
ಈ ನಮ್ಮ ಬಿಲ್ಲವ ಜನಾಂಗದಲ್ಲಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಪ್ರಗತಿಯನ್ನು ತರೋದಕ್ಕಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗ್ತದೆ. ಬಹಳ ಮುಖ್ಯವಾಗಿ ಇಲ್ಲಿ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಆಗಬೇಕು. ಶೈಕ್ಷಣಿಕ ಪ್ರಗತಿ ಅಂದರೆ ಕೇವಲ ಪುಸ್ತಕದ ಬದನೆಕಾಯಿ ಮಾತ್ರ ಅಲ್ಲ. ಒಬ್ಬ ಶಿಕ್ಷಣ ಪಡೆಯೋದು ಅಂತ ಹೇಳಿದರೆ ಅದು ಸರ್ವಾಂಗೀಣವಾದಂಥ ಅಭಿವೃದ್ಧಿ. ಅವ ಆಟದಲ್ಲಿರಬೇಕು, ಅಥವಾ ಒಂದು ವೇದಿಕೆಯಲ್ಲಿ ಬಂದು ಮಾತಾಡೋದಕ್ಕಿರಬೇಕು, ಹಾಗೆ ಕಲಿಯುವುದರಲ್ಲೂ ಒಳ್ಳೆಯ ಅಂಕಗಳನ್ನು ಗಳಿಸಬೇಕು. ಅವನ ಸರ್ವಾಂಗೀಣ ಪ್ರಗತಿಯನ್ನು ಅವನು ಯಾವಾಗ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆವಾಗ ನಿಜವಾದ ಶಿಕ್ಷಣ ಸಿಕ್ಕಿದೆ ಅಂತ ಹೇಳ್ಕೊಂಡು. ಈಗ PUC ಆಗಿದೆ, ಡಿಗ್ರಿ ಆಗಿದೆ, ಅವನ ಮನೆಯ ಮೂಲೆಯಲ್ಲೇ ಇದ್ದಾನೆ, ಹೊರಗಡೆ ಪ್ರಪಂಚದ ಬಗ್ಗೆ ಗೊತ್ತಿಲ್ಲ, ಅವನು 100ಕ್ಕೆ 100 ಅಂಕಗಳನ್ನು ಪಡಿತಾ ಇದ್ದಾನೆ ಅಂತ ಹೇಳಿದರೆ ಆ 100ಕ್ಕೆ 100 ಅಂಕಕ್ಕೆ ಬೆಲೆ ಇಲ್ಲ. ಅವನು ಈ ಸಮಾಜಕ್ಕಾಗಿ ಅವನ ಶಿಕ್ಷಣದಿಂದ ಯಾವ ರೀತಿ ಕೊಡುಗೆ ಕೊಡ್ತಾ ಇದ್ದಾನೆ ಎನ್ನುವುದರ ಮೇಲೆ ಅವನ ಶಿಕ್ಷಣದ ಉನ್ನತತೆ ನಿಂತಿದೆ ಅನ್ನೋದನ್ನು ನಾನು ಗಮನಿಸುವಂಥ ವಿಚಾರ. ಹಾಗಾಗಿ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ನನಗೆ ಕೆಲವೊಂದು ಆಗಿದ್ದರಿಂದ ನನಗೊಂದು ಲಿಮಿಟೇಷನ್ಸ್ಗಳಿದ್ದಾವೆ. ನನ್ನನ್ನು ಸಮಾಜ ನೋಡುವಂಥ ದೃಷ್ಟಿಕೋನ ಬೇರೆ ಇರ್ತದೆ. ಒಬ್ಬ ಬಿಲ್ಲವ ಅಂತ ಹೇಳಿಕೊಂಡು ನನ್ನನ್ನು ಶಿಕ್ಷಕ ಅಂತ ಹೇಳೋದಿಲ್ಲ. ನಾನು ಎಲ್ಲ ಜಾತಿಯ ಮಕ್ಕಳಿಗೂ ಪಾಠ ಮಾಡ್ತೇನೆ, ಎಲ್ಲ ಜಾತಿಯ ಮಕ್ಕಳು ಕೂಡ ನನ್ನ ಮಕ್ಕಳೇ ಅನ್ನುವ ರೀತಿಯಲ್ಲಿ ನಾನು ಅವ್ರನ್ನ ನೋಡ್ತೇನೆ. ಹಾಗಿರುವಾಗ ನನಗೆ ನನ್ನ ದೃಷ್ಟಿಕೋನದಲ್ಲಿ ಯಾವ ಜಾತಿಯ ಮಕ್ಕಳೇ ಆಗಲಿ ಅವರು ಒಳ್ಳೆಯ ಅಂಕ ಪಡಿಬೇಕು, ಒಳ್ಳೆಯ ಈ ಸಮಾಜದ ಪ್ರಜೆಗಳಾಗಬೇಕು. ಹಾಗೆ ಇರುತ್ತಾ ಈ ಸಮಾಜದ ಇದರ ಬಿಲ್ಲವ ಸಮಾಜದ ವ್ಯಾಪ್ತಿಗೆ ಬಂದಾಗ ನಾನು ನಮ್ಮ ಸಮಾಜದ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗ್ತದೆ. ಹಾಗಾಗಿ ತುಂಬ ವಿದ್ಯಾರ್ಥಿಗಳನ್ನು ನಾನು 2-3 ವರ್ಷಗಳಿಂದ ಬಿಲ್ಲವ ಸಂಘದ ಅಧ್ಯಕ್ಷನಾಗಿ 3 ವರ್ಷ ಆಯಿತು. ಕೇವಲ 6 ತಿಂಗಳಿಗೆ ಅಂತ ಆದವನು. ಯಾಕೆ ಅಂತ ಹೇಳಿದರೆ ಇಲ್ಲಿ ಸಂಘದ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು, ಹಿರಿಯರು ಕಟ್ಟಿ ಬೆಳೆಸಿದಂಥ ಸಂಘ ಅದು ಊರ್ಜಿತದಲ್ಲಿರಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಮಾತ್ರ ಈ ಸಂಘದ ಒಂದು ಚುಕ್ಕಾಣಿಯನ್ನು, ಅಧ್ಯಕ್ಷ ಅಂತ ನಾನು ಯಾವಾಗಲೂ ಕೂಡ ಹೇಳ್ತಾ ಇರಲಿಲ್ಲ, ಚುಕ್ಕಾಣಿಯನ್ನು ಹಿಡಿದಿದ್ದೇನೆ. ಬಿಟ್ಟರೆ ನನಗೆ ಈ ಸಂಘದ ಅಧ್ಯಕ್ಷನಾಗಿ ಗೌರವಗಳು ಸಿಗಬೇಕು ಅಥವಾ ನಾನು ಈ ಸಂಘದ ಮೂಲಕ ಗುರುತಿಸಿಕೊಳ್ಬೇಕು ಅಂತ ಎಲ್ಲಿ ಕೂಡ ನಾನು ಬಯಸಿದವನಲ್ಲ. ನನ್ನ ಗುರುತಿಸಲಿಕ್ಕೆ ಬೇರೆ ಬೇರೆ ಸ್ಥಾನಗಳಿದ್ದಾವೆ, ಬೇರೆ ಬೇರೆ ಇದಿದ್ದಾವೆ, ನಾನು ಅಲ್ಲೆಲ್ಲ ಇದ್ದೇನೆ. ಆದರೆ ಈ ಸಂಘ ಇದು ಮುಂದುವರಿಬೇಕು, ಇದರ ಬೆಳವಣಿಗೆಗೆ ಎಲ್ಲ ಯುವಕರು ಬರಬೇಕು. ಎಲ್ಲ ನಾನು ಗಮನಿಸಿದಾಗೆ 2012ರಲ್ಲಿ ಯಾರೆಲ್ಲ ನಮ್ಮ ಜೊತೆಗಿದ್ದಾರೋ ಅವರೇ ನಾವು ಹೆಚ್ಚಾಗಿ ಓಡಾಡ್ತಾ ಇದ್ದೇವೆ. ಅದರ ನಂತರದ ಬೆಳವಣಿಗೆಗಳೇನೂ ಇಲ್ಲ. ಇವತ್ತು ಯುವ ಜನಾಂಗ ಸ್ಕಾಲರ್ಶಿಪ್ಗಳನ್ನು ಪಡಿತಾರೆ, ಹೋಗ್ತಾರೆ. ನಾವು ಸ್ಕಾಲರ್ಶಿಪ್ ತಗೊಳ್ಳಿಕ್ಕೆ ಮಾತ್ರ ಅಂತ ಯೋಚನೆ ಮಾಡಿದ್ದಾರೆ. ಇವತ್ತು ಸ್ಕಾಲರ್ಶಿಪ್ ತಗೊಂಡವರು ಈ ಸಂಘಕ್ಕಾಗಿ ಅವರ ದುಡಿಮೆ ಇರಬೇಕು. ನಾಳೆ ಈ ಸಂಘವನ್ನು ಮುನ್ನಡೆಸುವಂಥ ಶಕ್ತಿ ಅವರಿಗೆ ಬರಬೇಕು. ಹಾಗೆ ಅವರ ಎಲ್ಲ ವಿದ್ಯಾರ್ಥಿಗಳು ನಾನೀಗ ಗಮನಿಸಿದ ಹಾಗೆ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಬೇಕು. ಅದಕ್ಕಾಗಿ ನಾನು ಹೇಳೋದು, ನಿಮ್ಮ ಶಿಕ್ಷಣ ಯಾವ ಮಟ್ಟದಲ್ಲಿದೆ ಅದರ ಮೇಲೆ ನಿಮ್ಮ ಬದುಕು ನಿಂತಿದೆ ಅಂತ. ಶಿಕ್ಷಣದ ಮೇಲೆ ನಿಮ್ಮ ಬದುಕು ನಿಂತಿದೆ. ಇವತ್ತು ಸರಿಯಾಗಿ ನಮ್ಮ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹೊಂದಿಸಿಕೊಳ್ತಾ ಇಲ್ಲ. ಮನೆಯವರು ಕೂಡ ಅವರನ್ನು ಸರಿಯಾಗಿ ಕಲಿಕೆಗೆ ಸಿದ್ಧಪಡಿಸ್ತಾ ಇಲ್ಲ. ಶಿಕ್ಷಕನಾಗಿ ನಾನು ಕಾಣ್ತಾ ಇದ್ದೇನೆ. ಈಗ NMMS ಇದೆ 8ನೇ ಕ್ಲಾಸ್ನವರಿಗೆ. 8ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ NMMS ಕ್ಲಾಸ್ ಇದೆ. ಶಾಲೆಯಲ್ಲಿ ಕೋಚಿಂಗ್ ಕೂಡ ಕೊಡ್ತಾರೆ. ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕೋಚಿಂಗ್ ಕೊಡ್ತಾರೆ. ಈ ಮಕ್ಕಳು ಅದರಲ್ಲಿ ಎಷ್ಟು ತೊಡಗಿಕೊಂಡಿದ್ದಾರೆ. ಅದರಲ್ಲಿ ಪ್ರತಿ ತಿಂಗಳು 1200 ರೂಪಾಯಿ ಹಾಗೆ ಸ್ಕಾಲರ್ಶಿಪ್ ಬರ್ತದೆ. 1000 ಅಂತೂ ಬಂದೇ ಬರ್ತದೆ, ಎಲ್ಲ ಒಟ್ಟಿಗೆ ಬರ್ತದೆ ಕೆಲವೊಮ್ಮೆ. ಆ 1000 ಸ್ಕಾಲರ್ಶಿಪ್ ಅದನ್ನು ಪಡೀಲಿಕ್ಕೆ ಒಂದು ತಿಂಗಳು ಎಫರ್ಟ್ ಹಾಕಿ ಅವರು ಕಲ್ತ್ರೆ ಸ್ಕಾಲರ್ಶಿಪ್ ಬರ್ತದೆ. ಆದರೆ ಅದನ್ನು ನಮ್ಮ ಪೇರೆಂಟ್ಸು ಕೂಡ ನಮ್ಮ ಮಕ್ಕಳಿಗೆ ಬೇಕು ಅಂತ ಹೇಳ್ಕೊಂಡು ಇದು ಮಾಡೋದಿಲ್ಲ. ಅವ ಓದೋದಿಲ್ಲ, ಮೊಬೈಲ್ ನೋಡ್ತಾ ಇರ್ತಾನೆ ಅಂತ. ಈ ಮೊಬೈಲ್ ಬಂದು ಹೆಚ್ಚು ವರ್ಷ ಆಗಿಲ್ಲ. ಇಡೀ ನಮ್ಮ ಜನಾಂಗವನ್ನೆಲ್ಲ
ಮನುಷ್ಯ ಕುಲವನ್ನೇ ಅದು ಆಕ್ರಮಿಸಿಕೊಳ್ತಾ ಇದೆ. ಅದನ್ನು ಆ ಕಪಿಮುಷ್ಟಿಯಿಂದ ನಮ್ಮ ಮಕ್ಕಳನ್ನು ಬಿಡಿಸಿದರೆ ಹೊರತು ನಮ್ಮ ಇಲ್ಲದೇ ಇದ್ದರೆ ನಮ್ಮ ಮಕ್ಕಳು ಕಲೀಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊಬೈಲನ್ನು ಅದನ್ನು ಬಳಸಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಎಷ್ಟು ಬೇಕು ನನಗೆ ಅದರಿಂದ ಪ್ರಯೋಜನ ಎಷ್ಟು ಸಿಗ್ತದೆ ಅಷ್ಟನ್ನು ಮಾತ್ರ ನಾವು ಗಮನಿಸಬೇಕೇ ವಿನಃ ಮಕ್ಕಳು ಹೆಚ್ಚು ಮೊಬೈಲಿಗೆ ಅಡಿಕ್ಟ್ ಆಗದೇ ಇದ್ದಾಗೆ ನೋಡ್ಕೊಳ್ಳಿ. ಅವರು ಶೈಕ್ಷಣಿಕವಾಗಿ ಪ್ರಗತಿಗೆ ಯಾವ ರೀತಿ ಸಂಘದ ಮೂಲಕ ನಿಮಗೆ ಸಹಕಾರ ಬೇಕೋ ಅದನ್ನು ಕೇಳಿ ನಾವು ಬೇರೆ ಬೇರೆ ಹಂತಗಳಲ್ಲಿ ಅದನ್ನು ನಿಭಾಯಿಸಲಿಕ್ಕೆ ತಯಾರಿದ್ದೇವೆ. ಆ ಶೈಕ್ಷಣಿಕ ಪ್ರಗತಿಯ ಮೂಲಕ ಪ್ರತಿಯೊಬ್ಬರು ಉದ್ಯೋಗವನ್ನು ಪಡಿಬೇಕು. ಉದ್ಯೋಗ ಅದು ಆವಾಗ ಮಾತ್ರ ಆರ್ಥಿಕತೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ, ಆರ್ಥಿಕ ಬಲಾಢ್ಯತನ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಶಿಕ್ಷಣ ಮತ್ತು ಆರ್ಥಿಕತೆ ಅಂತ ಹೇಳೋದು ಬೇರೆ ಬೇರೆ ಅಲ್ಲ. ಶಿಕ್ಷಣದ ಜೊತೆಗೆ ಅದನ್ನು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಹೆಚ್ಚಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ಶಿಕ್ಷಣ ಉತ್ತಮವಾದಂಥ ಶಿಕ್ಷಣ, ಅದರ ಜೊತೆಗೆ ನಮ್ಮ ಹಣಕಾಸಿನ ವಿಚಾರದಲ್ಲೂ ಕೂಡ ನಮ್ಮನ್ನು ನಾವು ಹೆಚ್ಚು ಎತ್ತರಿಸಿಕೊಳ್ತಾ ಆ ಮೂಲಕ ಸಮಾಜದಲ್ಲಿ ಸ್ಥಾನಮಾನಗಳನ್ನು ನಾವು ಗಳಿಸಬೇಕಾಗಿದೆ. ಇದು ಕೇವಲ ಬಿಲ್ಲವರಿಗೆ ಮಾತ್ರ ಅಲ್ಲ, ಎಲ್ಲವರಿಗೂ ಸಂಬಂಧಪಟ್ಟಿದೆ. ಅದರಲ್ಲಿಯೂ ಬಿಲ್ಲವರು ಆ ಸ್ಥಾನಗಳನ್ನು ಪಡೆದರೆ ಬಿಲ್ಲವ ಸಮಾಜ ಒಂದು ಬೇರೆ ಬೇರೆ ಸ್ತರಗಳಿಂದ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತದೆ. ಹಾಗೆ ಈಗಾಗಲೇ ಅಶೋಕ್ ಪೂಜಾರಿಯವರು ಹೇಳಿದರು, ಕುಂದಾಪುರ ಬಿಲ್ಲವ ಸಂಘ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಬಹಳಷ್ಟು ವರ್ಷಗಳ ನಂತರ ಪಡೆದಿದೆ ಅಂತ. ಕುಂದಾಪುರ ಬಿಲ್ಲವ ಸಮಾಜಕ್ಕೆ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಸಹಕಾರವನ್ನು ಮಾಡಿದಂಥ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ, ಪದಾಧಿಕಾರಿಗಳಿಗೆ, ಇಲ್ಲಿನ ಸದಸ್ಯರಿಗೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಅಧ್ಯಕ್ಷೀಯ ನೆಲೆಯಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇದುವರೆಗೆ 3 ವರ್ಷಗಳಲ್ಲಿ ನಮಗೆ ಬಹುಶಃ ಸಂಘದ ಎಲ್ಲ ರೆಕಾರ್ಡ್ಗಳನ್ನು ಸಿದ್ಧಪಡಿಸಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಹೆಚ್ಚು ಸಮಾಜ ಉಪಯೋಗಿ ಕೆಲಸಗಳನ್ನು ಮಾಡಲಿಕ್ಕೆ ಕಷ್ಟ ಹಿಂದೆ ಬಿದ್ದಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಕೆಲಸವನ್ನು ಮಾಡ್ತೇವೆ ಅಂತ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ನಮ್ಮದೇ ಆದಂಥ ಸ್ವಂತ ಸ್ಥಳ ನಮಗೆ ಬೇಕಾಗಿದೆ. ಆ ನಿಟ್ಟಿನಲ್ಲಿಯೂ ಕೂಡ ಬಹಳಷ್ಟು ಕೆಲಸವನ್ನು ಮಾಡಿದ್ದೇವೆ. ಈಗಾಗಲೇ ಸರ್ಕಾರಿ ಜಾಗವನ್ನು ಗುರುತಿಸಿಕೊಂಡಿದ್ದೇವೆ, ಅದರ ಬಗ್ಗೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಹಿಂದಿನ ಬಿಲ್ಲವ ಸಂಘದ ಎಲ್ಲ ಸದಸ್ಯರು ಸೇರಿ ಒಂದು ಜಾಗಕ್ಕೆ ಅಡ್ವಾನ್ಸನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನಮ್ಮದನ್ನಾಗಿ ನಮ್ಮ ಇದಕ್ಕೆ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ ನಾವು ಮುಂದಾಗಿದ್ದೇವೆ. ಎಲ್ಲ ಸಮಾಜ ಬಾಂಧವರ ಸಹಕಾರ ಇದೆಲ್ಲ ಇದ್ದರೆ ನಾವು ಮತ್ತಷ್ಟು ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಬಹುಶಃ ಇವತ್ತೀಗ ಅಶೋಕ್ ಪೂಜಾರಿಯವರೋ ಅಥವಾ ಮಂಜುನಾಥ್ ಪೂಜಾರಿಯವರೋ ಇವರಿಗೆಲ್ಲ ಸಮಯ ಉಂಟು. ನಮ್ಮ ಸಾಮಾನ್ಯ ಜನರಿಗೆ ಇವತ್ತು ಸಮಯ ಇಲ್ಲ ಆಗಿದೆ. ಅವರೆಲ್ಲ ಸಮಯ ಇದೆ, ಬಂದಿದ್ದಾರೆ. ನಮ್ಮವರೇ, ನಮ್ಮ 6 ಗ್ರಾಮದವರು ಇವತ್ತು ಇಷ್ಟೇ ಮಂದಿ ಇದ್ದೇವೆ. ನಮ್ಮ ಬಲ ತೋರಿಸಲಿಕ್ಕೆ ಎಲ್ಲಿದೆ ಸಮಯ, ಎಲ್ಲಿದೆ ಜನರಿಗೆ ಆಸಕ್ತಿ ಇಲ್ಲ. ಬಹುಶಃ ಹೀಗೆ ಯೋಚನೆ ಮಾಡಿರ್ಬೋದೇನೋ ಅಂತ ಅನಿಸ್ತದೆ. ನಾನು ಅದಕ್ಕೆ ಪ್ರಾರಂಭದಲ್ಲಿ ಆ ಮಾತು ಹೇಳಿದ್ದು, ನನ್ನ ಗುರುತಿಸುವುದಕ್ಕಾಗಿ ನಾನು ಈ ಸಂಘವನ್ನು ಬಳಸಿಕೊಂಡಿಲ್ಲ. ಯಾಕೆಂದರೆ ನನ್ನನ್ನು ಗುರುತಿಸುವುದಕ್ಕೆ ಬೇರೆ ಬೇರೆ ಹಂತಗಳಿದ್ದಾವೆ, ನಾನು ಅಲ್ಲೆಲ್ಲ ಇದ್ದೇನೆ. ನಾನು ಈ ಸಂಘವನ್ನು ಉಳಿಸುವುದಕ್ಕಾಗಿ ಶ್ರಮ ಪಡ್ತೇನೆ. ಇವತ್ತು ಈ ಸಂಘವನ್ನು ನಡೆಸಲಿಕ್ಕೆ ಸಮರ್ಥರಾದವರು ಬಂದರೂ ಕೂಡ ಈ ಕ್ಷಣದಲ್ಲಿ ನಾನು ಅವರಿಗೆ ಸಂತೋಷದಿಂದ ಒಪ್ಪಿಸಲಿಕ್ಕೆ ಸಿದ್ಧನಿದ್ದೇನೆ. ಹಾಗಾಗಿ ಯಾರು ನಿಮ್ಮ ವ್ಯಾಪ್ತಿಯಲ್ಲಿ, ಆಸುಪಾಸಿನಲ್ಲಿ ಎಲ್ಲ ಜನರ ಸಹಕಾರವನ್ನು ಈ ಸಂಘಕ್ಕೆ ಬಂದರೆ ಮಾತ್ರ ಅದು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಯಾರೂ ಕೇಳದೇ ಇದ್ದಾಗೆ ಅದು ಹೋಗ್ತದೆ. ಅದಕ್ಕೋಸ್ಕರವಾಗಿ ಎಲ್ಲ ಮನಸ್ಸು ಮಾಡಿ ಎಲ್ಲರೂ ತಾನು
ಮತ್ತು ತನ್ನ ಸುತ್ತಮುತ್ತ ಇರುವವರನಿಗೆ ತಿಳಿ ಹೇಳಿ ಈ ಸಂಘದ ವ್ಯಾಪ್ತಿಯೊಳಗೆ ಬರುವಂತೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒತ್ತಡದ ಸಮಯದ ನಡುವೆ ಸಂಘದ ಕಾರ್ಯಚಟುವಟಿಕೆಗಳು ನಿಲ್ಲಬಾರದು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸಂಘದ ಅಧ್ಯಕ್ಷಗಿರಿಯನ್ನು ಪಡೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರ್ತಾರೆ. ಇವತ್ತಿನ ಇಲ್ಲಿ ಊಟದ ನಂತರ ಮಹಾಸಭೆ ನಡೀಲಿಕ್ಕಿದೆ, ಸಂಘದ ಮಹಾಸಭೆ ನಡೀಲಿಕ್ಕಿದೆ. ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮಹಾಸಭೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹಲೋ ಅಂತ ಕುಮಾರಿ ಸಾನ್ನಿಧ್ಯ ಇವಳು ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ತಮ್ಮನ್ನು ಕೋರಿಕೊಳ್ತಾ ಇದ್ದೇವೆ. ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಆ ಕಾರ್ಯಕ್ರಮದ ನಂತರ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಭೋಜನದ ವ್ಯವಸ್ಥೆ ಇದೆ. ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನೆರವೇರಲಿಕ್ಕಿವೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಾರಾದರೂ ಭಾಗವಹಿಸುವವರಿದ್ದರೆ ಆದಷ್ಟು ಬೇಗನೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಅದಾದ ತಕ್ಷಣ ಸಂಘದ ಮಹಾಸಭೆ ಕೂಡ ನೆರಲಿಕ್ಕಿದೆ. ಅದರಲ್ಲಿ ಸಂಘದ ಸರ್ವ ಸದಸ್ಯರು ಹಾಗೂ ಪದಾಧಿಕಾರಿಗಳು ಆಗಮಿಸಿರ್ತಕ್ಕಂಥ ಎಲ್ಲ ಬಿಲ್ಲವ ಸಮಾಜದ ಸದಸ್ಯರು ಕೂಡ ಹಾಜರಿರುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಆತ್ಮೀಯ ಸಮಾಜದ ಬಂಧುಗಳೇ, ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪುತ್ತಾ ಇದ್ದೇವೆ. ಸೇರಿರುವಂಥ ಸಮಾಜದ ಬಾಂಧವರ ಎಲ್ಲ ಹಿರಿಯ ಕಿರಿಯವರಿಗೂ ಶಿರಬಾಗಿ ವಂದಿಸಿಕೊಳ್ಳುತ್ತಾ, ಬಂಧುಗಳೇ, ಸಂಘಟನೆ ಅನ್ನುವುದು ಅತಿ ಮುಖ್ಯ. ಯಾಕಂತಂದರೆ ಈಗಾಗಲೇ ಅಶೋಕ್ ಪೂಜಾರಿ ಅವರು ಹೇಳಿದ ಹಾಗೆ ಸಂಘಟನೆ ಇಲ್ಲ ಅಂತಾದರೆ ನಮಗೆ ಎಲ್ಲಿಯೂ ಕೂಡ ಗೌರವ ಸಿಕ್ಕಲಿಕ್ಕಿಲ್ಲ. ಹಾಗೆ 2012ನೇ ಇಸ್ವಿಯಲ್ಲಿ ನಾವು ನಮ್ಮ ಬಿಲ್ಲವ ಸಮಾಜದ ಎಲ್ಲವರನ್ನು ಒಗ್ಗೂಡಿಸಿ ಒಂದು ಸಂಘಟನೆಯನ್ನು ಮಾಡಬೇಕನ್ನುವುದಾಗಿ ತೀರ್ಮಾನಿಸಿ ಆಗಿನ ಅಧ್ಯಕ್ಷರು ಶ್ರೀ ವಾಸು ಪೂಜಾರಿಯವರನ್ನ ಮುಂದಿಟ್ಟುಕೊಂಡು, ಹಾಗೆ ನಮ್ಮ ಉದಯ್ ಪೂಜಾರಿಯವರು, ನಮ್ಮ ರಾಜು ಅಣ್ಣವರೆಲ್ಲರೂ ಕೂಡ ಸೇರಿ ನಾವು ಸಂಘಟನೆಯನ್ನು ಪ್ರಾರಂಭ ಮಾಡಿದೆವು. ಆಗ ಅಲ್ಬಾಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದ್ಧೂರಿಯಾಗಿ ನಮ್ಮ ಸಂಘಟನೆಯನ್ನು ಪ್ರಾರಂಭ ಮಾಡಿತ್ತು. ಆದರೆ ಆ ನಂತರದ ದಿನಗಳಲ್ಲಿ ಯಾಕೋ ಏನೋ ನಮ್ಮವರಲ್ಲಿ ಸಂಘಟನಾ ಮನೋಭಾವ ಹೊರಟೋಯ್ತಂತ ಕಾಣಿಸ್ತದೆ. ಯಾರೂ ಕೂಡ ಒಂದು ಸಭೆಗೂ ಕೂಡ ಬರ್ತಾ ಇಲ್ಲ. ಇದೀಗ ಕಳೆದ 3 ವರ್ಷದಿಂದ ಈ ಒಂದು ಅಧ್ಯಕ್ಷೀಯ ಚುಕ್ಕಾಣಿಯನ್ನು ನಮ್ಮ ರಾಜು ಪೂಜಾರಿಯವರು ವಹಿಸಿಕೊಂಡು, ಅವರಿರುವುದು ಕೋಟ ಹೈಸ್ಕೂಲ್ನಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಇಲ್ಲಿಗೆ ಬಂದು ಹೋಗುವುದಂತ ಹೇಳಿದರೆ ದೂರ. ಆದರೂ ಕೂಡ ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಅವರು ವಹಿಸಿಕೊಂಡಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಮ್ಮ ಸಂಘಟನೆಯ ವಾರ್ಷಿಕ ಉತ್ಸವವನ್ನು ಹಾಗೆ ಗುರುಪೂಜೆಯನ್ನು ತುಂಬ ಚಂದವಾಗಿ ಇವತ್ತು ನಾವು ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ರಾಜು ಪೂಜಾರಿಯವರು. ಹಾಗೆ ಮೊನ್ನೆಯ ದಿವಸ ನಮ್ಮ ಮಾತೃ ಸಂಘವಾದ ಕುಂದಾಪುರ ಸಂಘಕ್ಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದುದನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಮುಂದಿನ ದಿನಗಳಲ್ಲಿ ಶ್ರೀಯುತ ರಾಜು ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಸಂಘಕ್ಕೂ ಬರಲಿ ಎನ್ನುವುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ, ಸೇರಿರುವಂಥ ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತೇನೆ. ಹಾಗೆ ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನಮ್ಮೂರಿಗೆ ಪ್ರಪ್ರಥಮವಾಗಿ ಆಗಮಿಸಿ ಗುರುತತ್ವ ಸಂದೇಶವನ್ನು ನೀಡಿರುವಂಥ ಶ್ರೀಯುತ ಮಂಜುನಾಥ ಪೂಜಾರಿ ಮುದ್ರಾಡಿ, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತೇನೆ.
ಇನ್ನು ಕಳೆದ 12 ವರ್ಷಗಳಿಂದಲೂ ಕೂಡ ನಮ್ಮ ಬಿಲ್ಲವ ಸಂಘಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸುವುದರೊಂದಿಗೆ ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಕೂಡ ಅವರ ಸ್ಪಂದನೆಯನ್ನು ನೀಡ್ತಾ ಬಂದಿರುವಂಥ ನಮ್ಮ ಕುಂದಾಪುರದ ಮಾತೃ ಸಂಘದ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಅಶೋಕ್ ಪೂಜಾರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತೇನೆ. ಹಾಗೆ ಉದಯ್ ಕುಮಾರ್ ಪೂಜಾರಿ ಅವರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವರು ಬರಲಿಲ್ಲ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತೇನೆ. ಇನ್ನು ನಮ್ಮ ಸಂಘದ ಗೌರವ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಪ್ರೇಮ್ ಕುಮಾರ್ ಇವರು ಕೂಡ ವೇದಿಕೆಯಲ್ಲಿದ್ದು ಈಗಾಗಲೇ ಅವರ ಅನಿವಾರ್ಯ ಕಾರಣದಿಂದ ಅವರು ಸಭೆಯಿಂದ ತೆರಳಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತೇನೆ. ಹಾಗೆ ಶ್ರೀ ಉದಯ್ ಪೂಜಾರಿ ಶಾಂದ್ರಬೆಟ್ಟು, ಪ್ರಧಾನ ಕಾರ್ಯದರ್ಶಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿ ಅಲ್ಬಾಡಿ ವಲಯ, ಇವರನ್ನು ನಾವು ಎಷ್ಟು ಸ್ಮರಿಸಿದರೂ ಸಾಲದು. ಯಾಕಂತ ಹೇಳಿದರೆ ಮನೆಯಲ್ಲಿ ಅವರಿಗೆ ತುಂಬ ಕೆಲಸಗಳು ಇದೆ. ಆ ತಮ್ಮ ಕೆಲಸದ ಒತ್ತಡವನ್ನು ಕೂಡ ಬಿಟ್ಟು ಒತ್ತಡದಲ್ಲೂ ಕೂಡ ನಮ್ಮ ಸಂಘಟನೆಯ ಪರವಾಗಿ ಉತ್ಸಾಹಿ ಯುವಕರಂತೆ ದುಡಿತಾ ಇರುವವರು. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಇನ್ನು ಶ್ರೀ ಭಾಸ್ಕರ್ ಪೂಜಾರಿ ಮೆಣಸಾಡಿ ಉಪಾಧ್ಯಕ್ಷರು, ಶ್ರೀ ಬಾಬು ಪೂಜಾರಿ ಕೆರ್ಜಾಡಿ ಉಪಾಧ್ಯಕ್ಷರು, ಬಿಲ್ಲವ ಸೇವಾ ಸಂಘ ಅಲ್ಬಾಡಿ ವಲಯ, ಇವರು ಕೂಡ ನಮ್ಮೊಂದಿಗೆ ಎಷ್ಟು ಹೊತ್ತಿಗೆ ಬೇಕಾದರೂ ಕರೆದರೂ ಕೂಡ ಬಂದು ನಮ್ಮನ್ನು ಪ್ರೋತ್ಸಾಹಿಸುವುದಷ್ಟೇ ಅಲ್ಲ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಕೂಡ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತೇನೆ. ಹಾಗೆ ಶ್ರೀ ಸುಧಾಕರ್ ಪೂಜಾರಿ ಕೋಶಾಧಿಕಾರಿ, ಬ್ರಹ್ಮಶ್ರೀ ನಾರಾಯಣಗುರು ಸಂಘ ಅಲ್ಬಾಡಿ ವಲಯ, ಇವರು ವೃತ್ತಿಯಲ್ಲಿ ಮೆಸ್ಕಾಂನಲ್ಲಿದ್ದರೂ ಕೂಡ ಈ ರಜಾ ದಿನಗಳಲ್ಲಿ ಮಾತ್ರ ನಮ್ಮ ಸಂಘಟನೆಯ ಸಭೆಗಳಿಗೆ ತಪ್ಪದೇ ಹಾಜರಾಗಿ ನಮಗೆ ಮಾಹಿತಿ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಇನ್ನು ಇವತ್ತು ನಮ್ಮ ಸಂಘಟನೆ ವತಿಯಿಂದ ಪ್ರೋತ್ಸಾಹಧನವನ್ನು ಪಡೆದಂಥ ಎಲ್ಲ ಮುದ್ದು ಮಕ್ಕಳಿಗೂ ಹಾಗೆ ಅವರ ಹೆತ್ತ ಪೋಷಕರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ, ಮಕ್ಕಳೇ ಮುಂದೆ ಕೂಡ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆದು ಹೆಚ್ಚಿನ ಅಂಕವನ್ನು ಗಳಿಸಿ ನಮ್ಮ ಸಂಘಟನೆಗೆ ಕೀರ್ತಿಯನ್ನು ತನ್ನಿ ಅನ್ನುವುದಾಗಿ ಹೇಳುತ್ತಾ, ಹಾಗೆ ಇವತ್ತು ಮುದ್ದು ಶಾರದೆಯ ಸ್ಪರ್ಧೆಯಲ್ಲಿ ಕುಮಾರಿ ಸಾನ್ನಿಧ್ಯ ಇವಳು ಅಭಿನಯಿಸಿ ಎಲ್ಲರನ್ನೂ ಕೂಡ ತುಂಬ ಖುಷಿಗೊಳಿಸಿದ್ದಾಳೆ. ಅವಳಿಗೆ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೆ ನಮ್ಮ ಸಂಘಟನೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನು ಬೆಳಿಗ್ಗೆ 6:30 ಗಂಟೆಗೆ ನಮ್ಮ ಈ ಸಂಘಟನಾ ಸಭಾಂಗಣಕ್ಕೆ ಬಂದು ಗುರುಪೂಜೆಯ ಬೇಕಾದ ವ್ಯವಸ್ಥೆಯನ್ನು ಮಾಡಿದಂಥ ಕೆರ್ಜಾಡಿಯ ಬ್ರಹ್ಮ ಬೈದರ್ಕಳಗರಡಿ ಪ್ರಧಾನ ಅರ್ಚಕರಾದಂಥ ಶ್ರೀ ದಯಾನಂದ ಪೂಜಾರಿ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಅವರಿಗೆ ಸಹಾಯಕರಾಗಿ ಬಂದು ಪೂಜಾ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಶ್ರೀ ಬೋಜು ಪೂಜಾರಿ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿಕೊಳ್ತೇನೆ. ಹಾಗೆ ಅತ್ಯಂತ ನಿರರ್ಗಳವಾಗಿ ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡಿರುವಂಥ ಶ್ರೀ ಪ್ರವೀಣ್ ಕುಮಾರ್ ಮತ್ತು ಗಣೇಶ್ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಹಾಗೆ ಆಗಮಿಸಿರುವಂಥ ಸಮಾಜದ ಎಲ್ಲ ಬಂಧು ಬಳಗದವರಿಗೂ ಎಲ್ಲರಿಗೂ ಹಿರಿಯ ಕಿರಿಯ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಒಂದೇ ಮಾತಿನಲ್ಲಿ ಸಮರ್ಪಿಸಿಕೊಳ್ಳುತ್ತಾ, ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಸಭಾಂಗಣವನ್ನು ಹಾಗೆ ಆಸನಗಳನ್ನು ವ್ಯವಸ್ಥೆ ಮಾಡಿರುವಂಥ ಶ್ರೀಮತಿ ಮತ್ತು ಶ್ರೀ ನಾಗರಾಜ ಚಡ್ಗ ಇವರಿಗೆ ನಮ್ಮ ಬೆಳವೆಯ ಸಂಘಟನೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಸೇವಾ ಸಹಕಾರಿ ಸಂಘ ಬೆಳವೆ ಇದರ ಅಧ್ಯಕ್ಷರು ಇವರು ವೇದಿಕೆಗೆ ಬಂದು ನಮ್ಮ ಈ ಸಂಘದ ಗೌರವಾರ್ಪಣೆಯನ್ನು ಸ್ವೀಕರಿಸುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಜಯರಾಮ್ ಶೆಟ್ಟಿ ಸುರಗೊಳ್ಳಿ ಇವರು ಬೆಳವೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೆ ಇದ್ದೇನೆ. ಹಾಗೆಯೇ ಪೂಜಾ ಕಂಕರದಲ್ಲಿ ನಮ್ಮೊಂದಿಗೆ ಸಹಕರಿಸಿರತಕ್ಕಂಥ ಶ್ರೀಯುತ ದಯಾನಂದ ಪೂಜಾರಿ ಇವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸುವರೆ ಕೇಳಿಕೊಳ್ತಾ ಇದ್ದೇನೆ. ಅವರೊಂದಿಗೆ ಮತ್ತೋರ್ವ ಪೂಜೆಯನ್ನು ನೆರವೇರಿಸಿರ್ತಕ್ಕಂಥ ಶ್ರೀಯುತ ಬೋಜು ಪೂಜಾರಿ ಅವರು ಕೂಡ ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಮಾಜದ ಬಾಂಧವರಲ್ಲಿ ವಿನಂತಿ, ಊಟಕ್ಕೆ ಹೋಗುವ ಮೊದಲು ಶ್ರೀದೇವರ ತೀರ್ಥ ಪ್ರಸಾದವನ್ನು ಪಡ್ಕೊಂಡು ಊಟಕ್ಕೆ ಹೋಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ.
ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿರುವಂಥ ಶ್ರೀ ಪ್ರವೀಣ್ ಕುಮಾರ್ ಇವರು ಕೂಡ ವೇದಿಕೆಗೆ ಬಂದು ಪ್ರವೀಣ್ ಕುಮಾರ್ ಹಾಗೆ ನಮ್ಮೊಂದಿಗೆ ಛಾಯಾಚಿತ್ರವನ್ನು ತೆಗೆದಿರ್ತಕ್ಕಂಥ ಶ್ರೀಯುತ ಶೋಭರಾಜ್ ಪೂಜಾರಿ ಅವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವಿನಂತಿಸಿಕೊಳ್ತಾ ಇದ್ದೇನೆ. ನಿರೂಪಣೆಯನ್ನು ಮಾಡಿರುವಂಥ ಶ್ರೀ ಗಣೇಶ್ ಅಲ್ಬಾಡಿ ಇವರು ವೇದಿಕೆಗೆ ಹೋಗಿ ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ಥಳದಾನವನ್ನು ನೀಡಿರ್ತಕ್ಕಂಥ ಶ್ರೀಯುತ ನಾಗರಾಜ ಚಡಗ ಅವರು ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ವಂದಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿಕೊಳ್ತಾ ಇದ್ದೇವೆ. ಆಗಮಿಸಿರ್ತಕ್ಕಂಥ ಎಲ್ಲರೂ ಕೂಡ ಪ್ರಸಾದನವನ್ನು ಸ್ವೀಕರಿಸಿಕೊಂಡು ನಂತರ ಭೋಜನಕ್ಕೆ ಹೋಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಯಾರಾದರೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವರಿದ್ದರೆ ಬೆಳವೆಯ